ಸಂಘದ ಕಾರ್ಯದರ್ಶಿಗಳಾಗಿರುವ ಕೃಷ್ಣ ಭಟ್ ಇವರು ಈ ಪ್ರದರ್ಶನಿಯ ಚಿತ್ರಪಟಗಳನ್ನು ಅನಾವರಣಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನ ಬದುಕು ನಮಗೆಲ್ಲರಿಗೂ ಆದರ್ಶ. ಆ ಆದರ್ಶದ ಬದುಕಿ ಆತನ ಬದುಕಿನ ತತ್ವಗಳು ನಮ್ಮೆಲ್ಲರ ಬದುಕಿನಲ್ಲಿ ಮೌಲ್ಯವಾಗಿ ಮೂಡಿಬರಲಿ ಎನ್ನುವಂತ ಆಶಯದೊಂದಿಗೆ ಇಂದಿನ ಶ್ರೀರಾಮಚಂದ್ರಕ್ಕೆ ಪರಮೇಶ್ವರ್ ಸರ್ ಸರ್ ಇಲ್ಲ ಅದಂದ್ರೆ ಓಪನ್ ಕೊಟ್ಟರು ಯಾವ್ದು ಬೇಕಾದ್ರೂ ಮಾಡಿ ಹೌದು ಅದು ಅಲ್ಲಿ ಕೆಲವು ಮಕ್ಕಳು ಬರುವಾಗ ಲೇಟ್ ಆದ್ರೆ ಆಶಾ ಮೇಡಮ್ ಕೊಟ್ಟಿದ್ದೇವೆ ಹಾಗೆ ಕರಸೇನೆಯಿಂದ ಬೆಂಕಿ ಬಟ್ಟಿಗೆ ಅಲ್ಲ ಅದು ಆಗದಿದ್ರೆ ಯಶಸ್ಸು ಅಲ್ವಾ ನಾವು ಪಾಸಿಟಿವ್ ಆಗಿ ಕರಸೇನೆಯ ಯಶಸ್ಸು ನಿಜವಾಗಿಯೂ ಕೂಡ ಅಷ್ಟು ಜನ ಸೇರಿ ಅಂತ ಬೆಂಕಿ ಬಟ್ಟಿಗೆ ಬೆಂಕಿ ಬಟ್ಟಿಗೆ ಅಲ್ಲಿ ಅಲ್ಲಿ ರಾಮಾಯಣದ ಸಂಪೂರ್ಣ ಚಿತ್ರಣವನ್ನು ಏನು ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದ ಈ ಪ್ರದರ್ಶನಿಯಲ್ಲಿ ಇವತ್ತು ಕಾಣಸಿಗ್ತಾ ಇದ್ದಾವೆ. ಆಗ್ಲಿಕ್ಕಿರುವಂತಹ ಸಂದರ್ಭದಲ್ಲಿ ಮನೆಗಳಲ್ಲಿ Bye.
ಜೋರೇನಿದೆ ಅದೇ ಸರಿಯಾಗಿ ಇಲ್ಲ ಇಲ್ಲಿ. ಆಯ್ತಾ? ಇದು ಎಡಿಷನ್ ಆಯ್ತಾ? Yes, yes. ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಮೂರ್ತಿಯನ್ನಿಟ್ಟು ಪೂಜಿಸುವ ಪ್ರಯತ್ನಗಳೂ ಆಗಿವೆ. ನಿರ್ಮೋಹಿ ಅಖಾಡದಿಂದ ಸಂತರು ಮುಂದೆ ಬಂದು ಅಯೋಧ್ಯೆಯ ಭೂಮಿಯನ್ನು ನೀಡುವಂತೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೂ ಆಗಿದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಯೋಧ್ಯೆಯ ವಿಷಯದಲ್ಲಿ ವಿವಾದಗಳು ನಡೆಯುತ್ತಲೇ ಇವೆ. ಹೀಗಾಗಿ ಅಯೋಧ್ಯ ಪೊಲೀಸ್ ರಕ್ಷಣೆಯಲ್ಲಿಯೇ ಇದ್ದು ಬಿಟ್ಟಿದೆ. ಆದರೆ ಈ ಎಲ್ಲ ಹೋರಾಟಗಳು ತೀವ್ರ ಸ್ವರೂಪವನ್ನು ಪಡೆದಿದ್ದು 1980ರಲ್ಲಿ ಕುಳಿತಿದ್ದ ರಾಮಲಲ್ಲಾನಿಗೆ ಭಕ್ತರು ಹೊರಗಡೆಯ ಗೋಡೆಯಿಂದಲೇ ಕೈಮುಗಿದು ಹೋಗುತ್ತಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಜೊತೆಗೆ ರಾಮ ಜನ್ಮಭೂಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ವಿವೇಕಾನಂದ ಸಮೂಹ ಸಂಸ್ಥೆಗಳ ಜೊತೆಗೂಡಿ ಆಗ್ತಾ ಇರುವಂತಹ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಇದೀಗ ಆರಂಭಗೊಳಿಸುವುದಕ್ಕಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್, ಅದೇ ರೀತಿ ಇಂದಿನ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂತಹ ಖ್ಯಾತ ವಾಗ್ಮಿಗಳಾದ ಪ್ರಕಾಶ್ ಮಲ್ಪೆ ಅವರನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ KM ಕೃಷ್ಣ ಭಟ್ ಅವರು ವೇದಿಕೆಗೆ ಕರೆದುಕೊಂಡು ಬರುವವರಿದ್ದಾರೆ. ಇದೀಗ ನೀವು ವೇದಿಕೆಯಲ್ಲಿ ವಿವೇಕಾನಂದ ಶಿಶು ಮಂದಿರದ ಪುಟಾಣಿ ವಿವೇಕಾನಂದರುಗಳನ್ನು, ಅದೇ ರೀತಿ ಶ್ರೀರಾಮನನ್ನು ಜೊತೆಗೆ ಸೀತೆಯರನ್ನು ಕಾಣ್ತಾ ಇದ್ದೀರಿ. ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯನ್ನು ತುಂಬಿಸುವಂತಹ ನಮ್ಮ ಪುರಾತನ ಪರಂಪರೆಯ ಅನುಭವಗಳು ವಿದ್ಯಾರ್ಥಿಗಳಲ್ಲಿ ಮೂಡಬೇಕು ಅನ್ನುವ ನಿಟ್ಟಿನಲ್ಲಿ ಶಿಶು ಮಂದಿರದಿಂದಲೇ ಇಂತಹ ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದೀಗ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಕಲ್ಲಡ್ಕ ಪ್ರಭಾಕರ ಭಟ್ ಅವರು, ಅದೇ ರೀತಿ ಖ್ಯಾತ ವಾಗ್ಮಿಗಳಾಗಿರುವಂತಹ ಪ್ರಕಾಶ್ ಮಲ್ಪೆ ಅವರು, ಅವರನ್ನು ಡಾಕ್ಟರ್ ಕೃಷ್ಣ ಭಟ್ ಅವರು ವೇದಿಕೆಗೆ ಕರೆದುಕೊಂಡು ಬರುವವರಿದ್ದಾರೆ. ಶ್ರೀರಾಮನ ಎದುರಿರುವಂತಹ ದೀಪವನ್ನು ಬೆಳಗಿಸಿ ಶ್ರೀರಾಮನಿಗೆ ಪುಷ್ಪಾರ್ಚನೆಯನ್ನು ಮಾಡಿ ವೇದಿಕೆಗೆ ಆಗಮಿಸಿ ಅವರು ವೇದಿಕೆಯಲ್ಲಿರುವಂತಹ ಭಾರತ ಮಾತೆ, ಅದೇ ರೀತಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಆಸನವನ್ನು ಸ್ವೀಕರಿಸುವವರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮಕ್ಕಳನ್ನು ಕರ್ಕೊಂಡು ಪುಟಾಣಿಗಳು ಇದೀಗ ವಿವೇಕವಾಣಿಯನ್ನು ಹೇಳಲಿಕ್ಕಿದ್ದಾರೆ.
ಹಿಂದಿನ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ ಶ್ರೀರಾಮ್ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ವಿವೇಕವಾಣಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಓ ಕೇಳಿಲಿ ಹಿಂದೂ ಎನ್ನುವ ಉಚ್ಚಾರ ಮಾತರಿಂದಲೇ ನಿಮ್ಮ ಮೈಯಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರವಾಗಬೇಕು. ಆಗ ಮಾತ್ರ ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ. ದಾನಕ್ಕಿಂತ ಮಿಗಿಲಾದ ಒಳ್ಳೆಯ ಗುಣವಿಲ್ಲ. ದುಡ್ಡಿಲ್ಲದವನು ಬಡವನಲ್ಲ. ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವ. ಶಕ್ತಿಯೇ ಜೀವನ, ದುರ್ಬಲತೆ ಮರಣ. ದಾನಕ್ಕಿಂತ ಮಿಗಿಲಾದ ಒಳ್ಳೆಯ ಗುಣವಿಲ್ಲ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನ ಕಳೆದು ಸುಜ್ಞಾನ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸದಲ್ಲಿ ಬಲವಿದೆ. ಧೈರ್ಯದಿಂದ ಸತ್ಯವನ್ನು ಎದುರಿಸು. ಜಯ ಎಂಬುದು ಕಟ್ಟಿಟ್ಟ ಬುತ್ತಿ. ರಾಮ್ 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 ರಾಮ್. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥಿಸುವವರು ಶ್ರೀಲಕ್ಷ್ಮಿ ಹಾಗೂ ಬಳಗ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮಾಯಣವೇ ನಮ್ಮ ದಾರಿ, ಆಗಲಿ ನಮಗೆಲ್ಲ ದಿವ್ಯ ಮಾದರಿ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ಮಾತು ಮುಖ್ಯ ನಡೆಯು ಮುಖ್ಯ, ಮಾತು ತಪ್ಪಿ ನಡೆದರೆ ಜೀವನ ವ್ಯರ್ಥ. ಮಾತು ಮುಖ್ಯ ನಡೆಯು ಮುಖ್ಯ, ಮಾತು ತಪ್ಪಿ ನಡೆದರೆ ಜೀವನ ವ್ಯರ್ಥ.
ಕೊಟ್ಟ ಮಾತು ಉಳಿಸಲು ರಾಜ್ಯವ ಬಿಟ್ಟ, ಕೊಟ್ಟ ಮಾತು ಉಳಿಸಲು ರಾಜ್ಯವ ಬಿಟ್ಟ. ಪುಣ್ಯ ಪರಮಾತ್ಮ ತೋರಲಿಲ್ಲ ಸ್ವಾರ್ಥ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ಗುರಿ ಎಷ್ಟು ಕಷ್ಟವೋ ದಾರಿ ದುರ್ಗಮವೋ ಅಚಲ ನಿರ್ಧಾರ ಜಯವು ರಾಮಾಯಣ. ಗುರಿ ಎಷ್ಟು ಕಷ್ಟವೋ ದಾರಿ ದುರ್ಗಮವೋ ಅಚಲ ನಿರ್ಧಾರ ಜಯವು ರಾಮಾಯಣ. ನಿಷ್ಠ ಗುಂಪಿನ ಕಾರ್ಯ ಸೇವಾ ಭಾವದಿ ಮಾಡಿ, ನಿಷ್ಠ ಗುಂಪಿನ ಕಾರ್ಯ ಸೇವಾ ಭಾವದಿ ಮಾಡಿ ಸಾಗರಕ್ಕೆ ಸೇತುವೆಯು ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ಅಣ್ಣ ತಮ್ಮರ ಪ್ರೀತಿ ಸ್ವಾಮಿ ದೂತನ ನೀತಿ ಕೇಳಿ ಕಲಿಯಬೇಕು ರಾಮಾಯಣ. ಅಣ್ಣ ತಮ್ಮರ ಪ್ರೀತಿ ಸ್ವಾಮಿ ದೂತನ ನೀತಿ ಕೇಳಿ ಕಲಿಯಬೇಕು ರಾಮಾಯಣ. ಕಾಮ ಕ್ರೋಧ ಮದವು ಅಪರಿಮಿತ ಬಲವು, ಕಾಮ ಕ್ರೋಧ ಮದವು ಅಪರಿಮಿತ ಬಲವು ಗೆಲ್ಲದೆಂದು ಧರ್ಮವ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ತಾಯಿ ನೆಲದ ಮಣ್ಣು ಹೆತ್ತಮ್ಮನ ಮಡಿಲು ನಾಗ ಹೊನ್ನಿಗಿಂತ ಮಿಗಿಲು ರಾಮಾಯಣ. ತಾಯಿ ನೆಲದ ಮಣ್ಣು ಹೆತ್ತಮ್ಮನ ಮಡಿಲು ನಾಗ ಹೊನ್ನಿಗಿಂತ ಮಿಗಿಲು ರಾಮಾಯಣ. ಆತ್ಮಗೌರವದ ಸ್ನೇಹ ಬಾಂಧವ್ಯದ, ಆತ್ಮಗೌರವದ ಸ್ನೇಹ ಬಾಂಧವ್ಯದ ಪಾವನದ ಜೀವನವೇ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮಾಯಣ ರಾಮಾಯಣ ರಾಮನು ನಡೆದ ದಾರಿ ರಾಮಾಯಣ. ರಾಮನು ನಡೆದ ದಾರಿ ರಾಮಾಯಣ. ರಾಮನು ನಡೆದ ದಾರಿ ರಾಮಾಯಣ. ಆಗಮಿಸಿರುವಂಥ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡುವುದಕ್ಕೆ ಬರಲಿಕ್ಕಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಕೃಷ್ಣ ಭಟ್ ಅವರು. ಜೈ ಶ್ರೀರಾಮ್. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಆಚರಿಸ್ತಾ ಇರತಕ್ಕಂತಹ ವಿವೇಕಾನಂದ ಜಯಂತಿ ರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ಆಚರಿಸ್ತಾ ಇರತಕ್ಕಂತಹ ಈ ಬೃಹತ್ ವಿದ್ಯಾರ್ಥಿ ಸಮಾವೇಶಕ್ಕೆ ಆಗಮಿಸಿದಂತಹ ಎಲ್ಲರನ್ನೂ ಮೊದಲನೇದಾಗಿ ಸ್ವಾಗತಿಸ್ತೇನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಇದು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತಹ ಒಂದು ಸಾರ್ವಕಾಲಿಕ ಸಂದೇಶ ಕೊಟ್ಟವನು ಶ್ರೀರಾಮ. ಅಂತಹ ಶ್ರೀರಾಮನ ನೆರಳಿನಲ್ಲಿ, ಆಶ್ರಯದಲ್ಲಿ, ಪ್ರಭಾವಳಿಯಲ್ಲಿ ಈ ವರ್ಷದ ವಿವೇಕಾನಂದ ಜಯಂತಿಯನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಆಚರಿಸ್ತಾ ಇದೆ. ಶ್ರೀರಾಮನ ಮಾತು, ಶ್ರೀರಾಮನ ಕೃತಿ, ಶ್ರೀರಾಮನ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಆದರ್ಶವೇ. ಶ್ರೀರಾಮ ಭಾರತ ದೇಶದ
ಪರಂಪರೆಯ ಒಂದು ಭವ್ಯತೆ ಮತ್ತು ಸತ್ವವನ್ನು ಹೆಚ್ಚಿಸಿದಂತಹ ಮಹಾತ್ಮ. ಬಹುಶಃ ಈ ದೇಶ ಉತ್ತುಂಗಕ್ಕೆ ಏರಬೇಕಾಗಿದ್ದರೆ ಅದರ ಕೇಂದ್ರ ಬಿಂದು ಶ್ರೀರಾಮ ಅನ್ನುವ ಅರಿವು ನಮಗಿಂತಲೂ ನಮ್ಮ ವಿರೋಧಿಗಳಿಗೆ ಹೆಚ್ಚಾಗಿತ್ತು ಅನ್ನಬಹುದೇನೋ. ಆ ಕಾರಣದಿಂದಲೇ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಅಸ್ತಿತ್ವವನ್ನೇ ಮುಂದಿನ ಪೀಳಿಗೆಗೆ ಉಳಿಸಬಾರದು ಅನ್ನುವ ನೆಲೆಯಲ್ಲಿ ಅಲ್ಲಿ ದಾಳಿಯಾಯಿತು. ಶ್ರೀರಾಮ ಮಂದಿರದ ನಾಶ ಆಯಿತು. ಒಂದು ರಾಷ್ಟ್ರೀಯ ಅವಮಾನ, ಇದನ್ನು ಸಹಿಸುವುದು ಹೇಗೆ ಅನ್ನುವ ನೆಲೆಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ನೂರಾರು ಹೋರಾಟಗಳು ನಡೆದಿವೆ. ಅಲ್ಲಿ ಆ ರಾಷ್ಟ್ರೀಯ ಅವಮಾನವನ್ನು ತಡೆದು ಹಾಕಬೇಕು ಮತ್ತು ಸ್ವಾಭಿಮಾನದ ಸಂಕೇತವಾದಂತಹ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅನ್ನುವ ನೆಲೆಯಲ್ಲಿ 5 ಶತಮಾನಗಳ ಹೋರಾಟ ನಡೆದಿದೆ. 10-12 ತಲೆಮಾರುಗಳ ಹೋರಾಟ ನಡೆದಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಬಲಿದಾನಗಳಾಗಿದೆ. ಸುದೀರ್ಘ ನ್ಯಾಯಾಂಗ ಹೋರಾಟ ಆಗಿದೆ ಮತ್ತು ಸುದೀರ್ಘ ರಾಜಕೀಯ ಹೋರಾಟವೂ ಆಗಿದೆ. ಇದೆಲ್ಲದರ ಪರಿಣಾಮವಾಗಿ ರಾಮ ಜನ್ಮಭೂಮಿ ಮುಕ್ತಿಯಾಗಿದೆ ನಮ್ಮ ಕಣ್ಣ ಮುಂದೆ. ರಾಮ ಜನ್ಮಭೂಮಿ ಮುಕ್ತಿಯಾದ ಮೇಲೆ ಸರ್ಕಾರವೇ ಮುಂದೆ ನಿಂತು ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದೆ. ಇನ್ನೇನು ಜನವರಿ 22ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯೊಂದಿಗೆ ಭಾರತ ಹೊಸ ಮನ್ವಂತರಕ್ಕೆ ಕಾಲಿಡಲಿಕ್ಕಿದೆ. ವಿಶ್ವ ಗುರುತ್ವದ ಹೊಸ ಮನ್ವಂತರಕ್ಕೆ ಭಾರತ ಕಾಲಿಡಲಿಕ್ಕಿದೆ. ಈ ತಲೆಮಾರು ಆ ಮನ್ವಂತರದ ಹರಿಕಾರರು, ಇವತ್ತಿನ ಯುವ ಪೀಳಿಗೆ. ಈ ದೃಷ್ಟಿಯಿಂದ ಯುವ ಪೀಳಿಗೆಯನ್ನು ಈ ಹೊಸ ಮನ್ವಂತರಕ್ಕೆ ಸಜ್ಜುಗೊಳಿಸುವ ದೃಷ್ಟಿಯಿಂದ ಇವತ್ತಿನ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಯೋಚನೆ ಮಾಡಿದೆ. ಇವತ್ತು ಇಲ್ಲಿ ಒಂದು ಪ್ರದರ್ಶನಿಯ ಏರ್ಪಾಡಾಗಿದೆ. ಶ್ರೀರಾಮ ಜನ್ಮಭೂಮಿ ಮುಕ್ತಿಗಾಗಿ ನಡೆದಂತಹ ಹೋರಾಟದ ಬೇರೆ ಬೇರೆ ಮಜಲುಗಳನ್ನು ಬಿಂಬಿಸುವಂತಹ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಂಡಿದೆ. ಮುಖ್ಯ ವೇದಿಕೆಯಲ್ಲಿ ಭಾಷಣಕಾರರು ಮಾತನಾಡುವವರಿದ್ದಾರೆ, ಮಾರ್ಗದರ್ಶನ ಮಾಡುವವರಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ರಂಗಪುತ್ಥಳಿ ತಂಡದಿಂದ ಸ್ವಾಮಿ ವಿವೇಕಾನಂದ ಮತ್ತು ಶ್ರೀರಾಮನ ಬಗ್ಗೆ ಬೊಂಬೆಯಾಟವೂ ನಡೀಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ನಂತರ ನಾಳೆಯಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗುವ 22ರ ತನಕ ಒಂದು ವಿಚಾರ ಸಂಕಿರಣಗಳ ಸಪ್ತಾಹ ನಡೀಲಿಕ್ಕಿದೆ. ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಚಾರಗಳು, ಅದು ರಾಮನೀತಿ ಇರ್ಬೋದು, ರಾಮನ ಆದರ್ಶಗಳಿರ್ಬೋದು, ರಾಮಾಯಣದಲ್ಲಿ ತಾಂತ್ರಿಕತೆ ಇರ್ಬೋದು, ಸೀತೆಯ ಬಗ್ಗೆ ಇರ್ಬೋದು, ಹನುಮಂತನ ಬಗ್ಗೆ ಇರ್ಬೋದು, ಕಾನೂನಿನ ಹೋರಾಟ ಇರ್ಬೋದು. ಈ ರೀತಿ ಅಧ್ಯಯನ ಮಾಡಿದಂತಹ ಸಂಪನ್ಮೂಲ ವ್ಯಕ್ತಿಗಳ ಮುಖೇನವಾಗಿ ವಿದ್ಯಾವರ್ಧಕ ಸಂಘದ ಮುಖ್ಯ ಕ್ಯಾಂಪಸ್ಸಿನಲ್ಲಿ ಈ ವಿಚಾರ ಸಂಕಿರಣಗಳು ನಡೀಲಿಕ್ಕಿದೆ. ಅದೇ ಎಲ್ಲದಕ್ಕಿಂತಲೂ ಹೊರತಾಗಿ 14ನೇ ತಾರೀಕಿಗೆ ರಾಮಕಥಾ ವೈಭವ ಅನ್ನುವಂತಹ ಒಂದು ವಿನೂತನ ಪ್ರಯೋಗ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಎಲ್ಲರೂ ಒಟ್ಟು ಸೇರಿ ನಡೆಸುವಂತಹ ಒಂದು ರಾಮ ದರ್ಶನ ಮಾಡುವಂತಹ ಬೃಹತ್ ಕಾರ್ಯಕ್ರಮ ತೆಂಕಿಲ ಕ್ಯಾಂಪಸ್ನಲ್ಲಿ ನಡೀಲಿಕ್ಕಿದೆ. ನಮ್ಮ ವಿದ್ಯಾವರ್ಧಕ ಸಂಘದ 26 ಕ್ಯಾಂಪಸ್ಗಳ 21,000 ವಿದ್ಯಾರ್ಥಿಗಳು ಕೂಡ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ರಾಮಾಯಣಕ್ಕೆ ಮತ್ತು ರಾಮ ಜನ್ಮ ಮುಕ್ತಿಗಾಗಿ ನಡೆದ ಹೋರಾಟದ ಬಗ್ಗೆ ಅರಿವನ್ನು ಮೂಡುವಂತಹ ಕೆಲಸ ಎಲ್ಲ ಕ್ಯಾಂಪಸ್ಗಳಲ್ಲಿಯೂ ಆಗಿದೆ. ಒಂದು ರೀತಿಯಲ್ಲಿ ರಾಮತ್ವವನ್ನು ಪಸರಿಸುವಂತಹ ಕೆಲಸ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮುಖೇನವಾಗಿ ಈ ಸಂದರ್ಭದಲ್ಲಿ ಆಗಿದೆ. ಇವತ್ತಿನ ಈ ಸಭಾ ಕಾರ್ಯಕ್ರಮ ಅದರಲ್ಲೂ ಒಂದು ವಿಶೇಷತೆ ಇದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು. ನಾವೆಲ್ಲ ಈ ತಲೆಮಾರು ನೋಡಿದವರು, ಅದಕ್ಕಿಂತಲೂ ಮುಂದಿನ ತಲೆಮಾರು ನೋಡಿದಂತಹ ಅನೇಕ ಹೋರಾಟಗಳನ್ನು ಕಂಡವರು, ಸ್ವತಃ ಭಾಗವಹಿಸಿದವರು. ರಾಮ ಜನ್ಮಭೂಮಿ ಹೋರಾಟದ ಇತ್ತೀಚಿನ ಎಲ್ಲ ಮಜಲುಗಳಲ್ಲೂ ಕೂಡ ಸಂಘಟನೆ ಮಾಡ್ತಾ ಸ್ವತಃ ಮುಂದೆ ನಿಂತು ಎದೆಯೊಡ್ಡಿ ನಿಂತು ಕೆಲಸ ಮಾಡಿದಂತಹ ಧೀಮಂತರು. ರಾಮ ಜನ್ಮಭೂಮಿ ಮುಕ್ತಿ ಅಲ್ಲ, ಬೇರೆಲ್ಲ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟಂತಹ
ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮುನ್ನುಗ್ಗಿ ಕೆಲಸ ಮಾಡುವಂತಹ ಒಬ್ಬ ಧೀಮಂತ ನಾಯಕ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಉಲ್ಲೇಖಾರ್ಹ. ಅವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು. ಅವರನ್ನು ಈ ಸಭೆಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮುಖ್ಯ ಭಾಷಣಕಾರರಾಗಿ ಬಂದವರು ಶ್ರೀ ಪ್ರಕಾಶ್ ಮಲ್ಪೆ ಅವರು. ಅವರು ಖ್ಯಾತ ವಾಗ್ಮಿಗಳು. ರಾಷ್ಟ್ರೀಯತೆ, ಹಿಂದುತ್ವ ಈ ವಿಚಾರವಾಗಿ ಪ್ರಖರವಾಗಿ ವಿಚಾರವನ್ನು ಮಂಡಿಸಬಲ್ಲಂತಹ ಈ ಭಾಗದ ಒಬ್ಬ ಪ್ರಮುಖ ವಾಗ್ಮಿಯಾಗಿ ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರ ಉದ್ಯೋಗದಲ್ಲಿ ಉದ್ಯಾನ ವಿನ್ಯಾಸಕರಾಗಿ, ಆತ್ಮ ರಕ್ಷಣಾ ಕಲೆಯ ತರಬೇತುದಾರರಾಗಿ 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ ಸಂಪೂರ್ಣ ಒಂದೇ ಮಾತರಂ ಹಾಡಿಸಿ 2 ವಿಶ್ವ ದಾಖಲೆಗಳನ್ನು ತನ್ನದಾಗಿಸಿಕೊಂಡ ಸಂವೇದನಾ ಫೌಂಡೇಶನ್ ಇದರ ಸ್ಥಾಪಕರು. 2019 ಜೂನ್ನಲ್ಲಿ ಮಲ್ಪೆಯಿಂದ ಮಂತ್ರಾಲಯದವರೆಗೆ ಸುಮಾರು 548 ಕಿಲೋಮೀಟರ್ ದಾರಿಯುದ್ದಕ್ಕೂ ಬೀಜದುಂಡೆ ಗಿಡಗಳನ್ನು ಬೆಳೆಸುವ ದೃಷ್ಟಿಯಿಂದ ಬೀಜದುಂಡೆ ಬಿತ್ತಿ ಪರಿಸರ ಪ್ರಜ್ಞೆ ಮೂಡಿಸಿದವರು. ಹಲವಾರು ವೇದಿಕೆಗಳಲ್ಲಿ ಉಪನ್ಯಾಸಕ ನೀಡಿದವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರೀ ಪ್ರಕಾಶ್ ಮಲ್ಪೆ ಅವರನ್ನು ವಿದ್ಯಾವರ್ಧಕ ಸಂಘದ ಪರವಾಗಿ ನಾನು ಸ್ವಾಗತಿಸ್ತೇನೆ. ಕಾರ್ಯಕ್ರಮದಲ್ಲಿ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಸದಸ್ಯರು, ಹಿತೈಷಿಗಳು, ಪೋಷಕರು, ಮಾಧ್ಯಮದ ಮಿತ್ರರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವಿದ್ಯಾರ್ಥಿ ಸಮೂಹ. ಎಲ್ಲ ವಿದ್ಯಾರ್ಥಿನಿಯರನ್ನು ಕೂಡ ಈ ಬೃಹತ್ ಯುವ ಸಮೂಹದ ಈ ಸಮಾವೇಶಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹೂ ನೀಡಿ ಸ್ವಾಗತವನ್ನು ನೀಡಲಿಕ್ಕಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸದಸ್ಯರಾಗಿರುವಂತಹ ಕೃಷ್ಣ ಶೆಟ್ಟಿ ಅವರು ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂತಹ ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸದಸ್ಯರಲ್ಲಿ ಒಬ್ಬರಾಗಿರುವಂತಹ ರೂಪಲೇಖ ಅವರು ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ವಿದ್ಯಾರ್ಥಿನಿಯರಿಂದ ರಾಮತಾರಕ ಮಂತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ. ಎಲ್ಲರೂ ಜೊತೆಯಲ್ಲಿ ಸೇರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ತಾವು ಕೂಡ ರಾಮತಾರಕ ಮಂತ್ರವಕ್ಕೆ ಧ್ವನಿಗೂಡಿಸಬೇಕು. ರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ 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 ಜಯ ರಾಮ ಜಯ ಜಯ ರಾಮ,
ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಭಾರತದ ಕೀರ್ತಿಯನ್ನು ಜಗತ್ತಿಗೆ ಪಸರಿಸಿದಂಥ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಒಂದೆಡೆಯಲ್ಲಿ ಇಡೀ ಜಗತ್ತೇ ಮಾರ್ಗದರ್ಶಕನಾಗಿ ಪಾಲಿಸುವಂಥ ಶ್ರೀರಾಮನ ಪ್ರತಿಷ್ಠಾ ದಿನಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇರುವಂಥ ದಿನ. ಈ ಸಂದರ್ಭದಲ್ಲಿ ಪುತ್ತೂರಿನ ಖ್ಯಾತೆಯನ್ನು ಹತ್ತೂರಿಗೆ ಪಸರಿಸಿದಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ GM ಕೀರ್ತಿ ಅವರನ್ನು ಸನ್ಮಾನಿಸುವಂಥ ಈ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಕುಮಾರಿ GM ಕೀರ್ತಿ ಅವರು ವೇದಿಕೆಗೆ ಬಂದು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೊಡಮಾಡುವಂತಹ ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಪ್ಪತ್ತ್ಮೂರು 3/2010 ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಬೆಟ್ಟಂಪಾಡಿ ಗ್ರಾಮದ ಗುಮ್ಮಟಗದ್ದೆ ಶ್ರೀ ಮೋನಪ್ಪ ಗೌಡ ಮತ್ತು ಶ್ರೀಮತಿ ಲಲಿತಾ ಕೆ ದಂಪತಿಗಳ ಮಗಳಾಗಿ ಜನಿಸಿದ ಕುಮಾರಿ GM ಕೀರ್ತಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಇರ್ದೆ ಉಪ್ಪಳಿಗೆಯಲ್ಲಿ ಪಡೆದು ಪ್ರಸ್ತುತ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು ಇಲ್ಲಿ 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಳೆ. ನಾವೆಲ್ಲರೂ ಹೆಮ್ಮೆ ಪಡುವಂತೆ ದಿನಾಂಕ 16/12/2023 20/12/2023 ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ 14ರ ವಯೋಮಾನದ 67ನೇ ರಾಷ್ಟ್ರಮಟ್ಟ SGFI ಅಂದರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ತಂಡದನ್ನು ಪ್ರತಿನಿಧಿಸಿ ಪ್ರಾಥಮಿಕ ಶಾಲಾ ಅಥ್ಲೆಟಿಕ್ ವಿಭಾಗದ ಎತ್ತರ ಜಿಗಿತದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಚಿನ್ನದ ಪದಕವನ್ನು ಪಡೆದಿರುತ್ತಾಳೆ. ಕರ್ನಾಟಕ ರಾಜ್ಯದಿಂದ 10 ವಿವಿಧ ಭಾಗಗಳಲ್ಲಿ ಭಾಗವಹಿಸಿ 44 ಕ್ರೀಡಾಪಟುಗಳ ಪೈಕಿ ಬಂದ ಒಂದೇ ಒಂದು ಪದಕ ಅದು ತಂದುಕೊಟ್ಟ ಗೌರವ ಕೀರ್ತಿಯದ್ದಾಗಿರುತ್ತದೆ. GM ಕೀರ್ತಿಯವರು ತಮ್ಮ ಕಾರ್ಯ ಸಾಧನೆಯಲ್ಲಿ ಮುಂದುವರಿದು ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಅಥ್ಲೆಟಿಕ್ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿ ರಾಷ್ಟ್ರಮಟ್ಟದಲ್ಲಿ ಚಿನ್ನದ ಪದಕದೊಂದಿಗೆ ಗುರುತಿಸಿಕೊಂಡಿದ್ದಾಳೆ. ಇವಳಿಗೆ ಶಾಲಾ ದೈಹಿಕ ಶಿಕ್ಷಣ ನಿರ್ದೇಶಕರುಗಳಾದಂತಹ ದಾಮೋದರ್, ಶ್ರೀಮತಿ ಹರಿಣಾಕ್ಷಿ, ಕುಮಾರಿ ಶ್ರದ್ಧಾ ಶೆಟ್ಟಿ ಹಾಗೂ ಮುಖ್ಯ ತರಬೇತುದಾರರಾದ ಶ್ರೀ ಬಾಲಚಂದ್ರ, ದೈಹಿಕ ಶಿಕ್ಷಣ ನಿರ್ದೇಶಕರು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರು ಇವರು ತರಬೇತಿಯನ್ನು ನೀಡಿರುತ್ತಾರೆ. ಇವರ ಸಾಧನೆಯನ್ನು ಗೌರವಿಸಿ ಕರ್ನಾಟಕವೇ ಹೆಮ್ಮೆ ಪಡುವಂತೆ ಮಾಡಿ ನಮ್ಮ ಸಂಸ್ಥೆಯನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರಿನ ಕ್ರೀಡಾಪಟುವಾದಂಥ GM ಕೀರ್ತಿ ಇವರ ಸಾಧನೆ ನಮಗೆಲ್ಲರಿಗೂ ಹೆಮ್ಮೆಯ ಚಿನ್ನದ ಕುವರಿಯಾಗಿ ಮೂಡಿ ಬರಲಿ, ಅವಳ ಭವಿಷ್ಯ ಉಜ್ವಲವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಇದೀಗ ಈ ಸನ್ಮಾನವನ್ನು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಹಾಗೂ ಅತಿಥಿಗಳು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಅವರ ತಾಯಿ ಶ್ರೀಮತಿ ಲಲಿತಾ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇದೀಗ ಇನ್ನೊಂದು ವಿಶೇಷವಾದಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ವಿವೇಕಾನಂದ ಮಹಾವಿದ್ಯಾಲಯದ
ಮಾರ್ಗದರ್ಶನದೊಂದಿಗೆ ವಿವೇಕಾನಂದ ಪತ್ರಿಕೋದ್ಯಮ ವಿಭಾಗದ ವತಿಯಿಂದ ರಾಮಾಯಣದ ಆಯ್ದ ಪಾತ್ರಗಳು, ರಾಮಮಂದಿರದ ಹೋರಾಟದ ಮಜಲುಗಳು ಹಾಗೂ ರಾಮಮಂದಿರ ನಿರ್ಮಾಣದ ಕುರಿತಾದಂತಹ ವಿಶೇಷವಾದಂಥ ಪುಸ್ತಕ ಪುನರ್ವಸು ನಾಡಿದ್ದು ಜನವರಿ 22ರಂದು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈಗ ಈ ವೇದಿಕೆಯಲ್ಲಿ ಅದರ ಮುಖಪುಟದ ಅನಾವರಣವನ್ನು ಮಾಡಬೇಕು ಅಂತ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಕಾದಿರುವಳು ಶಬರಿ ರಾಮ ಬರುವನೆಂದು ಎನ್ನುವ ರಾಮನ ಕುರಿತಾದ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿ ಶ್ರೀವಿದ್ಯಾ ಪಾದೆಕಲ್ಲು, ವಿವೇಕಾನಂದ ಪದವಿ ಕಾಲೇಜಿನ ವಿದ್ಯಾರ್ಥಿನಿ. ರಾಮ 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 ಕಾದಿರುವಳು ಶಬರಿ ರಾಮ ಬರುವನೆಂದು, ಕಾದಿರುವಳು ಶಬರಿ ರಾಮ ಬರುವನೆಂದು, ತನ್ನ ಪೂಜೆಗೊಳ್ಳುವನೆಂದು. ಓ ಕಾದಿರುವಳು ಶಬರಿ ರಾಮ ಬರುವನೆಂದು. ವನವನವಾಸುತ್ತಿ ಸುಳಿದು, ವನವನವಾಸುತ್ತಿ ಸುಳಿದು, ವನವನವಾಸುತ್ತಿ ಸುಳಿದು, ತರು ತರುವ ನಲಿದು ಪಿರಿದು, ವನವನವಾಸುತ್ತಿ ಸುಳಿದು, ಸುಳಿದು ಸುಳಿದು ಸುಳಿದು, ವನವನವಾಸುತ್ತಿ ಸುಳಿದು, ತರು ತರುವ ನಲಿದು ಪಿರಿದು, ಬಿಳಿ ಹೂಗಳಾಯ್ದು ತಂದು, ತಣಿವಂದನಾಯ್ದು ಆಯ್ದು ಆಯ್ದು ತಂದು, ಕಾದಿರುವಳು ಶಬರಿ ರಾಮ ಬರುವನೆಂದು. ಕೊಳದಲ್ಲಿ ಮುಳುಗಿ ಮಿಂದು, ಬಿಳಿ ನಾರು ಮಡಿಯ ನುಟ್ಟು, ತಲೆಬಾಗಿ ಹೋಗಿ ಬಂದು, ತಲೆಬಾಗಿ ಹೋಗಿ ಬಂದು, ಹೊಸತಿಲಲಿ ಕಾದು 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 ನಿಂದು, ಕಾದಿರುವಳು ಶಬರಿ ರಾಮ ಬರುವನೆಂದು. ಬಾ ರಾಮ ರಾಮ ಎಂದು, ಬಾ ರಾಮ ಎಂದು, ಬಾ ರಾಮ ರಾಮ
ಶಬರಿ ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ಕಾದಿರುವಳು ಶಬರಿ ರಾಮ ಬರುವನೆಂದು. ಬಾರಾಮ ಬಾರ ಬಾರಾಮ ಬಾರ ಬಾರಾಮ ಬಾರ ಬಾರ ಬಡವರನು ಕಾಯು ಬಾರ ತಂಗಾಣ ದಿವರ ಪ್ರೇಮ ನುಡಿಸೋತ ಮೂಕ ಪ್ರೇಮ ಕಾದಿರುವಳು ಶಬರಿ ರಾಮ ಬರುವನೆಂದು. ಕಾದಿರುವರು ಜನರು ರಾಮ ಬರುವನೆಂದು. ಕಾದಿರುವರು ಜನರು ಕಾದಿರುವರು ಜನರು ಕಾದಿರುವರು ಜನರು ರಾಮ ಬರುವನೆಂದು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಖ್ಯಾತ ವಾಗ್ಮಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಮಲ್ಪೆ ಇವರು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರೇ, ಎಲ್ಲ ಉಪನ್ಯಾಸಕರೇ, ವಿದ್ಯಾರ್ಥಿ ಮಿತ್ರರೇ, ಸ್ವಾಮಿ ವಿವೇಕಾನಂದರು ಆಗ ಇನ್ನೂ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿಲ್ಲ. ಹಾಗಾಗಿ ಅವರ ಪರಿಚಯ ಇನ್ನೂ ಸಮಾಜಕ್ಕೆ ಹೆಚ್ಚಾಗಿಲ್ಲ. ಉತ್ತರ ಪ್ರದೇಶದಿಂದ ರಾಜಸ್ಥಾನದ ಕಡೆಗೆ ಹೊರಟಿದ್ದಾರೆ. ಉತ್ತರ ಪ್ರದೇಶದ ಹತ್ರಾಸ್ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ನಿಂತಾಗ ವಿವೇಕಾನಂದರಿಗೆ ಅನಿಸುತ್ತೆ, ನಾನು ಸ್ವಲ್ಪ ಇಲ್ಲಿ ಕೆಳಗಿಳಿಬೇಕು ಅಂತ. ಕೆಳಗಿಳಿದ್ರು. ಆಗ ಸ್ಟೇಷನ್ ಮಾಸ್ಟರ್ ಆಗಿದ್ದಂಥ ಶರತ್ ಚಂದ್ರಗುಪ್ತ ಇವರನ್ನು ನೋಡಿದ. ಈ ಸ್ವಾಮೀಜಿ ಯಾರು ಅಂತ ಗೊತ್ತಿಲ್ಲ, ಇವರ ಹೆಸರು ಗೊತ್ತಿಲ್ಲ, ಇವರ ಮಠ ಯಾವುದು ಅಂತ ಗೊತ್ತಿಲ್ಲ. ಅವರನ್ನು ನೋಡಿದ ತಕ್ಷಣ ಆಕರ್ಷಣೆಗೊಳಗಾಗ್ತಾನೆ. ನೇರ ಹೋಗಿ ವಿವೇಕಾನಂದರ ಬಳಿ ಹೇಳ್ತಾನೆ, ಸ್ವಾಮೀಜಿ ಸ್ವಲ್ಪ ಕಾಲ ನನ್ನ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡಬೇಕು ಅಂತ. ವಿವೇಕಾನಂದರು ನಗುತ್ತಾರೆ, ನಿನ್ನ ಆತಿಥ್ಯ ಸ್ವೀಕಾರ ಮಾಡಿದರೆ ಈ ರೈಲು ಹೊರಟು ಹೋಗ್ತದೆ, ಮುಂದಕ್ಕೆ ಹೋಗೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಲಿ ಅಂತಂದರು. ಆಗ ಶರತ್ ಚಂದ್ರಗುಪ್ತ ಹೇಳ್ದ, ಅದರ ವ್ಯವಸ್ಥೆ ನಾನು ಮಾಡ್ತೀನಿ, ದಯವಿಟ್ಟು ನನ್ನ ಆತಿಥ್ಯ ಸ್ವೀಕಾರ ಮಾಡಿ ಅಂತ. ಅವನು ಕೋಣೆಗೆ ಕರ್ಕೊಂಡು ಹೋದ. ಸ್ವಲ್ಪ ಹಣ್ಣು ಹಂಪಲುಗಳನ್ನು ಕೊಟ್ಟು ಸ್ವಲ್ಪ ಸಮಯದಲ್ಲಿ ನನ್ನ ಕೆಲಸ ನೋಡ್ಕೊಂಡು ಮತ್ತೆ ಬರ್ತೀನಿ ಅಂತ ಹೇಳಿ ಹೊರಟು ಹೋದ. ಅವನು ಬಂದು ನೋಡುವಾಗ ಸ್ವಾಮಿ ವಿವೇಕಾನಂದರು ಧ್ಯಾನ ಮುದ್ರೆಯಲ್ಲಿ ಕುಳಿತು ಒಂದು ಹಾಡನ್ನು ಹಾಡ್ತಾ ಇದ್ದರು. ಇವನದನ್ನು ನೋಡಿದ. ಮತ್ತೊಮ್ಮೆ ಹೋಗಿ ಬರುವಾಗ ಮತ್ತೆ ಹಾಗೆ ಹಾಡ್ತಾ ಇದ್ದರು. ಇವನು ಮತ್ತೆ ನೋಡ್ತಾ ಇದ್ದ. ನೇರ ವಿವೇಕಾನಂದರ ಹತ್ರ ಹೋಗಿ ಹೇಳ್ದ, ಸ್ವಾಮೀಜಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ವಿವೇಕಾನಂದರು ಕೇಳ್ತಾರೆ, ಮುಂದಿನ ಸ್ಟೇಷನಿಗೆ ಹೋಗೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತೀಯಲ್ಲ. ಆಗ ಶರತ್ ಚಂದ್ರಗುಪ್ತ ಹೇಳ್ತಾನೆ, ಅದೇನೋ ಗೊತ್ತಿಲ್ಲ, ಜೀವನ ಪೂರ್ತಿ ನಿಮ್ಮ ಜೊತೆ ಎದ್ದು ಬಿಡಬೇಕು, ನಿಮ್ಮ ಶಿಷ್ಯನಾಗಿ ನನ್ನನ್ನು ಸ್ವೀಕರಿಸಿ ಅಂತ ಶರತ್ ಚಂದ್ರಗುಪ್ತ ಹೇಳ್ದ. ಇಲ್ಲಿ ನಾವು ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ನಾವೆಲ್ಲ ಶಿಕ್ಷಣ ಪಡೆದ ನಂತರ ಯಾವುದೋ ಒಂದು ವೃತ್ತಿಯಾದ ನಂತರ ಮದುವೆ, ಆನಂತರ ಸಂಸಾರ ಇತ್ಯಾದಿ ಇದರಲ್ಲಿ ಮುಳುಗಿ ಹೋಗುವಂಥದ್ದು, ಅಥವಾ ಸಮಾಜದಲ್ಲಿ ನಮಗೊಂದು ಪ್ರತಿಷ್ಠೆ ಬೇಕು ಅಂತ. ಶರತ್ ಚಂದ್ರಗುಪ್ತನನ್ನು ಗಮನಿಸಿ, ಅವನು ಒಬ್ಬ ಸ್ಟೇಷನ್ ಮಾಸ್ಟರ್ ಆಗಿದ್ದ, ಆರ್ಥಿಕವಾಗಿ ಸದೃಢನಾಗಿದ್ದ, ಮಾತ್ರವಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದ. ಇದೆಲ್ಲವೂ ಇದ್ದಾಗಲೂ ಸ್ವಾಮಿ ವಿವೇಕಾನಂದರನ್ನು ಕಂಡ ತಕ್ಷಣಕ್ಕೆ ಅವನಿಗೆ ಅನಿಸಿತು, ನಾನಿವತ್ತಿರುವಂಥ ಸ್ಥಿತಿ
ಇದು ಸರಿಯಾದುದಲ್ಲ, ನಾನು ತುಂಬ ಕೆಳಗಿದ್ದೇನೆ, ಈ ವ್ಯಕ್ತಿಯ ಜೊತೆ ಹೋದರೆ ನಾನು ಹೋಗಬೇಕಾದಂಥ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಶರತ್ಚಂದ್ರಗುಪ್ತನಿಗೆ ಅನಿಸುತ್ತೆ. ಆ ಸನ್ಯಾಸಿಯ ಹಿಂದೆ ಹೊರಟ, ಆ ಸನ್ಯಾಸಿಯ ಹೆಸರು ಗೊತ್ತಿಲ್ಲ, ಮಠ ಗೊತ್ತಿಲ್ಲ, ಅವರ ಹಿಂದೆ ಹೊರಟು ಹೋದ. ಸ್ವಾಮಿ ವಿವೇಕಾನಂದರ ಮೊದಲ ಶಿಷ್ಯ ಸ್ವಾಮಿ ಸದಾನಂದ ಅನ್ನುವ ಹೆಸರಿನಲ್ಲಿ ಅವರು ಗುರುತಿಸಿಕೊಳ್ಳುತ್ತಾರೆ. ಇದು ಕೇವಲ ಒಂದು ನೋಟದಲ್ಲಿ ಒಬ್ಬ ವ್ಯಕ್ತಿಯನ್ನು ಸೆಳೆಯುವಂಥ ಆ ಶಕ್ತಿ, ಚುಂಬಕ ಶಕ್ತಿ, ಅದು ಸ್ವಾಮಿ ವಿವೇಕಾನಂದರಲ್ಲಿತ್ತು. ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡುವಾಗ ಯಾವ ವಿಷಯಗಳನ್ನು ಆಯ್ದುಕೊಳ್ಳಬೇಕು ಅಂತ ನಾನು ಯೋಚನೆ ಮಾಡಿದ್ದು, ಒಂದು, ಅವರು ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ಒಂದು ಭಾವಸೇತುವಾಗಿ ಅವರು ಕಾರ್ಯವನ್ನು ಮಾಡುತ್ತಾರೆ. ಎರಡನೆಯದು, ಸನ್ಯಾಸಿಯಾಗಿದ್ದುಕೊಂಡು ಒಂದು ವಿಶಿಷ್ಟ ಸನ್ಯಾಸಿ ಪರಂಪರೆಯನ್ನು ತೋರಿಸಿಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು. ಮೂರನೇ ಭಾಗದಲ್ಲಿ ಅವರ ಪರುಷಮಣಿಯ ವ್ಯಕ್ತಿತ್ವ. ಪರುಷಮಣಿ ಅಂದರೆ ಅವರ ಹತ್ತಿರ ಇರುವಂಥ ಸೆಳೆತ. ನಾನೀಗ ಪ್ರಾರಂಭದಲ್ಲಿ ಹೇಳಿದಂಥ ಘಟನೆ ಏನಿದೆ, ಆ ರೀತಿ ಅವರ ಚುಂಬಕ ಶಕ್ತಿಗೆ, ಅವರ ಸೆಳೆತಕ್ಕೆ ಒಳಗಾದವರು ಎಷ್ಟು ಜನ, ಸಮಾಜ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಎಷ್ಟು ಜನ, ಈ ರೀತಿ ಮೂರು ಭಾಗಗಳಲ್ಲಿ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಚ್ಛೆ ಪಟ್ಟಿದ್ದೀನಿ. ಆದರೆ ನಾನು ಹೇಳುವಂಥ ಯಾವ ಘಟನೆಗಳು ನಿಮಗೆ ಹೊಸತಲ್ಲ ಅನ್ನುವುದು ನನಗೆ ಗೊತ್ತಿದೆ. ಯಾಕೆ ಅಂತಂದರೆ ನಾನು ಹೇಳುವಂಥ ಯಾವುದೇ ಸಂಗತಿ ಆದರೂ ಕೂಡ ಅದೆಲ್ಲವೂ ಹಿರಿಯರು ಹೇಳಿದಂಥ ಸಂಗತಿಗಳನ್ನೇ ಅಲ್ಲಿ ಇಲ್ಲಿ ಹೆಕ್ಕಿ ನಿಮ್ಮ ಮುಂದೆ ಹೇಳುವಂಥದ್ದು. ಹಾಗಾಗಿ ನಿಮಗೆ ಗೊತ್ತಿರುವಂತಹ ಘಟನೆಗಳನ್ನೇ ಮತ್ತೆ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥದ್ದು ಸಾಮಾನ್ಯ ಸ್ವಾಮಿ ವಿವೇಕಾನಂದರು ಅಂತಂದಾಗ ನೆನಪಾಗುವಂಥವರ ವಾಣಿ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದು, ಏಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಬಹುದಿತ್ತು. 2 ಬಾರಿ ಹೇಳುತ್ತಾರೆ, ಏಳಿ ಎದ್ದೇಳಿ ಅಂತ. ಸುಮ್ಮನೆ ನಾವೆಲ್ಲ ಬಾಯಿ ತಪ್ಪಿ ಎಷ್ಟೋ ಶಬ್ದಗಳನ್ನೆಲ್ಲ ಹೇಳಬಹುದು. ಸ್ವಾಮಿ ವಿವೇಕಾನಂದರು ಬಾಯಿ ತಪ್ಪಿ 2 ಸಲ ಉಚ್ಚಾರ ಮಾಡಿದ್ದಲ್ಲ. ಏಳಿ ಎದ್ದೇಳಿ ಅಂತ ಹೇಳಬೇಕು ಅಂತಿದ್ರೆ ಅದರ ಹಿಂದೆ ಒಂದು ಉದ್ದೇಶ ಇತ್ತು, ಅಥವಾ ಅವತ್ತಿನ ಭಾರತೀಯರ ಸ್ಥಿತಿ ಹಾಗಿತ್ತು ಅಂತ. ಹೇಗಿತ್ತು ಭಾರತೀಯರ ಸ್ಥಿತಿ? ಒಬ್ಬ ಆ ಕಾಲದ ಕವಿ ಬರೀತಾನೆ, ಆವತ್ತು ಅಂದರೆ ವಿವೇಕಾನಂದರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೊರಟು ನಿಂತಾಗ ಭಾರತೀಯರ ಸ್ಥಿತಿ ಹೇಗಿತ್ತು ಅಂತಂದರೆ, ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು, ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು, ಹೀನ ದೀನರು ಇವರು ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರೆಯುತ್ತಿರೆ, ಮಾತಿರದ ಕಂಠದೊಳು ಭಯಭೀತ ಭಾವದೊಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು. ಹೇಗಿತ್ತು ಭಾರತೀಯರ ಸ್ಥಿತಿ ಅಂದರೆ, ಕೇವಲ ಮಲಗಿದ್ದಲ್ಲ, ಮದಿರೆಯನ್ನು ಕುಡಿದು ಮಲಗಿದ್ದು. ಕೇವಲ ಮದಿರೆ ಅಲ್ಲ, ಕೇವಲ ಅಮಲು ತರಿಸುವಂಥ ಮದಿರೆಯಲ್ಲ, ದಾಸ್ಯದ ಮದಿರೆಯನ್ನು ಕುಡಿದು ಮಲಗಿದೆ ಭಾರತ ಅಂತ. ಇಂಥ ಸ್ಥಿತಿ ಇದ್ದಾಗ ಅವರು ಅದನ್ನು 2 ಬಾರಿ ಹೇಳಬೇಕಾಯಿತು, ಏಳಿ ಎದ್ದೇಳಿ ಅಂತ. ವಿವೇಕಾನಂದರು ಯೋಚನೆ ಮಾಡುತ್ತಾರೆ, ಅಕಸ್ಮಾತ್ ಭಾರತೀಯರು ಹೀಗೆ ಉಳಿದ್ರೆ, ಭಾರತ ಅಧಪತನವಾಗ್ತಾ ಹೋದರೆ ಇದು ಜಗತ್ತಿನ ವಿನಾಶಕ್ಕೆ ಕಾರಣ ಆಗುತ್ತೆ. ಭಾರತದ ಉತ್ಥಾನ ಅಂತಂದ್ರೂ ಜಗತ್ತಿನ ಉತ್ಥಾನ, ಜಗತ್ತಿನ ಕಲ್ಯಾಣ. ಅದಕ್ಕೋಸ್ಕರ ಅವರು ಆ ರೀತಿ ಸಂದೇಶವನ್ನು ಕೊಡ್ತಾರೆ. ಮುಂದೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅಲ್ಲಿಯವರೆಗೆ ಭಾರತವನ್ನು ಹೀನ ದೀನ ದರಿದ್ರ ಕೃಪಣ ಬಡ ಗುಲಾಮಿ ರೋಗಿಷ್ಠ ಭಾರತ ಅಂತ ಕರೀತಾ ಇದ್ದಂಥ ಜಗತ್ತಿನ ಜನರಿಗೆ ನಿಜವಾದ ಭಾರತ ಅಂದ್ರೇನು, ಅಲ್ಲಿನ ಸಂಸ್ಕೃತಿ ಅಂದ್ರೇನು, ಧರ್ಮ ಅಂದ್ರೇನು ಅಂತ ಅಲ್ಲಿ ತಿಳಿಸ್ತಾರೆ. ಒಂದು 4-5 ವರ್ಷಗಳ ಕಾಲ ಅಲ್ಲೆಲ್ಲ ಓಡಾಟ ಮಾಡಿ ಜಗತ್ತಿಗೆ ಭಾರತವನ್ನು ಪರಿಚಯ ಮಾಡಿಸ್ತಾರೆ. ಆ ಮೂಲಕ ಜಗತ್ತಿನ ಜನರ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಗೌರವವನ್ನು ಹುಟ್ಟಿಸ್ತಾರೆ. ಅಲ್ಲಿಯವರೆಗೆ ದರಿದ್ರ ದೇಶ ಅಂತ ಕರೀತಾ ಇದ್ದಂಥ ಜನ ಭಾರತಕ್ಕೆ ನಮಸ್ಕಾರ ಮಾಡ್ತಾರೆ, ನತಮಸ್ತಕವಾಗ್ತಾರೆ. ಅಷ್ಟು ಮಾತ್ರವಲ್ಲ, ತಮ್ಮ ಬಗ್ಗೆ ತಾವೇ ಭಾರತದಲ್ಲಿ ಹುಟ್ಟಿದ್ದೇ ನಮ್ಮ ದರಿದ್ರ ಸ್ಥಿತಿ ಅಂತ ಅಂದುಕೊಂಡಿದ್ದಂಥ ಭಾರತೀಯರಿಗೂ ಭಾರತ ಏನು ಅಂತ ಅರ್ಥ ಮಾಡಿಸುವಂಥ ವ್ಯವಸ್ಥೆಯನ್ನು ಆವತ್ತು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡುತ್ತಾರೆ. ಸಾಮಾನ್ಯವಾಗಿ ಯಾರನ್ನಾದರೂ ಹೊಗಳಬೇಕು ಅಂತಿದ್ರೆ, ನಾವೇನು ತಯಾರಿಗಳಿಲ್ಲದೆ, ನಾವೇನು ಅಧ್ಯಯನ ಇಲ್ಲದೆ ಯಾರನ್ನು ಬೇಕಾದರೂ ಹೊಗಳಬಹುದು. ಆದರೆ ಯಾರನ್ನಾದರೂ ತೆಗಳಬೇಕು ಅಂತಿದ್ರೆ ಅವ್ರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ, ವ್ಯಕ್ತಿಯ ಬಗ್ಗೆಯೋ ವಿಚಾರದ ಬಗ್ಗೆಯೋ ಅಧ್ಯಯನ ಮಾಡಿಯೇ ಅದನ್ನು ಹೇಳಬೇಕು. ಟೀಕೆ ಮಾಡುವುದಾದರೂ ಕೂಡ ಅನ್ನುವಂಥದ್ದಕ್ಕೆ ನಮಗೆ ವಿವೇಕಾನಂದರು ಒಂದು ಅಪರೂಪವಾದಂಥ ಉದಾಹರಣೆ. ಅವರು ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಏನು ಅಂತ ಹೇಳ್ತಾರೆ. ಈ ಹೇಳುವಾಗ ಸುಮ್ಮನೆ ಪುಸ್ತಕ ಓದಿ ಹೇಳಲಿಲ್ಲ ಅವರು.
ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡ್ತಾರೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು. ಮಾತ್ರವಲ್ಲ, ಆ ಅಧ್ಯಯನ ಎಷ್ಟು ತಳಸ್ಪರ್ಶಿಯಾಗಿದ್ದು ಅಂತಂದರೆ ಅನೇಕ ವಿದೇಶಿ ಇತಿಹಾಸಕಾರರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ನಮ್ಮ ಸಂಸ್ಕೃತಿಯನ್ನು, ಫಾರಿನ್ ಕಲ್ಚರನ್ನು ಎಷ್ಟು ಅಧ್ಯಯನ ಮಾಡಿದ್ದಾರೋ ಅಷ್ಟು ಬಹುಶಃ ವಿದೇಶಿಯರೇ ಅಧ್ಯಯನ ಮಾಡಿಲ್ಲ ಅಂತ ಅನೇಕ ವಿದೇಶಿ ವಿಜ್ಞಾನಿಗಳು ಹೇಳ್ತಾರೆ, ಇತಿಹಾಸಕಾರರು ಹೇಳ್ತಾರೆ. ಅಷ್ಟು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ ನಂತರ ಕೊನೆಗೆ 4 ವರ್ಷಗಳ ಕಾಲ ಯುರೋಪ್ ಮತ್ತು ಅಮೇರಿಕದಲ್ಲೆಲ್ಲ ಪ್ರವಾಸ ಮಾಡಿ ಪ್ರತ್ಯಕ್ಷವಾಗಿಯೂ ಅದನ್ನು ಕಾಣುತ್ತಾರೆ. ಆ ಪಾಶ್ಚಿಮಾತ್ಯ ಸಂಸ್ಕೃತಿಯ ದರ್ಶನ ಅವರಿಗಾಗತ್ತೆ. ಆನಂತ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಏನು ಅಂತ ಅವರು ಹೇಳ್ತಾರೆ. ವಿವೇಕಾನಂದರ ಮಾತಲ್ಲಿ ಕೇಳೋದಾದರೆ, ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತಂದರೆ ಬಹಿರ್ದೃಷ್ಟಿ. ನಮಗೆ ಸಂತೋಷ ಬೇಕು ಅಂತಿದ್ರೆ ನಾವು ಹೊರಗಡೆ ನೋಡಬೇಕು ಅಂತ. ನಮಗೆ ಮನೆಯಲ್ಲಿ ಖುಷಿ ಕೊಡಬೇಕಿದ್ರೆ ಟಿ ವಿ ಬೇಕು, ಫ್ರಿಜ್ ಬೇಕು, ಎ ಸಿ ಬೇಕು, ಇತ್ಯಾದಿ ಬೇಕುಗಳ ಕಡುವೆ ಬೇಕುಗಳ ಅನ್ನುವಂಥ ಒಂದಷ್ಟು ವಸ್ತುಗಳನ್ನು ಸಂಗ್ರಹ ಮಾಡುವಂಥದ್ದು. ಸಮಾಜದಲ್ಲಿ ನಾನು ಹೀಗೆ ಗುರುತಿಸಿಕೊಳ್ಬೇಕು, ನಾನು ಒಳಗಡೆ ಹೇಗೆ ಇರಲಿ ಹೀಗೆ ಗುರುತಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೊಂದಷ್ಟು ವಸ್ತುಗಳು, ನಾನು ಹೀಗೆ ಇರಬೇಕು ಅಂತ, ಹೀಗೆ ಬೇಕು ಅಂತ ಸಂತೋಷ ಯಾವುದೋ ವಸ್ತುಗಳಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅದು ಭೋಗ ಸಂಸ್ಕೃತಿ ಅಂತ ಅವರು ಹೇಳಿದ್ದು. ಇಲ್ಲಿ ನೆನ್ಪಿಟ್ಕೋಬೇಕು, ಕೇವಲ ಓದಿ ಅಲ್ಲ, ಅಲ್ಲಿನ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ ದರ್ಶನ ಮಾಡ್ಕೊಂಡು ಹೇಳಿರುವಂಥದ್ದು. ಪೌರ್ವಾತ್ಯ ದೇಶಗಳ ಸಂಸ್ಕೃತಿ ಅಂದರೆ ಭಾರತವು ಸೇರಿ ಪೂರ್ವದ ದೇಶಗಳ ಸಂಸ್ಕೃತಿ ಅಂದರೆ ಹೇಗೆ ಅಂತ ಅವರು ಹೇಳುತ್ತಾರೆ. ಇಲ್ಲಿ ನಿಮಗೆ ಆನಂದವನ್ನು, ಸಂತೋಷ ಮತ್ತು ಆನಂದಕ್ಕೆ ವ್ಯತ್ಯಾಸ ಇದೆ. ಆನಂದ ಅದು ಸಂತೋಷ ಅನ್ನುವಂಥದ್ದು ಅದು ದೇಹಕ್ಕಾಗುವಂಥದ್ದು, ಆನಂದ ಅದು ಮನಸ್ಸಿಗಾಗುವಂಥದ್ದು, ಆತ್ಮಕ್ಕಾಗುವಂಥದ್ದು. ಭಾರತೀಯರು ಏನು ಮಾಡ್ತಾರೆ ಅಂತಂದರೆ, ತನಗೆ ಆನಂದ ಬೇಕು ಅಂತಂದರೆ ಅವರು ಹೊರಗಡೆ ಹುಡುಕೋದಿಲ್ಲ. ಅವ್ರದ್ದು ಬಹಿರ್ದೃಷ್ಟಿ ಅಲ್ಲ, ಅವ್ರದ್ದು ಅಂತರ್ದೃಷ್ಟಿ. ಅದಕ್ಕೋಸ್ಕರ ಯೋಗ, ಧ್ಯಾನ ಇತ್ಯಾದಿಗಳ ಮೂಲಕ ಅವರು ಅದನ್ನು ಕಂಡುಕೊಳ್ತಾರೆ. ಇದು ಭಾರತೀಯ ಅಥವಾ ಪೌರ್ವಾತ್ಯ ದೇಶಗಳ ಜೀವನ ಪದ್ಧತಿ ಅಂತ ಎರಡೂ ದೇಶಗಳ ನಡುವೆ ಭಾವಸೇತುವಾಗಿ ಅವರು ನಿಲ್ತಾರೆ. ನಾವು ನಮಗೆ ಪ್ರಶ್ನೆ ಮಾಡಿಕೊಳ್ಬೇಕು. ಈ ಕಾರಣಕ್ಕೋಸ್ಕರವಾಗಿಯೇ ಅವರು ವಿದೇಶದಿಂದ ಬಂದ ನಂತರ ಇಲ್ಲಿನ ಸಮುದ್ರದ ಮರಳನ್ನೆಲ್ಲ ಮೈಗೆ ಹಾಕ್ಕೊಂಡು, ನಾನಿಷ್ಟು ಸಮಯ ಭೋಗಭೂಮಿಯಲ್ಲಿದ್ದೆ, ಆ ಕೊಳೆಯನ್ನು ತೊಳೆಯುವಂಥ ಶಕ್ತಿ ಇರೋದು ಈ ಮಣ್ಣಿಗೆ ಮಾತ್ರ, ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಾಲಯ ಅಂತ ಹೇಳಿಕೊಂಡು ಆ ಮಣ್ಣಿನಲ್ಲಿ ಹೊರಳಾಡಿದ್ದು ಅದೇ ಕಾರಣಕ್ಕೋಸ್ಕರ. ನಾವು ಯೋಚನೆ ಮಾಡಬೇಕು, ನಾವು ಅಂದರೆ ನನ್ನನ್ನೂ ಸೇರಿಕೊಂಡು ನಾವೆಷ್ಟು % ಭಾರತೀಯರಾಗಿ ಉಳಿದಿದ್ದೇವೆ ಅಂತ. ಎಷ್ಟು ಶೇಕಡ ಭಾರತೀಯರು ಬೆಳಗ್ಗೆ ಎದ್ದು ರಾತ್ರಿ ಮಲಗುವ ತನಕ ನಮ್ಮ ಮಾತು, ನಡೆ, ನುಡಿ, ನಮ್ಮ ಆಚಾರ ವಿಚಾರ ಇವೆಲ್ಲವನ್ನು, ನಮ್ಮ ವಸ್ತ್ರ ಎಲ್ಲವೂ ತಗೊಂಡ್ರೆ ನಾವೆಷ್ಟು ಶೇಕಡ ಭಾರತೀಯರು ಅಂತ ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಈ ಹೊತ್ತಲ್ಲಿ ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಅಕಸ್ಮಾತ್ 50% ಮಾತ್ರ ಭಾರತೀಯರಾಗಿ ಉಳಿದಿದ್ರೆ ಮುಂದಿನ 50% ಆ ಉಳಿದಿದೆಯಲ್ಲ ನಮ್ಮಲ್ಲಿ ಆ ಕಲ್ಚರ್, ಪಾಶ್ಚಿಮಾತ್ಯ ಸಂಸ್ಕೃತಿ, ಅದನ್ನು ಹೋಗಲಾಡಿಸೋದಕ್ಕೆ ಅಂದರೆ 100% ಭಾರತೀಯರಾಗೋದಕ್ಕೆ ನಮಗೆಷ್ಟು ಸಮಯ ಬೇಕು ಅನ್ನುವುದನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ. ಒಬ್ಬ ಹುಡುಗ ಬಂದ, ಸ್ವಾಮೀಜಿ ನನಗೆ ವೇದಾಂತ ಹೇಳಿಕೊಡಿ ಅಂತ ಹೇಳ್ದ. ವಿವೇಕಾನಂದರಿಗೆ ಗೊತ್ತಾಯಿತು, ಈ ಹುಡುಗನಿಗೆ ವೇದಾಂತ ಅನ್ನೋ ಶಬ್ದವೇ ಗೊತ್ತಿರಲಿಕ್ಕಿಲ್ಲ. ಅಲ್ಲಿ ದೂರದಲ್ಲಿ ತಾಯಿ ನಿಂತಿದ್ದಾಳೆ, ಇವಳು ಕಳಿಸಿದ್ದಿ ಹುಡುಗನನ್ನು ಅಂತ ಗೊತ್ತಾಯಿತು ವಿವೇಕಾನಂದರಿಗೆ. ವಿವೇಕಾನಂದರು ಹುಡುಗನಿಗೆ ಕೇಳುತ್ತಾರೆ, ಮಗು ನಿನಗೆ ಯಾವ ಆಟ ಇಷ್ಟ ಅಂತ. ಹುಡುಗ ಹೇಳ್ದ, ನನಗೆ ಫುಟ್ಬಾಲ್ ಅಂದರೆ ಇಷ್ಟ. ಹಾಗಾದ್ರೆ ಒಂದು ಕೆಲಸ ಮಾಡು, 1 ವರ್ಷ ನೀನು ಫುಟ್ಬಾಲ್ ಆಡು, ಆಮೇಲೆ ಬಾ, ಆಮೇಲೆ ವೇದಾಂತ ಹೇಳ್ಕೊಡ್ತೀನಿ ಅಂತ. ಇವನಿಗೂ ಆನಂದ ಆಯಿತು. ತಾಯಿಯ ಒತ್ತಾಯಕ್ಕೋಸ್ಕರ ಬಂದಿದ್ದ ಇಲ್ಲಿಗೆ, ಈಗ ಇವರು ಫುಟ್ಬಾಲ್ ಆಡಿ ಅಂತ ಹೇಳ್ತಾ ಇದ್ದಾರೆ, ಬಹಳ ಆನಂದ ಆಯಿತು, ಓಡಿದ. ಆದರೆ ಆ ಸೆಳೆತ ಇತ್ತಲ್ಲ, ಒಂದಷ್ಟು ಸಮಯ ಫುಟ್ಬಾಲ್ ಆಡಿದ ನಂತರ ಬಂದ ಸ್ವಾಮೀಜಿ ಹತ್ತಿರಕ್ಕೆ. ಸ್ವಾಮೀಜಿ, ಸುಮಾರು ಕಾಲ ನಾನು ಫುಟ್ಬಾಲ್ ಆಡಿ ಬಂದಿದ್ದೇನೆ, ವೇದಾಂತ ಹೇಳ್ಕೊಡಿ ಅಂತಂದ. ವಿವೇಕಾನಂದರು ಹೇಳಿದರು, ವೇದಾಂತ ಅಂದರೆ ಫುಟ್ಬಾಲ್ ಆಟ. ಅವ್ರು ಹೇಳ್ತಾರೆ, ಫುಟ್ಬಾಲ್ ಆಟ ಅಂತಂದರೆ ಒಂದು ಬೌಂಡ್ರಿ ಇರುತ್ತೆ, ಆ ಬೌಂಡ್ರಿಯ ಒಳಗಡೆ ಇದ್ದಂಥ 22 ಜನ ಆ ಬಾಲಿಗೆ ಒದೀತಾ ಇರ್ತಾರೆ. ಆ ಚೆಂಡನ್ನು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಒದೀತಾ ಇರ್ತಾರೆ. ಎಲ್ಲಿವರೆಗೆ ಒದೆತಾ ಅಂತ ಕೇಳಿದರೆ, ಆ ಬೌಂಡ್ರಿಯಿಂದ ಚೆಂಡು ಹೊರಗೆ ಹೋಗುವವರೆಗೆ. ಯಾವಾಗ ಬೌಂಡ್ರಿಯಿಂದ ಚೆಂಡು ಹೊರಗೆ ಹೋಯ್ತೋ ಆಗೇನು ಮಾಡ್ತಾರೆ, ಕಾಲಿಂದ ಒದೆಯೋದಿಲ್ಲ, ಚೆಂಡನ್ನು ಕೈಯಲ್ಲಿ ಎತ್ತಿ ತಲೆಯ ಮೇಲಿಂದ ಎತ್ತಿ ಬಿಸಾಕ್ತಾರೆ. ವೇದಾಂತ ಅಂದರೆ ಹಾಗೆ. ನೀನು ಎಲ್ಲಿಯವರೆಗೆ ನಿನ್ನ ದೇಹವನ್ನು, ನಿನ್ನ ಜೀವನ ಅಂತಂದರೆ ಈ ಕೇವಲ ದೇಹ ಮಾತ್ರ ಅಂತ ಯಾವಾಗಿನವರೆಗೆ ಅಂದುಕೊಳ್ತೀಯೋ ಅಲ್ಲಿವರೆಗೆ ಈ ಒದೆತ ತಪ್ಪಿದ್ದಲ್ಲ. ಈ ಸುಖ ದುಃಖಗಳ ಒದೆಗೆ ನೀನು ಪೂರ್ವ ಅನುಮತಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿಲ್ಲ, ವಾಪಸ್ ಹೋಗು ಅಂತ 1 ಬಾರಿ 2 ಬಾರಿ 3 ಬಾರಿ ಕಳಿಸ್ತಾರೆ. ಅವನಿಗೂ ಹಠ,
ಇವನು ನನ್ನನ್ನು ಬೇಕು ಅಂತ ಕಳಿಸ್ತಾ ಇದ್ದಾನೆ, ಇವನ ನಿಜ ಸ್ವರೂಪ ಪತ್ತೆ ಮಾಡಬೇಕು ಅಂತ ಮತ್ತೆ ಮತ್ತೆ ಬಂದ. ಒಂದು ದಿವಸ ವಿವೇಕಾನಂದರು ಹೇಳ್ತಾರೆ, ನೋಡು ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಸಾಮಾನ್ಯ ಮನುಷ್ಯ ಅಂತ ನಿನ್ನನ್ನು ತಿಳ್ಕೊಂಡಿದ್ದೀಯಾ, ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನಿನ್ನನ್ನು ದೇವರು ಕಳಿಸಿರುವಂಥದ್ದು, ದೇವದೂತ ನೀನು. ನಿನಗೆ ಅದಕ್ಕೋಸ್ಕರ ನೀನು ದೇವದೂತ, ದೇವರ ಕೆಲಸವನ್ನು ಸಮಾಜದಲ್ಲಿ ಮಾಡಬೇಕು ಅಂತ ನಿನಗೆ ಭಗವಂತ ಅಲ್ಲೇ ಅಷ್ಟೆಲ್ಲ ಸಂಪತ್ತನ್ನು ಕೊಟ್ಟಿರೋದು, ನೀನು ನಿನ್ನ ಐಷಾರಾಮಿಗೋಸ್ಕರ ಅದನ್ನು ಉಪಯೋಗ ಮಾಡ್ತಾ ಇದೆಯಾ, ತಪ್ಪು ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ರಾಕ್ ಫೆಲ್ಲರ್ಗೆ ಇಷ್ಟ ಆಗೋದಿಲ್ಲ ಈ ಮಾತು, ಅವನು ಹೊರಟು ಹೋದ ಅಲ್ಲಿಂದ. ಆದರೆ ಒಂದಷ್ಟು ಆ ಸೆಳೆತ ಬಿಡಲಿಲ್ಲ. ಒಂದಷ್ಟು ದಿನ ಕಳೆದು ಮತ್ತೆ ಬಂದ, ಒಂದು ಕೈಯಲ್ಲೊಂದು ಪತ್ರ ತಗೊಂಬಂದ. ಪತ್ರ ಏನು ಅಂತಂದರೆ, ಇವನೊಂದು ರಾಕ್ ಫೆಲ್ಲರ್ ಫೌಂಡೇಶನ್ ಅಂತ ಸ್ಥಾಪನೆ ಮಾಡಿ ಅದರಿಂದ ಸಮಾಜಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಸಹಾಯ ಆಗುತ್ತೋ ಅವರಿಗೆ ಅಂತ ಹೇಳಿ ಈ ಫೌಂಡೇಶನ್ ಸ್ಥಾಪನೆ ಮಾಡಿ $100 ಅದರಲ್ಲಿ ಡೆಪಾಸಿಟ್ ಮಾಡಿ ಬಂದು ವಿವೇಕಾನಂದರಿಗೆ ತೋರಿಸಿದ. ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು, ನೀವು ಹೇಳೋದಾಗೆ ನಾನು ಮಾಡಿದ್ದೇನೆ ಅಂತ. ವಿವೇಕಾನಂದರು ಹೇಳ್ತಾರೆ, ಥ್ಯಾಂಕ್ಸ್ ನಾನು ಹೇಳಬೇಕಾಗಿದ್ದಲ್ಲ, ನೀನು ನನಗೆ ಹೇಳಬೇಕು. ಸಾಮಾನ್ಯ ಮನುಷ್ಯನ ರೀತಿ ಇದೆಯಲ್ಲ ನೀನು ದೇವದೂತ ಅಂತ ತೋರಿಸ್ಕೊಟ್ಟದ್ದು ನಾನು, ಹಾಗಾಗಿ ನೀನು ಹೇಳಬೇಕು ಅಂತ ವಿನೋದವಾಗಿ ಹೇಳ್ತಾರೆ. ಆವತ್ತೂ ವಾಪಸ್ ಹೊರಟೋದ. ಆದರೆ ಗೊತ್ತಿರಲಿ, ಮತ್ತೆ ಮತ್ತೆ ವಿವೇಕಾನಂದರ ವಾಣಿ ಅವನಿಗೆ ನೆನಪಾಗ್ತಾ ಇತ್ತು. ತನ್ನ ಜೀವನದಲ್ಲಿ ದುಡಿದಿದ್ದೆಲ್ಲವನ್ನು ಅದಕ್ಕೋಸ್ಕರ ಮುಡಿಪಾಗಿಟ್ಟ. ಇವತ್ತು ಜಗತ್ನಲ್ಲಿ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲವುಗಳಲ್ಲಿ ರಾಕ್ ಫೆಲ್ಲರ್ ಫೌಂಡೇಶನ್ ಕೂಡ ಒಂದು. ಅದರ ಹಿಂದೆ ಇದ್ದಂಥ ಪ್ರೇರಣಾ ಶಕ್ತಿ ಅದು ಸ್ವಾಮಿ ವಿವೇಕಾನಂದರು. ಜಮ್ಶೆಡ್ಜಿ ಟಾಟಾ ಒಂದ್ಸಲ ಹಡಗಿನಲ್ಲಿ ಸಿಗ್ತಾರೆ. ಸಿಕ್ಕಾಗ ವಿವೇಕಾನಂದರು ಹೇಳ್ತಾರೆ, ನೀವು ಕಬ್ಬಿಣವನ್ನು ತಯಾರಿಸುವಂಥ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ದೀರಿ, ಆದರೆ ಕಬ್ಬಿಣದ ಸ್ನಾಯುಗಳ ಯುವಕರನ್ನು ಸ್ಥಾಪನೆ ಮಾಡುವಂಥ ಕಾರ್ಖಾನೆಗಳನ್ನು ಯಾವಾಗ ಮಾಡ್ತೀರಿ ಅಂತ. ಟಾಟಾ ಅವರಿಗೆ ಅರ್ಥ ಆಗುತ್ತೆ, ಏನು ಮಾಡಬೇಕು ನಾನು ಸ್ವಾಮೀಜಿ ಅಂತ. ಅದಕ್ಕೆ ಇವರು ಹೇಳ್ತಾರೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಆಗಬೇಕು ಅಂತ. ಆ ಪ್ರೇರಣೆಯಿಂದ ಸ್ಥಾಪನೆಗೊಂಡಿದ್ದು, ವಿವೇಕಾನಂದರ ಪ್ರೇರಣೆಯಿಂದ ಜಮ್ಶೆಡ್ಜಿ ಟಾಟಾ ಅವರು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದು ಅದು ಭಾರತೀಯ ವಿಜ್ಞಾನ ಸಂಸ್ಥೆ, IISc ಅಂತ ನಾವೇನು ಹೇಳ್ತೀವಿ, ಅದು ಅದರ ಹಿಂದೆ ಇದ್ದದ್ದು ಕೂಡ ವಿವೇಕಾನಂದರ ಅದು ಪ್ರೇರಣಾ ಶಕ್ತಿ ಅನ್ನುವಂಥದ್ದು. ಇಂಗ್ಲೆಂಡ್ನಲ್ಲಿ ಒಂದು ಭಾಷಣದ ನಂತರ ಕ್ಯಾಪ್ಟನ್ ಝೇವಿಯರ್ ಅವರು ಸೈನ್ಯದಲ್ಲಿದ್ದಂಥವರು, ಅವರು ಬರ್ತಾರೆ, ಒಂದು 3 ದಿನದ ನಂತರ ನಿಮ್ಮ ಒಂದು ಭೇಟಿ ಆಗಬೇಕು, ನಮಗೆ ಅನುಮತಿ ಕೊಡಿ ಅಂತ ಹೇಳಿದಾಗ ವಿವೇಕಾನಂದರು ಹೇಳ್ತಾರೆ ಆಯಿತು ಅಂತ. 3 ದಿನದ ನಂತರ ಬಂದವರು ಅವರೊಂದು ಪತ್ರ ತಗೊಂಡ್ಬರ್ತಾರೆ. ವಿವೇಕಾನಂದರ ಆ ಭಾಷಣದಲ್ಲಿ, ಆ 3 ದಿನದ ಹಿಂದಿನ ಭಾಷಣದಲ್ಲಿ ಹೇಳ್ತಾರೆ, ನಾವೆಲ್ಲ ಭೂಮಿಗೆ ಬಂದಿರೋದು ನಮ್ಮ ಸುಖವನ್ನು ನೋಡ್ಕೊಳ್ಳಿಕ್ಕೋಸ್ಕರ, ಆ ಕೆಲಸಕ್ಕೋಸ್ಕರ ಬಂದಿದ್ದಲ್ಲ. ನಾವು ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವಿ ಅಷ್ಟೇ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು. ಸಮಾಜಕ್ಕೆ ಸಮಯವನ್ನು ನೀಡಿ ಅಥವಾ ಆರ್ಥಿಕವಾಗಿ ಯಾವುದೆಲ್ಲ ಸಾಧ್ಯ ಆಗುತ್ತೋ ಆ ದೃಷ್ಟಿಯಿಂದ ಸಮಾಜಕ್ಕೋಸ್ಕರ ನೀಡಿ ಅಂತ ಹೇಳಿದ್ರು. ಈ 3 ದಿನದ ನಂತರ ಬಂದಂಥ ಆ 40 ನಿಮಿಷದ ಭಾಷಣ ಕೇಳಿ ಬಂದಂಥ ಈ ಕ್ಯಾಪ್ಟನ್ ಝೇವಿಯರ್ ಮತ್ತು ಅವರ ದಂಪತಿ, ಅವರಿಬ್ಬರು ಗಂಡ ಹೆಂಡತಿ, ತಮ್ಮ ಇಡೀ ಆಸ್ತಿಯನ್ನು, ಸ್ವಲ್ಪ ಭಾಗ ಅಲ್ಲ 100% ಪೂರ್ತಿ ಆಸ್ತಿಯನ್ನು ಸಮಾಜಕ್ಕೆ ದಾನ ಮಾಡಿ ಬಂದಿದ್ದಾರೆ. ಕೇವಲ 40 ನಿಮಿಷದ ಭಾಷಣ. ಇದು ವಿವೇಕಾನಂದರ ಶಕ್ತಿ. ನಾನು ಕೊನೆಯ ಭಾಗಕ್ಕೆ ಬರ್ತೀನಿ. ವಿವೇಕಾನಂದರ ಎಲ್ಲ ವಿಚಾರಗಳು ವಿದೇಶದಲ್ಲಿರುವಾಗ ಬಹಳ ಈ ವಿಚಾರಗಳು ಅವರು ಮಾತಾಡ್ತಾ ಇದ್ದಾರೆ, ಆದರೆ ಎಲ್ಲೂ ಸಂಗ್ರಹ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಸಂಗ್ರಹ ಮಾಡಲಿಕ್ಕೆ ಅಥವಾ ಅದನ್ನು ಬರೀಲಿಕ್ಕೆ ಒಬ್ಬ ಸ್ಟೆನೋಗ್ರಾಫರ್ ಬೇಕು, ಶೀಘ್ರ ಲಿಪಿಕಾರ ಒಬ್ಬ ಬೇಕು ಅಂತ ಒಂದು ಇಂಟರ್ವ್ಯೂ ಆಗುತ್ತೆ. ಇವ್ರ ಜೊತೆಗಿದ್ದವರು ಯೋಚನೆ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಒಬ್ಬ ಜೋಶುವಾ ಗುಡ್ವಿನ್ ಅನ್ನುವಂಥವನನ್ನು ಆಯ್ಕೆ ಮಾಡುತ್ತಾರೆ. ಈ ಜೋಶುವಾ ಗುಡ್ವಿನ್ ಒಳ್ಳೆ ವೇಗವಾಗಿ ಹೇಳ್ತಾ ಇದ್ದಂತೆ ವೇಗದಲ್ಲಿ, ಅಷ್ಟೇ ವೇಗದಲ್ಲಿ ಬರೀತಾ ಇದ್ದ. ಒಂದು ರೀತಿ ವೇದವ್ಯಾಸರು ಮತ್ತು ಗಣಪತಿಯ ಜೋಡಿ ಇದ್ದ ಹಾಗೆ. ಆದರೆ ಈ ಜೋಶುವಾ ಗುಡ್ವಿನ್ ಅಷ್ಟು ಶೀಘ್ರವಾಗಿ ಬರೀತಾ ಇದ್ದ, ಆದರೆ ಜಗತ್ತಿನಲ್ಲಿರುವ ಎಲ್ಲ ಕೆಟ್ಟ ಅಭ್ಯಾಸಗಳು ಅವನಿಗಿತ್ತು. ಇವನು ವಿವೇಕಾನಂದರ ಹತ್ರ ಹೇಳ್ದ, ಸ್ವಾಮೀಜಿ ನಿಮ್ಮದು ವಿಚಾರಗಳು ಇತ್ಯಾದಿ ನನಗೆ ಅದರ ಜೊತೆ ನನಗೇನು ಸಂಬಂಧ ಇಲ್ಲ. ನೀವು ಹೇಳಿದ್ದನ್ನು ನಾನು ಬರೀತೀನಿ, ನನಗೆ ನೀವು ಸಂಬಳ ಕೊಡಬೇಕು ತಿಂಗಳ ಅಷ್ಟೇ, ಮತ್ತು ನನಗೂ ನಿಮ್ಮ ವಿಚಾರಕ್ಕೂ ಸಂಬಂಧ ಇಲ್ಲ ಅಂತ. ಒಂದು ರೀತಿ ಕಾಂಟ್ರಾಕ್ಟ್ ಇದು ಅಂತ ಹೇಳ್ದ. ಆದರೆ ಆ ವ್ಯಕ್ತಿ, ಆ ರೀತಿ ಕಾಂಟ್ರಾಕ್ಟ್ ಅಂತ ಹೇಳಿದಂಥ ವ್ಯಕ್ತಿ ಒಂದೇ ವರ್ಷದಲ್ಲಿ ತನ್ನೆಲ್ಲ ದುಶ್ಚಟಗಳನ್ನು ಬಿಟ್ಟ ಮತ್ತು ವಿವೇಕಾನಂದರ ಜೊತೆ ಅಲ್ಲಿಂದ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದು ಇಲ್ಲಿ ನಮ್ಮ ಊಟಿಯಲ್ಲಿ ಪ್ರಾಣ ಬಿಡ್ತಾನೆ. ನೀವು ಊಟಿಗೆ ಹೋದರೆ ಊಟಿಯಲ್ಲೊಂದು ಚರ್ಚಿನ ಮುಂದೆ ಜೋಶುವಾ ಗುಡ್ವಿನ್ನ ಸಮಾಧಿ ಇದೆ. ಜೋಶುವಾ ಗುಡ್ವಿನ್ ಎಲ್ಲೋ ಹುಟ್ಟಿದವನು ಈ ಸನ್ಯಾಸಿ ಜೊತೆ ಬಂದ. ಇಲ್ಲಿ ಈ ಭಾರತದ ಮಣ್ಣಲ್ಲಿ ಅವನು ಮಣ್ಣಾದ. ಕೊಲಂಬೋದಿಂದ ಅಲ್ಮೋರ ತನಕ ನಾವೇನು ವಿವೇಕಾನಂದರ ವಿಚಾರಗಳನ್ನು ಓದ್ತೀವಿ ಅದೆಲ್ಲ ಸಂಗ್ರಹವನ್ನು ಬರೆದಿಟ್ಟಂಥವನು ಜೋಶುವಾ ಗುಡ್ವಿನ್. ಈಜಿಪ್ಟ್ನ ಕೈರೋ ಬೀದಿಯಲ್ಲಿ ವಿವೇಕಾನಂದರು ಹೋಗ್ತಾ ಇದ್ದಾರೆ. ವಿವೇಕಾನಂದರಿಗೆ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ಅವ್ರ ಜೊತೆಗೆ ಒಂದಷ್ಟು ಜನ ಅಲ್ಲಿನವರು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಹೋಗ್ತಾ ಹೋಗ್ತಾ ಒಂದು ಬೀದಿಗೆ ಪ್ರವೇಶ ಮಾಡ್ತಾರೆ. ಆ ಬೀದಿಗೆ ಹೋದ ನಂತರ ಕರ್ಕೊಂಡು ಹೋದವರಿಗೆ ಅನಿಸಿತು, ಅಯ್ಯೋ ನಾವು ತಪ್ಪು ಮಾಡಿಬಿಟ್ಟಿವಿ, ಬೀದಿಯಲ್ಲಿ ಬರಬಾರ್ದಿತ್ತು ನಾವು ಅಂತ. ಯಾಕೆ ಅಂತಂದರೆ ಅಲ್ಲೆಲ್ಲ ವೇಶ್ಯರು ವಾಸ ಮಾಡುವಂಥ ಬೀದಿ, ಅವರ ಮನೆಗಳೆಲ್ಲ ಇತ್ತು. ಇವರಲ್ಲಿ ಹೋಗ್ತಾ ಇದ್ದಂತೆ ಮೇಲಿನ ಮಹಡಿಗಳಲ್ಲೆಲ್ಲ ಕೂತ್ಕೊಂಡು ಆ ಹೆಣ್ಣು ಮಕ್ಕಳು ಇವರನ್ನೆಲ್ಲ ವಿಚಿತ್ರ ಸನ್ನೆಗಳಿಂದ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರಿಗೆ ಕರ್ಕೊಂಡು ಹೋದವರಿಗೆ ತೀರಾ ಮುಜುಗರ ಆಯಿತು, ಸ್ವಾಮೀಜಿಯನ್ನು ಇಲ್ಲಿ ಕರ್ಕೊಂಡು ಬರಬಾರ್ದಿತ್ತು ಅಂತ. ಆದರೆ ವಿವೇಕಾನಂದರು ಅಲ್ಲೇ ನಿಂತ್ಕೊಂಡು ಆ ಎಲ್ಲ ಹೆಂಗಸರನ್ನು ಹೆಣ್ಮಕ್ಕಳನ್ನು ದಿಟ್ಟಿಸಿ ನೋಡ್ತಾ ಹೇಳ್ತಾರೆ, ಅವರಷ್ಟಕ್ಕೆ ಅವ್ರು ಹೇಳ್ತಾರೆ, ಪಾಪ ಆ ಹೆಣ್ಣು ಮಕ್ಕಳಿಗೆ ತಮ್ಮ ಸೌಂದರ್ಯ ಅದು ದೇಹದಲ್ಲಿದೆ ಅಂತ ಅವರು ಭಾವಿಸಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಒಂದು ಅದ್ಭುತವಾದಂಥ ಆತ್ಮ, ಒಂದು ಒಳಗಡೆ ಒಂದು ಅದಕ್ಕಿಂತ ಅದ್ಭುತವಾದಂಥ ಸೌಂದರ್ಯ ಅವರ ಆತ್ಮದಲ್ಲಿದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಕಣ್ಣೀರು ಹಾಕ್ತಾರೆ. ಇಲ್ಲಿ ಗಮನಿಸಿ, ಇವರು ಹೇಳುವಂಥ ಯಾವ ಆ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ. ಅಲ್ಲಿವರೆಗೆ ಇವರನ್ನು ವಿಚಿತ್ರ ಸನ್ನೆಗಳಿಂದ ಕರೀತಾ ಇದ್ದಂಥ ಆ ಎಲ್ಲ ಹೆಣ್ಣುಮಕ್ಕಳು ಒಬ್ಬೊಬ್ಬರೇ ಸರತಿ ಸಾಲಿನಲ್ಲಿ ಬರ್ತಾರೆ. ಇವರ ಶಲ್ಯವನ್ನು ಅಲ್ಲಿ ಬಂದು ಅದನ್ನು ಹಣೆಗೆ ಒತ್ಕೊಂಡು ಹೇಳ್ತಾರೆ, ಈತ ಮ್ಯಾನ್ ಆಫ್ ಗಾಡ್, ಮ್ಯಾನ್ ಆಫ್ ಗಾಡ್, ಮ್ಯಾನ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅವ್ರು ಹೇಳಿದಂಥ ಭಾಷೆ ಅರ್ಥ ಆಗಲಿಲ್ಲ, ಅವ್ರಿಗೆ ಏನು ಹೇಳಿದ್ದು ಅಂತ ಅರ್ಥ ಆಗಲಿಲ್ಲ. ಆದರೆ ಅದು ಹೇಗೋ ಗೊತ್ತಿಲ್ಲದವರ ಮನಸ್ಸಿಗೆ ಮುಟ್ತದೆ. ಅಲ್ಲಿವರೆಗೆ ವಿಚಿತ್ರ ಸನ್ನೆಗಳನ್ನು ಮಾಡ್ತಾ ಇದ್ದಂಥವ್ರು ಬಂದು ಸ್ವಾಮೀಜಿ ಬಳಿ ಬಂದು ಹೇಳ್ತಾರೆ, ಈತ ಮ್ಯಾನ್ ಆಫ್ ಗಾಡು ಅಂತ. ವಿವೇಕಾನಂದರು ಹಾಗೆ ಹೇಳೋದಕ್ಕೆ ಕಾರಣ ಇದೆ. ಯಾಕೆ ಅಂತಂದರೆ ಅವರು ಹುಟ್ಟಿದ್ದು ಈ ನೆಲದಲ್ಲಿ ಯಾವತ್ತೂ ಸ್ತ್ರೀ ಮತ್ತು ಪುರುಷರು ಸಮಾನರಲ್ಲ. ಇಲ್ಲಿ ಯಾವತ್ತೂ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸ್ತ್ರೀ ಮತ್ತು ಪುರುಷರು ಸಮಾನರಲ್ಲ, ಯಾವತ್ತಿದ್ರೂ ಸ್ತ್ರೀ ಅವಳ ಸ್ಥಾನ ಯಾವತ್ತೂ ಬೇಲೆ. ಅದಕ್ಕೋಸ್ಕರ ಇಲ್ಲಿರುವಂಥ ಎಲ್ಲ ಶ್ರದ್ಧಾ ಬಿಂದುಗಳನ್ನು ನಾವು ಗುರುತಿಸಿದ್ದು ಅದು ತಾಯಿ ರೂಪದಲ್ಲಿ. ಇದನ್ನು ಫಾದರ್ಲ್ಯಾಂಡ್ ಅಂತ ಕರೆಯೋದಿಲ್ಲ, ಇದನ್ನು ಮಾತೃಭೂಮಿ ಅಂತ ಕರಿತೀವಿ. ಇಲ್ಲಿ ಇಷ್ಟೆಲ್ಲ ದೇಶದಲ್ಲಿ ಇಷ್ಟೆಲ್ಲ ನದಿಗಳಿದೆಯಲ್ಲ, ಯಾವುದಕ್ಕಾದರೂ ಗಂಡಸರ ಹೆಸರಿದೆಯಾ? ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನ, ವಿಷ್ಣು, ಚಂದ್ರ, ಝೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋದಾ, ತುಂಗಾ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಸಿಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ. ಬ್ರಹ್ಮಪುತ್ರ ಒಂದನ್ನು ಬಿಟ್ಟು ಅದೊಂದು ಮಾತ್ರ ನದಿಯಲ್ಲ, ನದ. ಉಳಿದದ್ದೆಲ್ಲವೂ ತಾಯಂದರ ಹೆಸರು. ಯಾಕೆ? ಅಷ್ಟು ಎತ್ತರದ ಸ್ಥಾನ. ಎಲ್ಲವೂ ಶ್ರದ್ಧಾಬಿಂದುಗಳನ್ನು ಆ ರೂಪದಲ್ಲಿ ನಾವು ಗುರುತಿಸಿರುವಂಥದ್ದು. ನಾವೆಲ್ಲ ಈ ನಾಡಿನ ಮೊದಲ ಸ್ತ್ರೀ ಅಂತ ನಾವು ಗುರುತಿಸಿಕೊಳ್ಳೋದು ಸೀತೆಯನ್ನು. ರಾಮ ಕಾಡಿಗೆ ಹೊರಟಾಗ ಸೀತೆಗೆ ವಸಿಷ್ಠರು ಹೇಳ್ತಾರೆ, ರಾಮ ಹೋಗಲಿ, ನೀನು ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡು ಅಂತ. ಆಗ ಸೀತೆ ಹೇಳುವಂಥ ಮಾತು, ಏನು ಹೇಳ್ತಾ ಇದ್ದೀರಿ ಪೂಜ್ಯರೇ? ನಾನು ಇಲ್ಲಿ ಕೂತು ರಾಮ ಅಲ್ಲಿಗೆ ಹೋದರೆ ಏನಾಗುತ್ತೆ ಗೊತ್ತಾ? ಸೂರ್ಯನಿಂದ ನೀವು ಪ್ರಭೆಯನ್ನು ಕಿತ್ತುಕೊಂಡ್ರೆ ಹೇಗಾಗುತ್ತೋ ಆ ಪರಿಸ್ಥಿತಿ ಬರುತ್ತೆ. ಅವನೆಲ್ಲಿರ್ತಾನೋ ನಾನು ಅವನ ಜೊತೆಗೆ ಅಂತ ಹೇಳಿದ್ದು ಸೀತೆ. ಹಾಗಾಗಿ ಸೀತೆಯಿಂದ ಹಿಡಿದು ಎಲ್ಲ ತಾಯಂದಿರನ್ನು ಸ್ವಾಮಿ ವಿವೇಕಾನಂದರು ನೆನಪು ಮಾಡಿಕೊಳ್ತಾರೆ. ಆ ಶಕ್ತಿ ತಾಯಂದ್ರ ಹತ್ರ ಯಾವತ್ತೂ ಇರುತ್ತೆ. ನಾವೆಲ್ಲ ರಾಣಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂಥವರ ಕಥೆಗಳನ್ನು ಕೇಳಿದ್ದೀವಿ. ಅವರಿಗೆಲ್ಲ ಅದನ್ನು ಕೇಳುವಾಗ ನಮಗನಿಸುತ್ತೆ ಅವರೆಲ್ಲ ಶಸ್ತ್ರಾಭ್ಯಾಸ, ಕುದುರೆ ಮೇಲೆ ಕೂತ್ಕೊಂಡೆಲ್ಲ ಹೋರಾಟ ಅಭ್ಯಾಸಗಳನ್ನು ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಶೌರ್ಯ ಬಂತು ಅಂತ. ನನ್ನ ಪ್ರಶ್ನೆ ಇರೋದು, ಒನಕೆ ಓಬವ್ವನಿಗೆ ಯಾವ ರೀತಿ ತರಬೇತಿನೂ ಇರಲಿಲ್ಲ. ಅವಳು ಗಂಡನ ಸೇವೆ ಮಾಡ್ತಾ ಇದ್ಲು ಅಷ್ಟೇ. ಒಬ್ಬ ಅಲ್ಲಿನ ಪಹರೆದಾರನ ಹೆಂಡತಿಯವಳು ಸೇವೆ ಮಾಡ್ತಾ ಇದ್ಲು. ಯಾವಾಗ ಗಂಡನಿಗೆ ನೀರು ತರಬೇಕು ಅಂತ ಹೋದಾಗ ಅಲ್ಲಿ ಬರ್ತಾ ಇರುವಂಥ ಆ ವಿರೋಧಿಗಳನ್ನು ನೋಡಿದ ತಕ್ಷಣ ಆಕೆಗೆ ಅನಿಸುತ್ತೆ, ಆಕೆಯ ಒಳಗಿದ್ದಂಥ ಕಾಳಿ ಜಾಗೃತವಾಗ್ತಾಳೆ, ಅಷ್ಟು ದುಷ್ಟರನ್ನು ಹೊಡೆದುರುಳಿಸ್ತಾಳೆ. ಎಲ್ಲಿತ್ತು ಆ ಶಕ್ತಿ ಅಂತ ಕೇಳಿದರೆ ಅವಳ ಒಳಗೆ ಆ ಶಕ್ತಿ ಇತ್ತು. ಎಲ್ಲ ತಾಯಂದರ ಒಳಗೂ ಆ ಶಕ್ತಿ ಇದೆ ಅಂತ. ಶಿವಾಜಿ ಮಹಾರಾಜರ ಕಾಲದಲ್ಲಿ ಹಿರಕಣಿ ಅಂತ ಒಬ್ಬಾಕೆ ಹಾಲು ಮಾರುವ ಹೆಂಗಸು, ಸಾಮಾನ್ಯ ಹಾಲು ಮಾರುವ ಹೆಂಗಸು, ಹಾಲು ಕೊಡಬೇಕು ಅಂತ ಕೋಟೆಯ ಒಳಗಡೆ ಬರ್ತಾಳೆ. ಹಾಲು ಕೊಡಬೇಕು ಅಂತ ಬಂದವಳಿಗೆ ಹಾಲು ಕೊಟ್ಟು ವಾಪಸ್ ಹೋಗೋ ಒಬ್ಬ ಸೈನಿಕನ ಪತ್ನಿಗೆ ಹೆರಿಗೆ ನೋವು ಬಂದಿದೆ ಅಂತ ಅವಳಿಗೆ ಸಹಕಾರ ನೀಡಲಿಕ್ಕೋಸ್ಕರ ಹೋಗ್ತಾಳೆ. ಆದರೆ ಅಷ್ಟೊತ್ತಿಗೆ ಸೂರ್ಯಾಸ್ತ ಆಯಿತು. ಕೋಟೆಯ ಬಾಗಿಲನ್ನು ಮುಚ್ಚಿದ್ರು. ಕೋಟೆಯ ಬಾಗಿಲನ್ನು ಮತ್ತೆ ತೆರೆಯೋದಿಲ್ಲ, ತೆರೆಯಬಾರದು ಅಂತ ಅದು ರಾಜಾಜ್ಞೆ. ಅದು ಈಕೆ ಹೇಳ್ತಾಳೆ, ಆ ದ್ವಾರಪಾಲಕನ ಹತ್ರ ಹೇಳ್ತಾಳೆ, ಅಯ್ಯ ನನ್ನ ಮಗು ಇದೆ, 3 ತಿಂಗಳ ಹಸುಗೂಸು, ನಾನು ಹಾಲು ಕೊಡಬೇಕು, ಅದಕ್ಕೆ ಹಾಲು ಕೊಡದೆ ಬಂದಿದ್ದೀನಿ, ಇಲ್ಲಿಗೆ ಹಾಲು ಕೊಡಬೇಕು ಅಂತ ನಾನು ಹಾಲನ್ನು ತಂದಿದ್ದೀನಿ, ನನ್ನ ಮಗುವಿಗೆ ಹಾಲು ಕೊಡಬೇಕು, ನನ್ನನ್ನು ಬಿಟ್ಟು ಬಿಡು ಅಂತ. ಅವನು ಹೇಳ್ತಾನೆ, ಇಲ್ಲ ಸಾಧ್ಯವೇ ಇಲ್ಲ, ನನ್ನನ್ನು ಕ್ಷಮಿಸಿಬಿಡಮ್ಮ ಅಂತ ಅವನು ಹೇಳ್ತಾನೆ. ಈಕೆಗೆ ಆ ಕಡೆ ತಾಯಿಯ ಮಗುವಿನ ಕೂಗು ಕರೆ ಕೇಳ್ತಾ ಇದೆ. ಈಕೆ ಏನು ಮಾಡ್ತಾಳೆ, ಅಷ್ಟು ಎತ್ತರದ ಆ ಕೋಟೆಯನ್ನು ಜಿಗಿದು ಆ ಪರ್ವತವನ್ನು ಇಳಿದು ತನ್ನ ಮನೆ ಸೇರ್ತಾಳೆ. ಮಾತ್ರವಲ್ಲ, ಮರುದಿವಸಿ ವಿಚಾರ ಗೊತ್ತಾಗುತ್ತೆ. ಆಕೆ ಒಳಗಡೆ ಹಾಲು ಕೊಡ್ಲಿಕ್ಕೆ ಬಂದಾಗ ಅದೇ ದ್ವಾರಪಾಲಕನಿಗೆ ಆಶ್ಚರ್ಯ ಆಗುತ್ತೆ. ಅವಳು ಎಲ್ಲ ವಿಷಯ ಹೇಳ್ತಾಳೆ. ಕರ್ಕೊಂಡು ಹೋಗಿ ಶಿವಾಜಿಯ ಮುಂದೆ ನಿಲ್ಲಿಸ್ತಾನೆ. ಶಿವಾಜಿ ಬಂದು ಆಕೆಗೆ ನಮಸ್ಕಾರ ಮಾಡ್ತಾನೆ, ಅಮ್ಮ ಕ್ಷಮೆ ಇರಲಿ,
ನಿನಗೆ ತೊಂದರೆ ಕೊಟ್ಟಿದ್ದಕ್ಕೋಸ್ಕರ ಕ್ಷಮೆ ಇರಲಿ, ಆದರೆ ಈ ಘಟನೆಯಿಂದಾಗಿ ನನ್ನ ದೇಶದ ಪ್ರತಿ ಸಾಮಾನ್ಯ ತಾಯಿಯ ಒಳಗಡೆನೂ ಕೂಡ ಒಬ್ಬಳು ಕಾಳಿ ಇದ್ದಾಳೆ, ಒಬ್ಬಳು ದುರ್ಗೆ ಇದ್ದಾಳೆ, ಒಬ್ಬಳು ಲಕ್ಷ್ಮಿ ಇದ್ದಾಳೆ, ಒಬ್ಬಳು ಸರಸ್ವತಿ ಇದ್ದಾಳೆ ಅಂತ ನೀನು ಸಮಾಜಕ್ಕೆ ತೋರಿಸಿದ್ಯಾ. ಅದು ಯಾವತ್ತಿಗೂ ಈ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಕೆ ಎಲ್ಲಿಂದ ಜಿಗಿದಿದ್ದಾಳೋ ಅಲ್ಲಿ ಆ ಕೋಟೆಯ ಮೇಲ್ಭಾಗದಲ್ಲಿ ಒಂದು ಬುರುಜನ್ನು ನಿರ್ಮಾಣ ಮಾಡಿ ಅದಕ್ಕೆ ಅವಳನ್ನು ಹೆಸರನ್ನು ಇಟ್ಟಿದ್ದಾನೆ, ಹಿರಕಣಿ ಬುರುಜು ಅಂತ. ಇವತ್ತು ನೀವು ವಿಶಾಲಗಡಕ್ಕೆ ಹೋದರೆ ಆ ಹಿರಕಣಿ ಬುರುಜನ್ನು ನೋಡಬಹುದು. ಅವಳು ಸಾಮಾನ್ಯ ಹಾಲು ಮಾರುವಂಥ ಹೆಂಗಸಿನ ಒಳಗೂ ಕೂಡ ಇಂಥ ಒಂದು ದೈತ್ಯ ಶಕ್ತಿ ಇದೆ ಅಂತಂದರೆ ಎಲ್ಲ ತಾಯಂದರಲ್ಲೂ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಜಾಗೃತಗೊಳಿಸಬೇಕಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇವತ್ತು ರಾಮನ ಮಂದಿರ ಎಲ್ಲ ಹಿರಿಯರು ಕಂಡಂಥ ಕನಸು, ಅವರ ಹೋರಾಟದ ಫಲವಾಗಿ ಅನೇಕ ಜನದಕ್ಕೋಸ್ಕರ ಪ್ರಾಣ ಕೊಟ್ಟರು, ಜೀವ ಕೊಟ್ಟರು, ಅನೇಕರು ಜೀವನವನ್ನು ಕೊಟ್ಟರು. ಅದರ ಫಲವಾಗಿ ನಾವೆಲ್ಲ ಇವತ್ತಿನ ಪೀಳಿಗೆಯವರು ಆ ರಾಮನ ಜನ್ಮಸ್ಥಾನವನ್ನು ನೋಡುವಂಥ ಭಾಗ್ಯ ನಮ್ಮ ಕಣ್ಣೆದುರಿಗೆ ಬಂದಿದೆ. ನಮ್ಮ ಕಾರ್ಯ ಏನು ಅಂತ ಕೇಳಿದರೆ ಆ ರಾಮನ ಸೇವಕ ಹನುಮನ ಕಾರ್ಯವನ್ನೇ ನಾವು ಮಾಡಬೇಕು. ಅದಕ್ಕೆ DV ಜಿಯವರು ಹೇಳೋದು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೋಡುತ್ತದರ ಅನುಸಂಧಿಯಲ್ಲಿ ಅದರ ಜೀವ ಭಾರವನ್ನು ಮೆರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ. ರಾಮನ ಅವತಾರ ಮುಗಿದ ನಂತರ, ರಾಮನ ಅವತಾರ ಮುಕ್ತಾಯಕ್ಕೆ ಬಂತು. ಆಗ ರಾಮ ಹೇಳ್ತಾನೆ ತನ್ನ ಜೊತೆಯಲ್ಲಿದ್ದವರು, ನಾನು ಹೋಗಿ ಈಗ ವಿಷ್ಣುವಿನ ಜೊತೆ ಅಲ್ಲಿ ಲೀನವಾಗಬೇಕು, ನೀವೆಲ್ಲರೂ ನನ್ನ ಜೊತೆಗೆ ಬರಬೇಕು, ಸರಯೂ ನದಿಗೆ ಹಾರ್ತಾ ಅಲ್ಲಿಂದ ನಾವು ನೇರ ವೈಕುಂಠಕ್ಕೆ ಹೋಗೋಣ ಬನ್ನಿ ಅಂತ ಕರೆದಾಗ ಹನುಮಂತ ಹೇಳ್ತಾನೆ ನಾನು ಬರೋದಿಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ರಾಮ ಇರೋದಿಲ್ಲ. ರಾಮ ಯಾಕೆಂದ್ರೆ ಅಲ್ಲಿ ಐಕ್ಯ ಆಗಿರ್ತಾನೆ ವಿಷ್ಣುವಿನ ಜೊತೆಗೆ. ರಾಮನ ಹತ್ರ ಹೇಳ್ತಾನೆ ಆಂಜನೇಯ ಏನು ಅಂತಂದರೆ, ಆವತ್ತು ಸೀತೆ ಅಲ್ಲಿ ಸುಖವಾಗಿದ್ದಾಳೆ ಅಂತ ಸುದ್ದಿ ತಂದಾಗ ಈ ಕಪಿದೇಹವನ್ನು ನೀನು ಆಲಂಗಿಸಿಕೊಂಡಿಯಲ್ಲ ರಾಮ, ಈ ಕಪಿದೇಹವನ್ನು ಆಲಂಗಿಸಿಕೊಂಡಿಯಲ್ಲ, ಆ ಪುಳಕ ಇನ್ನೂ ನನ್ನ ಮೈಯಲ್ಲಿದೆ, ಆ ಪುಳಕವನ್ನು ಅನುಭವಿಸಿ ನಾನು ಇಲ್ಲೇ ಇರ್ತೀನಿ, ನನಗೆ ಆ ಸ್ವರ್ಗ ಬೇಡ ಅಂತ ಆಂಜನೇಯ ಹೇಳ್ದ. ಆ ಆಂಜನೇಯನ ರೀತಿ ಇನ್ನೊಂದನ್ನು ಯೋಚನೆ ಮಾಡದೆ ನಮ್ಮ ಗುರಿಯತ್ತ ಹೋಗುವಂಥ ಆ ದೃಷ್ಟಿ ನಮ್ಮಲ್ಲಿರಲಿ ಅಂತ ಯೋಚನೆ ಮಾಡ್ತಾ ಹೇಳೋಣ. ಅಮ್ಮ ನೀನು ತಾಯಿ, ಭಾರತೀಯ ಹತ್ರ ನಮ್ಮ ಅನುಸಂಧಾನ ಇರಲಿ. ಅಮ್ಮ ನೀನು ತಾಯಿ, ನಾನು ಮಗ, ನೀನು ಅರ್ಚತೆ, ನಾನು ಅರ್ಚಕ, ನನ್ನ ತೋಳಿನ ಶಕ್ತಿ ನೀನು, ನನ್ನ ಹೃದಯದ ಭಕ್ತಿ ನೀನು, ನನ್ನ ಮನಸ್ಸಿನ ಪ್ರಾಣ ನೀನು, ನನ್ನ ಮಾತು ನಿನ್ನ ಸ್ತುತಿ, ನನ್ನ ನಡಿಗೆ ನಿನ್ನ ಪ್ರದಕ್ಷಿಣೆ. ಅಕಸ್ಮಾತ್ ನಾನು ಮಲಗಿದ್ರೆ ಅದು ತಾಯಿ ಭಾರತೀಯ ಧ್ಯಾನ. ಈ ಭಾವದಿಂದ ತಾಯಿ ಭಾರತಿಯನ್ನು ನೆನಪಿಸ್ಕೊಳ್ಳೋಣ. ಆಕೆ ಲಕ್ಷ್ಮಿಯಾಗಿ ಬಂದು ನಮ್ಮ ಬಡತನ ದೂರ ಮಾಡ್ತಾಳೆ, ಸರಸ್ವತಿಯಾಗಿ ಬಂದು ನಮ್ಮ ಅಜ್ಞಾನ ದೂರ ಮಾಡ್ತಾಳೆ, ದುರ್ಗೆಯಾಗಿ ಬಂದು ದುಷ್ಟರ ದಮನ ಮಾಡ್ತಾಳೆ. ಭಾರತ ಜಗದ್ಗುರುವಾಗತ್ತೆ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಅಧ್ಯಕ್ಷೀಯ ನುಡಿಯನ್ನು ಆಡಲಿಕ್ಕಿದ್ದಾರೆ. ಮೂರು ಬಾರಿ ಎರಡು ಕೈ ಎತ್ತಿ ಜಯಕಾರ ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ ವಂದೇ ಜೈ ಶ್ರೀರಾಮ್. ಶ್ರೀರಾಮ ಯಾಕೆ? ಶ್ರೀರಾಮ ಅಂದರೆ ನಮ್ಮ ಧರ್ಮ, ಶ್ರೀರಾಮ ಅಂದರೆ ನಮ್ಮ ಸಂಸ್ಕೃತಿ, ಶ್ರೀರಾಮ ಅಂದರೆ ನಮ್ಮ ಜೀವನ ಮೌಲ್ಯಗಳು, ಶ್ರೀರಾಮ ಅಂದರೆ ಸತ್ಯ, ಶ್ರೀರಾಮ ಅಂದರೆ ನಿತ್ಯ, ಶ್ರೀರಾಮ ಅಂದರೆ ತತ್ವ, ಶ್ರೀರಾಮ ಅಂದರೆ ಸತ್ವ, ಶ್ರೀರಾಮ ಅಂದರೆ ಪೌರುಷ, ಶ್ರೀರಾಮ ಅಂದರೆ ಪರಾಕ್ರಮ, ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಮಗ, ಶ್ರೀರಾಮ ಅಂದರೆ ಒಳ್ಳೆಯ ಒಬ್ಬ ಮಿತ್ರ, ಶ್ರೀರಾಮ ಅಂದರೆ ಒಳ್ಳೆಯೊಬ್ಬ ಶಿಷ್ಯ, ಶ್ರೀರಾಮ ಅಂದರೆ ಒಳ್ಳೆಯೊಬ್ಬ ಗಂಡ, ಶ್ರೀರಾಮ ಅಂದರೆ ಒಳ್ಳೆಯೊಬ್ಬ ರಾಜ, ಶ್ರೀರಾಮ ಅಂದರೆ ಒಳ್ಳೆಯೊಬ್ಬ ಶತ್ರು ಕೂಡ ಹೌದು. ಜೀವನದ ಯಾವುದೇ ಮುಖದಲ್ಲಿ ನೀವು ಯೋಚನೆ ಮಾಡಿದರೂ ಶ್ರೀರಾಮ ನಮಗೆ ಆದರ್ಶ. ಅದಕ್ಕೋಸ್ಕರ ಅವನನ್ನು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳಿರುವಂಥದ್ದು. ಅಂಥ ಪ್ರಭು ಶ್ರೀರಾಮಚಂದ್ರ ಜನಿಸಿದಂಥ ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನಿಸಿದ್ದೇವೆ. ಅಂಥ ಒಂದು ಶ್ರೇಷ್ಠವಾದಂಥ ಜನ್ಮ ಅದು ವಿವೇಕಾನಂದರದ್ದು. ಅಂಥ ವಿವೇಕಾನಂದರು ನೆನೆಸ್ಕೊಳ್ಳುವಂಥ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ಎಲ್ಲ ಶ್ರದ್ಧಾ ಪೂರ್ವಕವಾಗಿರುವಂಥ ತಾಯಂದಿರೇ, ಗಣ್ಯರೇ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ತುಂಬ ಸುಂದರವಾಗಿ ಪ್ರಕಾಶ್ ಮಲ್ಪೆಯವರು ನಮ್ಮ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಹಾಡು ತುಂಬ ಚೆನ್ನಾಗಿತ್ತು. ಎರಡು ರೀತಿಯ ಹಾಡುಗಳನ್ನು ನಾವು ಕೇಳಿದ್ದೇವೆ.
ವಿವೇಕಾನಂದರೆ ಒಂದು ಶಕ್ತಿಯ ಪುಂಜ ಅದು ಅಂತ ಹೇಳ್ತೇವೆ. ಯಾಕೆ ಶಕ್ತಿಯ ಪುಂಜ ಅಂತ ಕೇಳಿದರೆ, ಅವ್ರು ಹೇಳಿರುವಂಥದ್ದೇ ಶಕ್ತಿ ಅಂದರೆ ಜೀವನ ಅಂತ. ಸ್ಟ್ರೆಂಗ್ತ್ ಇಸ್ ಲೈಫ್ ಅಂತ. ದುರ್ಬಲತೆ ಮರಣ ಅಂತ. ವೀಕ್ನೆಸ್ ಇಸ್ ಡೆತ್ ಅಂತ. ಶಕ್ತಿ ಆರಾಧನೆಯನ್ನು ಮಾಡು ಅಂತ ಹೇಳಿದ. ಉಪನಿಷತ್ತಿನಲ್ಲೂ ಅದನ್ನೇ ಹೇಳಿರುವಂಥದ್ದು ಹಿರಿಯರು. ಅದನ್ನೇ ಪುನರ್ ನೆನಪು ಮಾಡುವಂಥ ಕೆಲಸವನ್ನು ವಿವೇಕಾನಂದರು ಮಾಡಿದರು. ವೀರಭೋಗ್ಯ ವಸುಂಧರ ಅಂತ ಜಗತ್ತು ಯಾರಿಗೆ ಸಿಗುತ್ತೆ ಅಂತ ಕೇಳಿದರೆ ಅದು ವೀರರಿಗೆ, ಪೌರುಷವಂತರಿಗೆ ಮಾತ್ರ ಅಂತ. ಅಂಥ ಜಗತ್ತನ್ನು ಗೆಲ್ಲುವಂಥ, ಆದರೆ ಶಸ್ತ್ರಗಳಿಂದ ಅಸ್ತ್ರಗಳಿಂದ ಅಲ್ಲ, ತನ್ನ ಚಿಂತನೆಯಿಂದ, ತನ್ನ ಜೀವನದ ಧರ್ಮದ ಆಧಾರದ ಮೇಲೆ ನಾನು ಜಗತ್ತನ್ನು ಗೆಲ್ಲಬೇಕು, ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದಾಗಲೂ ಶಕ್ತಿಯೇ ಆರಾಧನೆ. ನಾವು ಅನೇಕ ದಶಕಗಳಿಂದ ನಾವು ಬರೀ ವಿದೇಶಿಯರ ಜಡತತ್ವವಾದ, ಭೋಗವಾದ ಅದಕ್ಕೆ ಬಲಿಯಾಗಿ ಬಿಟ್ಟಿದ್ದೇವೆ. ನಾವು ಅವರ ತುಳಿತಕ್ಕೆ, ಒದೆತಕ್ಕೆ, ಅವರು ಮಾಡಿದಂಥ ಅಪಮಾನಕ್ಕೆ ಸಿಕ್ಕಿಬಿದ್ದು ಬಿಟ್ಟಿದ್ದೇವೆ. ಜರ್ಜರಿತರಾಗಿದ್ದೇವೆ ನಾವು, ಅಪಮಾನಿತರಾಗಿದ್ದೇವೆ ನಾವು. ಅಲ್ಲಿಂದ ಮೇಲಕ್ಕೆ ಏಳಬೇಕು ಅಂತ ವಿವೇಕಾನಂದರ ಕರೆ ಇರುವಂಥದ್ದು. ನಾವು ಮೇಲಕ್ಕೆ ಎದ್ದು ನಿಲ್ಲಬೇಕು ಅಂತ. ಎದ್ದು ನಿಂತು ಮತ್ತೊಮ್ಮೆ ಭಾರತ ಏನು ಅಂತ ಜಗತ್ತಿಗೆ ತೋರಿಸಬೇಕು ಅಂತ. ಅವ್ರು ಹೇಳ್ತಾ ಇದ್ರು, ಎಲ್ಲ ವ್ಯಕ್ತಿಗಳಲ್ಲಿ ಏನೊಂದು ಆತ್ಮ ಇದೆ, ಹಾಗೆ ಎಲ್ಲ ದೇಶಗಳಿಗೂ ಒಂದು ಆತ್ಮ ಇದೆ ಅಂತ, ಒಂದು ವಿಚಾರ ಇದೆ ಅಂತ. ಈಗ ಫ್ರಾನ್ಸ್ ಅಂತ ತಗೊಂಡ್ರೆ ಅವರಿಗೆ ರಾಜಕೀಯ ಸ್ವಾತಂತ್ರ್ಯ, ಅದುವೇ ಅವರ ಆತ್ಮ. ಇಂಗ್ಲೆಂಡ್ ಅಂತ ತಗೊಂಡ್ರೆ ವ್ಯಾಪಾರೀಕರಣವೇ ಅವರದು ಆತ್ಮ ಇರುವಂಥದ್ದು. ಭಾರತ ತಗೊಂಡ್ರೆ ವಿವೇಕಾನಂದರು ಹೇಳ್ತಾರೆ, ಭಾರತದ ಆತ್ಮ ಅಂದರೆ ಅದು ಧರ್ಮ ಅಂತ. ಧರ್ಮ ಪ್ರಧಾನವಾದಂಥ, ಧರ್ಮಪ್ರಾಣ ಭಾರತ ಅಂತ ಭಾರತವನ್ನು ಅವರು ಉಲ್ಲೇಖ ಮಾಡ್ತಾರೆ. ಈ ಸರ್ಪದಲ್ಲಿ ಒಂದು ನಾಗಸರ್ಪ ಅಂತ ಒಂದಿದೆ ಅಂತೆ. ಆ ನಾಗಸರ್ಪದ ಹೆಡೆಯ ಮೇಲೆ ಒಂದು ಮಣಿ ಇರ್ತದೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಆ ಮಣಿ ಇರುತ್ತೋ ಅಲ್ಲಿವರೆಗೆ ನಾಗನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಶಕ್ತಿಯ ಮಣಿಯಲ್ಲಿದೆ ಅಂತ. ಅದಕ್ಕೋಸ್ಕರ ಭಾರತ ಸೋಲದಿರುವುದಕ್ಕೆ, ಅಪಮಾನಿತಗೊಳ್ಳದಿರುವುದಕ್ಕೆ ಇರುವಂಥ ಒಂದೇ ಒಂದು ಮಣಿ ಅಂದರೆ ಅದು ಧರ್ಮ ಅಂತ. ಅದಕ್ಕೋಸ್ಕರ ಹಿಂದೂ ಧರ್ಮವನ್ನು ನಾವೇನಾದರೂ ಬಿಟ್ಟರೆ, ಬದಿಗೆ ಸರಿಸಿದರೆ ಇದರ ಪ್ರಾಣ ಹೋದಾಗೆ. ಭಾರತದ ನೆಲ ಮತ್ತು ಭಾರತದ ಜನ ಒಂದು ಅವಿನಾಭಾವ ಸಂಬಂಧ ಅದಕ್ಕೆ. ಅದಕ್ಕೋಸ್ಕರ ಅವರು ಹೇಳಿದಾರೆ, ಇದನ್ನು ತಾಯಿ ಅಂತ ಗುರುತು ಮಾಡ್ತೇವೆ ಅಂತ. ಈ ತಾಯಿ, ನಾವೆಲ್ಲ ಈ ತಾಯಿಯ ಮಕ್ಕಳು ಅಂತ. ಆ ರೀತಿಯ ಭಾವನೆ ಜಗತ್ತಿನ ಇನ್ನೆಲ್ಲೂ ಇಲ್ಲ. ಯಾವುದೇ ದೇಶ ಬೇಕಾದ್ರೆ ನೀವು ತಗೊಂಡು ನೋಡಿ, ಆ ದೇಶದಲ್ಲಿರುವಂಥ ಭೂಮಿ ಮತ್ತು ಅಲ್ಲಿದ್ದಂಥ ದೇವರಿಗೆ ಸಂಬಂಧನೇ ಇಲ್ಲ. ಭಾರತದಲ್ಲಿ ಭಾರತದ ನೆಲ ಅದು ನಮಗೆ ದೇವರು. ಅದಕ್ಕೋಸ್ಕರ ದೇವರು ಮತ್ತು ಭಾರತ ಒಂದೇ ನಮಗಿಲ್ಲಿ, ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನೇ ವಿವೇಕಾನಂದರು ಮತ್ತೆ ಮತ್ತೆ ನೆನಪು ಮಾಡಿರುವಂಥದ್ದು. ಅದಕ್ಕೋಸ್ಕರ ಅಂಥ ಭಾರತವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದದ್ದು ವಿವೇಕಾನಂದರು. ವಿವೇಕಾನಂದರು ಹೇಳಿದ ಮಾತನ್ನು ಆಗ ಉಲ್ಲೇಖ ಮಾಡಿದರು. ಹಿಂದೂ ಎನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಲಿ ಅಂತ. ಹಿಂದೂ ಹೇಳಿದ ತಕ್ಷಣ ಎದ್ದು ನಿಲ್ಲಬೇಕು ನಾವು ಅಂತ. ಆದರೆ ಇವತ್ತೇನಾಗಿಬಿಟ್ಟಿದೆ ಅಂತ ಹೇಳಿದರೆ, ಹಿಂದೂ ಅಂತ ಹೇಳುವ ಶಬ್ದ ಕೇಳಿದ ತಕ್ಷಣ ಕೆಲವರು ವಿದ್ಯುತ್ ಹೊಡೆದು ಬಿಡುತ್ತೆ, ಶಾಕ್ ಆಗಿಬಿಡುತ್ತೆ, ಬಿದ್ದೇ ಬಿಡ್ತಾರೆ. ಭಾರಿ ಹೈ ಟೆನ್ಷನ್ ವೈರ್ ಬೇರೆ, ಸಾಮಾನ್ಯ ಒಂದು ವೈರ್ನಲ್ಲಿ ಹೋಗುವಂಥ ವಿದ್ಯುತ್ ಮುಟ್ಟಿದ್ರು ಹಾಗೆ ಆಗಿಬಿಡುತ್ತೆ ನಮಗೆ ಇವತ್ತು. ಅಂದರೆ ಇಷ್ಟು ದಿವಸ ನಾವು ಪರಕೀಯರ ಚಿಂತನೆಯಲ್ಲಿ ಬದುಕಿದ್ವಲ್ಲ, ಅದಕ್ಕೋಸ್ಕರ ನಮಗೆ ಹೀಗಾಗುತ್ತೆ, ಅದಕ್ಕೋಸ್ಕರ ನಮಗೆ ಅಪಮಾನ ಆಗ್ತಾ ಇರುವಂಥದ್ದು, ಅದಕ್ಕೋಸ್ಕರ ನಮಗೆ ಅನ್ಯಾಯ ಆಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ಅದರಿಂದ ಮೇಲೆ ಎದ್ದು ನಿಲ್ಬೋದೇ ನಾವು ಅಂತ ಹೇಳುವಂಥದ್ದು ಇವತ್ತಿನ ಒಂದು ಪ್ರಶ್ನೆ ಇರುವಂಥದ್ದು. ಅವತ್ತು ಅಮೇರಿಕಕ್ಕೆ ಹೋದರು ಅವರು 1893 ಸೆಪ್ಟೆಂಬರ್ 11.
ತಮಗೆಲ್ಲರಿಗೂ ಗೊತ್ತು ಅವ್ರು ಹೇಳಿದಂಥ ಮಾತು, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಅವರು ಹೇಳಿದ ತಕ್ಷಣ 7,000 ಜನ, ಬರೇ ಸಾಮಾನ್ಯ ಇವತ್ತಿನ ವಿದ್ಯಾರ್ಥಿಗಳ ಹಾಗೆ ಅಲ್ಲ, ಪ್ರಕಾಂಡ ಪಂಡಿತರು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಯಹೂದಿಗಳು, ಜೊರಸ್ಟ್ರಿಯನ್, ಜಗತ್ತಿನ ಎಲ್ಲ ಮತಗಳಿಗೆ ಸಂಬಂಧಪಟ್ಟಂಥ ಪಂಡಿತರು ಇದರಲ್ಲಿ. ಅವರು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿದರು, ಕುಣಿದು ಕುಪ್ಪಳಿಸಿದರು. ಯಾಕೆ ಅಂತ ಕೇಳಿದರೆ, ಮೊದಲ ಬಾರಿಗೆ ಜಗತ್ತಿನ ಜನ ಒಂದು ವಿಶೇಷವಾದಂಥ ವಿಚಾರವನ್ನು ಪಡ್ಕೊಂಡ್ರು. ಆ ವಿಚಾರ ಏನು ಅಂತ ಕೇಳಿದರೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ, ಆದರೂ ಕೂಡ ನಮಗೆ ಒಬ್ಬನೇ ದೇವರು ಇರೋದು, ಆ ದೇವರ ಅಂಶ ನಾವೆಲ್ಲ ಅಂತ. ಅದು ಅಮೇರಿಕ ಇರಲಿ, ಆಸ್ಟ್ರೇಲಿಯಾ ಇರಲಿ, ಅಥವಾ ಆಫ್ರಿಕಾ ಇರಲಿ, ಜಪಾನ್ ಇರಲಿ, ಇಂಗ್ಲೆಂಡ್ ಇರಲಿ, ರಷ್ಯಾ ಇರಲಿ, ಜರ್ಮನಿ ಇರಲಿ, ಯಾವುದೇ ದೇಶ ಬೇಕಾದ್ರೆ ಇರಲಿ, ಅವನು ಕಪ್ಪಿರಲಿ, ಬಿಳಿ ಇರಲಿ, ಕಲ್ತವ ಇರಲಿ, ಕಲಿಯದವನಿರಲಿ, ಅಥವಾ ಶ್ರೀಮಂತ ಇರಲಿ, ಬಡವ ಇರಲಿ, ಎಲ್ಲರಲ್ಲಿ ಕೂಡ ಒಬ್ಬನೇ ದೇವರು ಇರುವಂಥದ್ದು. ಆ ದೇವರ ಅಂಶಗಳೇ ನಾವೆಲ್ಲರೂ ಅಂತ. ನೋಡಿ, ನಮ್ಮವ್ರು ಎಷ್ಟು ಹೇಳಿದ್ದಾರೆ ಅಂದರೆ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ, ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ನಮ್ಮ ಕಾಲು ಪಕ್ಕದವನಿಗೆ ಸ್ವಲ್ಪ ತಗಲುತ್ತೆ. ತಗಲಿದ ತಕ್ಷಣ ನಾವು ಇಟ್ಸ್ ಎ ರಿಯಾಕ್ಷನ್ ಅಂತ ನಮ್ಮ ಮೆಡಿಕಲ್ ಟರ್ಮಲ್ಲಿ ಹೇಳ್ತಾರೆ. ಆಲೋಚನೆ ಮಾಡಲಿಕ್ಕಿಲ್ಲ, ಕೂಡಲೇ ಅವನನ್ನು ಮುಟ್ಟಿಬಿಟ್ಟು ಒಂದು ನಮಸ್ಕಾರ ಮಾಡ್ತಾರೆ. ಯಾಕೆ ನಮಸ್ಕಾರ ಮಾಡಬೇಕು? ಕಾಲು ಮುಟ್ಟಿರೋ ಬಾರಿ ದೊಡ್ಡ ಸಂಗತಿಯ? ಇವತ್ತಿನ ಭೌತಿಕವಾದ ಅಷ್ಟೇ ಹೇಳುವಂಥದ್ದು. ಅದರ ಆಧ್ಯಾತ್ಮಿಕ ಚಿಂತನೆ ಏನು ಹೇಳುತ್ತೆ ಅಂತ ಕೇಳಿದರೆ, ಅವನಲ್ಲಿ ದೇವರಿದ್ದಾನೆ, ನನ್ನಲ್ಲಿಯೂ ದೇವರಿದ್ದಾನೆ, ಅವನ ದೇವರಿಗೆ ನಾನು ತುಳಿದೆ ಅಂತ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮವ್ರು ಹೇಳ್ತಾರೆ, ಅವನಲ್ಲಿರುವ ದೇವರೇ ನನ್ನಲ್ಲಿರುವುದು, ನನ್ನಲ್ಲಿರೋ ದೇವರೇ ಅವನಲ್ಲಿರುವಂಥದ್ದು. ಈ ರೀತಿಯ ಒಂದು ಆಧ್ಯಾತ್ಮಿಕ ಚಿಂತನೆ ಏನಿದೆ, ಇದರಿಂದ ಬದುಕು ಚೆನ್ನಾಗಾಗುತ್ತೆ ಅಂತ. ಅದಕ್ಕೋಸ್ಕರ ಇನ್ನೊಬ್ಬರಿಗೋಸ್ಕರ ಬದುಕಬೇಕು ಅಂತ ಹೇಳುವಂಥ ಚಿಂತನೆ ಬರೋದು, ಯಾಕಂದರೆ ಅವನು ನನ್ನವನೇ ಅಂತ. ಆ ರೀತಿಯ ಯೋಚನೆ ಭಾರತದಲ್ಲಿ ಸಹಸ್ರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿರೋದು. ಅದಕ್ಕೋಸ್ಕರ ನಾವು ನಮ್ಮ ಚರಿತ್ರೆ ತೆಗೆದರೆ ಯಾವುದೇ ದೇಶದ ಮೇಲೆ ನಾವು ಆಕ್ರಮಣ ಮಾಡಲಿಲ್ಲ, ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಲಿಲ್ಲ. ಆದರೆ ನಮ್ಮ ದೇಶದ ಮೇಲೆ ನೂರಾರು ಜನಗಳು ಮಿಡಿತೆ ಹಾಗೆ ಬಂದು ಆಕ್ರಮಣ ಮಾಡಿದ್ದಾರೆ. ಭಾರಿ ದೊಡ್ಡ ಆಘಾತ, ಭಾರಿ ದೊಡ್ಡ ಆಕ್ರಮಣ. ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ, ಈಗ ಗ್ರೀಕ್ ಇದೆ, ಒಂದು 10-15 ವರ್ಷಗಳಲ್ಲಿ ತನ್ನ ಮೂಲ ಚಿಂತನೆಗಳೇನಿದೆ, ಅವರ ಸಂಸ್ಕೃತಿ ಏನಿದೆ, ಅದನ್ನೆಲ್ಲ ಬಿಟ್ಟದು ಕ್ರಿಶ್ಚಿಯನ್ ಆಗಿಬಿಡ್ತು. ಇರಾನು ಅದು ಬೇರೆಯೇ ಇದ್ದದ್ದು, ಪಾರ್ಸಿಗಳಿದ್ರಲ್ಲಿ. ಒಂದು ಸ್ವಲ್ಪ ದಿವಸದಲ್ಲಿ ಮುಸಲ್ಮಾನ ಆಕ್ರಮಣಕ್ಕೆ ತುತ್ತಾಗ್ಯದು, ಮುಸಲ್ಮಾನ ದೇಶ ಆಯಿತು, ಬೆಬಿಲಿಯನ್ ಆಯಿತು, ಮಸಟೋನಿಯನ್ ಇತ್ತು. ಎಲ್ಲ ದೇಶಗಳು ತನ್ನತನವನ್ನು ಬಿಟ್ಟು ಅವರ ಆಕ್ರಮಣಕ್ಕೆ ತುತ್ತಾಗಿ ಬದಲಾಯಿತು. ಆದರೆ 1000 ವರ್ಷಗಳ ಕಾಲ ಮುಸಲ್ಮಾನರ ಆಕ್ರಮಣನಾಯಿತು 750 ವರ್ಷ, ಕ್ರಿಶ್ಚಿಯನ್ರ ಆಕ್ರಮಣ ಸುಮಾರು 250 ವರ್ಷ ಆಯಿತು. ಆ ಎಲ್ಲ ಆಕ್ರಮಣಗಳು, ಅನ್ಯಾಯಗಳು ಅದರ ವಿರುದ್ಧ ಎದ್ದು ನಿಂತಿದೆ ಅಂತ. ಭಾರಿ ದೊಡ್ಡ ಒಂದು ಹೋರಾಟ. ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ತನ್ನ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಸಾವು, ನೋವು, ಕಷ್ಟ, ಬಲಿದಾನಗಳು ಎಲ್ಲವೂ ಆಯ್ತಲ್ಲ. ಬಂದಂಥ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟರು. ತುಂಬ ಜನ ಹೇಳ್ತಾರೆ ಅವ್ರು ಯಾಕೆ ಬಂದರು ಅಂತ ಕೇಳಿದರೆ, ಪುಸ್ತಕದಲ್ಲಿದೆ, ಇಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ. ಅದೊಂದು ಸಣ್ಣ ಅಂಶ. ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ ಆದರೆ ಅವ್ರು ಯಾಕೆ ಇಲ್ಲಿ ಉಳಿದ್ರು? ಲೂಟಿ ಮಾಡಿ ಹೋಗ್ಬೋದಾಗಿತ್ತಲ್ಲ. ಈ ಉಳಿದದ್ದು ಯಾಕೆ ಬರೇ ರಾಜನಾಗಿ ಮೆರೀಲಿಕ್ಕಲ್ಲ, ಅದರ ಬದಲು ಮುಸಲ್ಮಾನರು ಯೋಚನೆ ಮಾಡಿದರೆ ಇಲ್ಲಿದ್ದಂಥವ್ರೇನು ಎಲ್ಲರನ್ನೂ ಮುಸಲ್ಮಾನ ಮಾಡಬೇಕು, ಕ್ರಿಶ್ಚಿಯನ್ರು ಯೋಚನೆ ಮಾಡಿದರೆ ಇಲ್ಲಿದ್ದಂಥವ್ರೇನು ಎಲ್ಲರನ್ನೂ ಕ್ರಿಶ್ಚಿಯನ್ ಮಾಡಬೇಕು, ಒಂದು ಮುಸಲ್ಮಾನ್ ಇಸ್ಲಾಮಿಕ್ ದೇಶ ಮಾಡಬೇಕು, ಒಂದು ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರೆಲ್ಲ ಕೆಲಸಗಳನ್ನು ಮಾಡ್ತಾ ಬಂತು. 1000 ವರ್ಷದ ಆಕ್ರಮಣ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಮಗೆ ತಂದಿಟ್ಟು. ಆದರೂ ಅದಾದ ಮೇಲೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಮೊನ್ನೆವರೆಗೂ ಕೂಡ ಸೆಕ್ಯುಲರ್ ಹೆಸರಿನಲ್ಲಿ ನಮ್ಮ ಮೇಲೆ ಅನ್ಯಾಯನೇ ನಡೆದಿರುವಂಥದ್ದು. ಆದರೂ ಈಗ ಲೆಕ್ಕ ತೆಗೆದು ನೋಡಿದ್ರು ನಾವು 100ಕ್ಕೆ 80ರಷ್ಟು ಜನ ಹಿಂದೂಗಳಿದ್ದೇವೆ. ನಾವು ಯಾಕೆ ಉಳಿದೆವು ಅಂತ ಕೇಳಿದರೆ, ಯಾವುದನ್ನು ಅವರು ನಾಶ ಮಾಡಿದರೋ ಅದನ್ನು ಪುನರುತ್ಥಾನ ಮಾಡುವಂಥ ಕೆಲಸ ಮಾಡಿದ್ರು. ಗಜನಿ ಮಹಮ್ಮದ್ ಸೋಮನಾಥನ ದೇವಸ್ಥಾನವನ್ನು ಪುಡಿ ಮಾಡ್ದ. ಒಂದಷ್ಟು ಸಮಯ ಅದು ಮಸೀದಿಯಾಗಿತ್ತು.
ಸ್ವಾತಂತ್ರ್ಯ ಬಂದ ಮೇಲೆ ವಲ್ಲಭಾಯಿ ಪಟೇಲ್ರಂಥ ದೊಡ್ಡ ದೇಶಭಕ್ತ ಮೊದಲು ಮಾಡಿದಂಥ ಕೆಲಸ ಯಾವುದು ಅಂತ ಕೇಳಿದರೆ ಆ ಮಸೀದಿಯನ್ನು ತೆಗೆದು ಅಲ್ಲಿ ಮತ್ತೆ ಸೋಮನಾಥನ ದೇವಸ್ಥಾನ ನಿರ್ಮಾಣ ಮಾಡಿರೋದು, ಪುನರುಜ್ಜೀವನ ಮಾಡಿರೋದು, ಮತ್ತೊಮ್ಮೆ ಸೋಮನಾಥನನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನೆಹರು ಒಪ್ಪಲಿಲ್ಲ, ನೆಹರು ವಿರೋಧ ಮಾಡಿದರು. ರಾಜೇಂದ್ರ ಪ್ರಸಾದ್ ಅವರು ಅದರ ಉದ್ಘಾಟನೆ ಸಂದರ್ಭ ಬಂದಾಗ ಆವಾಗಲೂ ನೆಹರು ವಿರೋಧ ಮಾಡಿ ಸೆಕ್ಯುಲರ್ ಅಂತ ಹೇಳೋ ಶಬ್ದದಿಂದ. ಆದರೂ ರಾಜೇಂದ್ರ ಪ್ರಸಾದ್ ಮತ್ತು ಅವರ ಧರ್ಮಪತ್ನಿ ಬಂದು ಬೆಳ್ಳಿಯ ಕಲಶದಲ್ಲಿ ಅಲ್ಲೇ ಸಮುದ್ರದಿಂದ ನೀರು ತಗೊಂಡು ಬಂದು ಸೋಮನಾಥನಿಗೆ ಅರ್ಚನೆ ಮಾಡೋದ್ರ ಮುಖಾಂತರ ಅದು ಉದ್ಘಾಟನೆ ಆಯಿತು. ಅದೇ ರೀತಿ ಅಯೋಧ್ಯೆ, ಮಥುರಾ, ಕಾಶಿ ಆಗಬೇಕಾಗಿತ್ತಲ್ಲ, ಆದರೆ ಅದಕ್ಕೆ ಬಿಟ್ಟುಕೊಡಲಿಲ್ಲ. ಅಯೋಧ್ಯೆಯ ಹೋರಾಟ ಸುಮಾರು ಹತ್ತಿರ ಒಂದು 500 ವರ್ಷ. ಹಿಂದೂ ಸಮಾಜ ಮರೀಲಿಲ್ಲ. ಧರ್ಮವನ್ನು ಇಟ್ಟುಕೊಂಡೇ ಬದುಕಬೇಕು ಅಂತ ಹೇಳುವಂಥ ಹಿಂದೂ ಸಮಾಜ ಲಕ್ಷಾಂತರ ಜನರ ಬಲಿದಾನ ಆದ ಮೇಲೂ ಕೂಡ ಹೋರಾಟದಲ್ಲಿ ಒಂದು ಯಶಸ್ಸಿನ ಘಟ್ಟಕ್ಕೆ ಬಂದಿದ್ದೇವೆ ನಾವು. 1990ರಲ್ಲಿ ಒಂದು ಕಾರ್ ಸೇವೆ, 92ರಲ್ಲಿ 2ನೇ ಕಾರ್ ಸೇವೆ. 92 ಡಿಸೆಂಬರ್ 6 ನಮ್ಮ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರಿಬೇಕಾದಂಥ ದಿನ ಅದು. 464 ವರ್ಷ ನಾವೇ ಹಿಂದೂ ಸಮಾಜವನ್ನು ಬಿಟ್ಟುಕೊಟ್ಟಿಲ್ಲ. ಅದನ್ನು ಹೋರಾಟ ನಡೀತಾನೆ ಇತ್ತು. 4 ಲಕ್ಷ ಜನ ಬಲಿದಾನ ಆದರೂ ಕೂಡ ನಮಗೆ ಅದನ್ನು ವಾಪಸ್ ತಗೊಳ್ಳಿಕ್ಕಾಗಲಿಲ್ಲ. ಒಂದು ಬಾರಿ ನಮಗೆ ಸಿಕ್ಕಿತ್ತು, ಆವಾಗ ಬ್ರಿಟಿಷರಿದ್ದರು, ಅವರು ನಮ್ಮ ಕೈಯಿಂದ ಪುನಃ ತೆಗೆದುಬಿಟ್ಟು ಮುಸಲ್ಮಾನರಿಗೆ ಕೊಟ್ಟರು. ಯಾಕೆ 92ರಲ್ಲಿ ಯಶಸ್ವಿ ಆಯಿತು ಅಂತ ಕೇಳಿದರೆ, ಇಡೀ ಹಿಂದೂ ಸಮಾಜ ತನ್ನೆಲ್ಲ ಜಾತಿ, ಮತ, ಪ್ರಾಂತ, ಪಕ್ಷ, ಶ್ರೀಮಂತ, ಬಡವ, ಕಲ್ತವ, ಕಲಿಯದವ, ಕಪ್ಪಿನವ, ಬೀಳ್ಬ ಎಲ್ಲವನ್ನು ಮರೆತು ನಾನು ಹಿಂದೂ ಅಂತ ಮಾತ್ರ, ನಾನು ರಾಮನ ಭಕ್ತ ಅಂತ ಮಾತ್ರ, ನಾನು ಈ ದೇಶದ ಒಬ್ಬ ಶ್ರದ್ಧಾಳು ಅಂತ ಹೇಳುವಂಥ ಭಾವನೆಯ ಜೊತೆಯಲ್ಲಿ ಅಲ್ಲಿಗೆ ಹೋದದ್ರ ಪರಿಣಾಮ ಅಲ್ಲಿರುವಂಥ ಬಾಬರಿ ಕಟ್ಟಡ, ಇದರಲ್ಲಿಯೂ ಹೇಳಿದ್ದಾರೆ, ದಯವಿಟ್ಟು ಅದನ್ನು ಸರಿ ಮಾಡಿಕೊಳ್ಳುವೆ, ಬಾಬರಿ ಮಸೀದಿ ಅಲ್ಲ ಅದು. ಬಾಬರಿ ಮಸೀದಿ ಮಾಡಬೇಕಾದ್ರೆ ಅಲ್ಲಿ ಮಸೀದಿಯಲ್ಲಿ ಪ್ರಾರ್ಥನೆ ಆಗಬೇಕಾಗಿತ್ತಲ್ಲ, ಅದಕ್ಕೊಂದು ಮೀನಾರು ಇರಬೇಕಾಗಿತ್ತಲ್ಲ, ಅದಕ್ಕೊಂದು ಕೈ ತೊಳಿಲಿಕ್ಕೆ ತೊಟ್ಟಿ ಇರಬೇಕಾಗಿತ್ತಲ್ಲ. ನನಗೆ ಸೌಭಾಗ್ಯ 2 ಬಾರಿ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ಅದರಲ್ಲಿ ಎಲ್ಲಿಯೂ ಮೀನಾರು ಇಲ್ಲ, ಬಾಂಗ್ ಕೊಡಲಿಕ್ಕೆ ತೊಟ್ಟಿ ಇಲ್ಲ, ಅಲ್ಲಿ ಪ್ರಾರ್ಥನೆ ಮಾಡಿದಂಥ ಇತಿಹಾಸನೇ ಇಲ್ಲ. ಅದು ಬಾಬರ ಒಂದು ಸ್ಟ್ರಕ್ಚರ್ ಮಾಡಿದ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟ, ಮುಂದಕ್ಕೆ ಹೋಗಲಿಲ್ಲ ಅವನು. ಆ ಕಟ್ಟಡವನ್ನು ಧ್ವಂಸ ಮಾಡಿದ್ದು ಅಂಥ ಒಂದು ಅದ್ಭುತವಾದಂಥ ಕಾರ್ಯ. ಅಂದರೆ ಒಂದು ಪೌರುಷ, ಸಾಹಸ, ಸಂಘಟಿತವಾದಂಥ ಒಂದು ಕಾರ್ಯ ಹಿಂದೂ ಸಮಾಜ ಮಾಡಿದ್ದರ ಪರಿಣಾಮ ಯಾರಿಗೂ ಆಗದಂಥ ಒಂದು ಕೆಲಸವನ್ನು ಹಿಂದೂ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರ ಪರಿಣಾಮ 4 ವರ್ಷದ ಹಿಂದೆ 19ನೇ ಇಸವಿಯಲ್ಲಿ ನವಂಬರ್ 9ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ 5 ಜನ ಜಡ್ಜರು, 4 ಜನ ಹಿಂದೂಗಳು, 1 ಮುಸಲ್ಮಾನ, ಅಬ್ದುಲ್ ನಜೀರ್ ಅಂತ ನಮ್ಮ ಜಿಲ್ಲೆಯವರೇ, ಮೂಡಬಿದ್ರೆಯ ಬೆಳುವಾಯಿಯವರು, 5 ಜನ ಏಕಕಂಠದಿಂದ ಹೇಳಿರುವಂಥದ್ದು, ಆ ಜಾಗ ಯಾವುದಿದೆ, ಎಲ್ಲಿ ರಾಮನ ಮೂರ್ತಿ ಇದೆಯೋ ಅದು ರಾಮನಿಗೆ ಸೇರಿದ್ದು ಅಂತ. 2.77 ಎಕರೆ ಮಾತ್ರ ಅಲ್ಲ, ಇಡೀ 60 ಎಕರೆ ಯಾವುದಿದೆ ಅದೆಲ್ಲವೂ ರಾಮನಿಗೆ ಸೇರಿದ್ದು. ಯಾಕೆ ಹೇಳುವಾಗೆ ಆಯ್ತು ಯಾಕೆ ಅಂತ ಕೇಳಿದರೆ, ಅದು ನಮ್ಮ ಪೌರುಷ, ಅದು ನಮ್ಮ ಪರಾಕ್ರಮ. ಸುಮ್ಮನೆ ಯಾರೆಲ್ಲ ದಾನ ಪಡ್ಕೊಂಡಿರೋದಲ್ಲ, ನೀವು ನೆನಪಿಟ್ಟುಕೊಳ್ಳಿ, ಯಾರಿಂದ ಭಿಕ್ಷೆ ಬೇಡಿ ಪಡ್ಕೊಂಡಿರೋದಲ್ಲ, ಅದು ನಮ್ಮ ಹಕ್ಕು, ಅದು ನಮ್ಮದು. ಆ ಹಕ್ಕನ್ನು ನಾವು ಸರಿಯಾಗಿ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕಾ ಆ ರೀತಿಯಲ್ಲಿ ಪಡ್ಕೊಂಡೆವು ನಾವು. ಅದಕ್ಕೋಸ್ಕರ ಕೋರ್ಟ್ ಕೂಡ ಅನಿವಾರ್ಯ, ಅವರಿಗೆ ಬೇರೆ ವಿಧಿಯೇ ಇಲ್ಲ, ಕೊಡಲೇಬೇಕವರು. ರಾಮನಲ್ಲಿ ತೆಗೆಯುವಂಥ ಧೈರ್ಯ ಯಾರಿಗಾರು ಇದೆಯಾ? 2 ದಿವಸ ನೀವು ಅದನ್ನು ಮುಂದಕ್ಕೆ ಕೊಂಡೋಗ್ಬೋದು, ಸಾಧ್ಯನೇ ಇಲ್ಲ ಮುಂದಕ್ಕೆ ಕೊಂಡೋಗ್ಲಿಕ್ಕೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕೂಡ ಈ ಜನರ ಭಾವನೆಗಳೇನಿದೆ, ಅಲ್ಲಿರುವಂಥ ಸತ್ಯ ಸಂಗತಿಗಳೇನಿದೆ ಅದೆಲ್ಲವನ್ನು ತಿಳ್ಕೊಂಡು ತೀರ್ಪು ಕೊಟ್ಟಿರುವಂಥದ್ದು. ಅಂಥ ರಾಮನ ಮಂದಿರದ ಕಾರ್ಯ ಅದಕ್ಕೆ ದಿನ ಸನ್ನಿಹಿತ ಆಗಿದೆ. ನಾಡ್ದು 22ನೇ ತಾರೀಕಿಗೆ ಅಲ್ಲಿ ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠೆ. ಯಾವ ರಾಮನನ್ನು ಅಲ್ಲಿಂದ ತೆಗೆದಿದ್ರೋ
ಅದೇ ರಾಮನನ್ನು ಮತ್ತೆ ಅಲ್ಲಿ ಕೂತ್ಕೊಳಿಸುವಂಥ ಕೆಲಸ. ನಾನು ಅದನ್ನು ಹೇಳಿದ್ದು, ಸೋಮನಾಥನ ಮಂದಿರ ಸೋಮನಾಥನ ತೆಗೆದರು ಮತ್ತೆ ಪ್ರತಿಷ್ಠೆ ಮಾಡಿದರು. ಅದು ನಮ್ಮ ಸ್ವಾಭಿಮಾನದ ಸಂಗತಿ, ಅದು ನಮ್ಮ ಗೌರವದ ಸಂಗತಿ, ಅದು ನಮ್ಮ ಒಗ್ಗಟ್ಟಿನ, ನಮ್ಮ ಶಕ್ತಿಯ ದರ್ಶನ. ಅದು ಅದೇ ರೀತಿ ನಾಡಿದ್ದು 22ನೇ ತಾರೀಕಿಗೂ ಕೂಡ ರಾಮನ ಪ್ರಾಣ ಪ್ರತಿಷ್ಠೆ ನಡೆಯುವಂಥ ಒಂದು ಅಪೂರ್ವವಾದಂಥ ಒಂದು ದಿನ. ಮಧ್ಯಾಹ್ನ 12:20 ನಡೆಯೋದಿದೆ. ನಮಗೆಲ್ಲರಿಗೂ ಸೂಚನೆ ಬಂದಿದೆ ಅಂತ ತಿಳ್ಕೊಳ್ತೇನೆ. ನಮ್ಮೆಲ್ಲರ ಮನೆಗೆ ರಾಮನ ಪ್ರಸಾದ ರೂಪದಲ್ಲಿ ಅಕ್ಷತೆ ಬಂದಿದೆ. ಎಲ್ಲರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ತಾರಕ ಮಂತ್ರವನ್ನು ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಅದು ನಮಗೆ ಧೈರ್ಯ, ವಿಶ್ವಾಸ, ನಂಬಿಕೆ, ಆತ್ಮವಿಶ್ವಾಸ, ವಿಜಯ ತರುವಂಥ 13 ಅಕ್ಷರದ ಮಂತ್ರ. ಅದು ನೆನಪು. ರಾಮ ವಿಜಯದ ಸಂಕೇತ, ಸೋಲಿನ ಸಂಕೇತ ಆಗಲಿಲ್ಲ ಅವನು. ಅದಕ್ಕೋಸ್ಕರ ರಾಮ ವಿಜಯ, ಆ ವಿಜಯವನ್ನು ಪಡೀಲಿಕ್ಕೋಸ್ಕರ ಮತ್ತೆ ರಾಮನನ್ನು ಪ್ರತಿಷ್ಠೆ ಮಾಡುವಂಥ ಅಪೂರ್ವವಾದಂಥ ಒಂದು ಅವಕಾಶ 12:20 ನಡೆಯೋದಿದೆ. ನಾವೆಲ್ಲರೂ ಯಾವುದಾದ್ರು ಒಂದು ಹತ್ತಿರದ ದೇವಸ್ಥಾನನೋ ಮಠನೋ ಮಂದಿರನೋ ಅಥವಾ ಒಂದು 100 ಜನ ಸೇರಿಕೊಂಡು ಅಲ್ಲಿ ಏನೇನು ನಡೀತಾ ಇದೆ ಅದೆಲ್ಲವನ್ನು ವೀಕ್ಷಿಸುವಂಥ ಒಂದು ಅಪೂರ್ವ ಅವಕಾಶ. ಯಾಕೆ ಅಪೂರ್ವ ಅಂತ ಹೇಳಿದರೆ, ನಮ್ಮ ಹಿಂದಿನ ಪೀಳಿಗೆಗೂ ಇದು ಸಿಗಲಿಲ್ಲ, ಮುಂದಿನ ಪೀಳಿಗೆಗೂ ಸಿಗೋದಿಲ್ಲ. ಇದು ಒಂದೇ ಒಂದು ಅವಕಾಶ ನಮ್ಮ ಜೀವನದಲ್ಲಿ, ಅಪೂರ್ವವಾದಂಥ ಒಂದು ಅವಕಾಶ. ರಾಮನ ಪ್ರತಿಷ್ಠೆಯನ್ನು ನೋಡುವಂಥ ಅವಕಾಶ. ರಾಮನ ಪ್ರತಿಷ್ಠೆ ಅಂದರೆ ಧರ್ಮದ ಪ್ರತಿಷ್ಠೆ, ಅದು ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳ ಪ್ರತಿಷ್ಠೆ. ಅದು ಜಗತ್ತನ್ನು ಉಳಿಸುವಂಥ ಒಂದು ರಾಮರಾಜ್ಯದ ಕಲ್ಪನೆಯ ಒಂದು ಪ್ರತಿಷ್ಠೆ. ಅದು ಅಂಥ ಸರ್ವಶ್ರೇಷ್ಠ ದಿನ ನಾಡ್ದು ಬರೋದಿದೆ. ಅದಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿಕೊಂಡು ನಮ್ಮ ಕಾರ್ಯ ಮುಂದುವರಿಬೇಕು. ರಾಮನ ಕಾರ್ಯ ಅಂದರೆ ಅದು ನಮ್ಮ ಜೀವನ ಅಡಿಯೋದು, ಅದು ನೆನಪಿರಲಿ ನಮಗೆ. ಆ ಗುರುತನ್ನು ಹಿಡಿದು ಹೋದಾಗಲೇ ನಾವು ವೈಭವಕ್ಕೆ ಹೋಗೋದು, ಅದು ಸತ್ಯ. ಅದು ಬಿಟ್ಟರೆ ನಮಗೆ ಸಾವು ಮೃತ್ಯು. ಅದಕ್ಕೋಸ್ಕರ ನಾವು ಮೃತ್ಯುಂಜಯರಾಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯ ನಡೀತಾ ಇದೆ. ಅದಕ್ಕೋಸ್ಕರ ಮುಂದುವರಿಯೋಣ. ರಾಮ ಮಂದಿರ ಅದುವೇ ನಮ್ಮ ವೈಶಿಷ್ಟ್ಯ, ಧರ್ಮವೇ ನಮ್ಮ ಆತ್ಮ ಅಂತ ತಿಳ್ಕೊಂಡು ಮುಂದುವರಿಯೋಣ. ಅದಕ್ಕೆ ವಿವೇಕಾನಂದರ ಮಾತು, ವಿವೇಕಾನಂದರ ಜೀವನ ನಮಗೆ ಪ್ರೇರಣೆ. ಆ ಪ್ರೇರಣೆನಿಟ್ಟುಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಾವೆಲ್ಲರೂ ಕೂಡ ಇನ್ನು ಒಬ್ಬೊಬ್ಬ 100 ಜನರಿಗೆ ವಿಚಾರವನ್ನು ತಿಳಿಸೋದ್ರ ಮುಖಾಂತರ ಈ ಧರ್ಮದ ಪ್ರತಿಷ್ಠಾಪನೆ ಆಗಲಿ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರಂ. ಜಗತ್ತಿನ ಯಾವ ವಿಶ್ವವಿದ್ಯಾನಿಲಯವೂ ನೀಡದ ಶಿಕ್ಷಣವನ್ನು ಬದುಕು ನೀಡುತ್ತದೆ. ಅಂತಹ ಬದುಕನ್ನು ಪ್ರೀತಿಸಿ ಅನ್ನುವ ಸಂದೇಶವನ್ನು ಸಾರಿದಂಥ ಸ್ವಾಮಿ ವಿವೇಕಾನಂದರ 161ನೇ ಜನ್ಮ ಜಯಂತಿಯ ಈ ಕಾರ್ಯಕ್ರಮವನ್ನು ಅತ್ಯಂತ ಸ್ಮರಣೀಯವಾಗಿ ಮಾಡಿಕೊಟ್ಟಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಪ್ರಕಾಶ್ ಮಲ್ಪೆ ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಸಭಾ ಕಾರ್ಯಕ್ರಮದ ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಬೊಂಬೆಯಾಟವನ್ನು ಪ್ರದರ್ಶನ ಪಡಲಿರುವಂತಹ ರಂಗಪುತ್ಥಳಿ ತಂಡ ಬೆಂಗಳೂರು, ಇದರ ಹಿರಿಯರಾದಂತಹ MR ಶ್ರೀನಿವಾಸ್ ಅವರು ವೇದಿಕೆಗೆ ಬಂದು ನಮ್ಮ ಹಿರಿಯರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ಅಚ್ಯುತ್ ನಾಯಕ್ ಇವರು. ಒಂದು ಸಣ್ಣ ಬದಲಾವಣೆ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂದಿದೆ. ಇಲ್ಲಿ ಅಧ್ಯಕ್ಷ ಕೂತಿದ್ದಾರೆ, ಕಾರ್ಯದರ್ಶಿ ಕೂತಿದ್ದಾರೆ. ಕಾರ್ಯಕ್ರಮ ಯಾರು ನಡೆಸೋದು? ನಾವೇ. ವಿವೇಕಾನಂದದ ಅಧ್ಯಕ್ಷ ನಾನು, ವಿವೇಕಾನಂದ ಕಾರ್ಯದರ್ಶಿಗಳು ಅವರು. ನಮಗೆ ಹೂಗುಚ್ಛ ಕೊಡೋದು, ಆಮೇಲೆ ನಮಗೆ ಸ್ಮರಣಿಕೆ ಕೊಡೋದು. ಅಂದರೆ ನಿಮಗೆ ವಿವೇಕಾನಂದ ಅಂತ ನೆನಪಿಲ್ಲ ಅಂತ ಕೊಡೋದಾ? ನೆನಪಿದೆ ನಮಗೆ. ದಯವಿಟ್ಟು ನಮ್ಮ ಸಂಸ್ಥೆಗಳಲ್ಲೂ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ
ನಮಗೆ ನಾವು ಹೂ ಕೊಡೋದು ಅಥವಾ ನಮಗೆ ನಾವು ಮೊಮೆಂಟು ಕೊಡುವಂಥದ್ದೊಂದು ದಯವಿಟ್ಟು ನಮ್ಮ ಸಂಸ್ಥೆಗಳಲ್ಲಿ ಮಾಡೋದು ಬೇಡ. ಪ್ರಕಾಶ್ ಮಲ್ಪೆ ಇದ್ದಾರೆ, ಅವರಿಗೆ ಮಾಡೋಣ. ಯಾರು ಅತಿಥಿಗಳಾಗಿ ಬಂದರೆ ಅವರಿಗೆ ಹೂಗುಚ್ಛ ಕೊಡಿ, ಯಾವುದಾದ್ರು ಒಂದು ಕೊಟ್ಟರೆ ಸಾಕು ಅಂತ. ಹೂಗುಚ್ಛ ಮತ್ತು ಮೊಮೆಂಟು ಎರಡೆರಡು ಕೊಡಬೇಕಾದಿಲ್ಲ, ಯಾವುದಾದ್ರು ಒಂದು ಕೊಟ್ಟರೆ ಸಾಕು ನಮಗೆ. ಇಲ್ಲರೂ ಹೂವಿನ ವ್ಯಾಪಾರಿಗಳಿಗೆ ವ್ಯಾಪಾರ ಕಡಿಮೆ ಆಗ್ತದೆ ಅಂತ ನೀವು ಯೋಚನೆ ಮಾಡಬೇಡಿ. ಇದನ್ನೆಲ್ಲ ಒಂದು ಆದಷ್ಟು ಸರಳ ಮಾಡುವಂಥ ಯೋಚನೆ ಮಾಡೋಣ ಅಂತ. ಈಗ ನಮ್ಮ ಕಾರ್ಯಕ್ರಮದಲ್ಲೂ ಹಿಂದೆ ಅಧ್ಯಕ್ಷರು ಇಂಥವರು, ಪ್ರಭಾಕರ್ ಭಟ್ ಅಧ್ಯಕ್ಷ. ಕರೆಯೋದು ಯಾರು? ಅವನು ಅಧ್ಯಕ್ಷನೇ, ಪ್ರಭಾಕರ್ನೇ. ನನ್ನನ್ನು ನಾನೇ ಕರೆಯುವುದೇ ಅಂಥದ್ದು. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೇವೆ ನಾವು ಕಾರ್ಯಕ್ರಮದಲ್ಲಿ. ಇದರ ಆಮಂತ್ರಣದಲ್ಲಿ ನನ್ನ ಹೆಸರಿದ್ದರೆ ಕೃಷ್ಣ ಭಟ್ರು ಕರೆಯೋದು, ಕೃಷ್ಣ ಭಟ್ರ ಹೆಸರಿದ್ದರೆ ಅಚ್ಯುತರದ್ದು ಯಾರ್ದಾದ್ರು ಹೆಸರು ಹಾಕೋದು. ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಅನಿಸಿದೆ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಹಿರಿಯರೇ, ಶ್ರದ್ಧೆಯ ಶಿಕ್ಷಕ ವೃಂದದವರೇ, ಉಪನ್ಯಾಸಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇವತ್ತಿನ ವಿವೇಕಾನಂದ ಜಯಂತಿಯ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ವಿವೇಕಾನಂದರ ಜೀವನವನ್ನು ತೋರಿಸಿಕೊಟ್ಟಂಥ ಶ್ರೀಯುತ ಪ್ರಕಾಶ್ ಮಲ್ಪೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪರವಾಗಿ ಅತ್ಯಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮುಂದೆ ಇದ್ದ ಎಲ್ಲ ಶಿಕ್ಷಕ ವೃಂದದವರು, ಎಲ್ಲ ಅಧ್ಯಾಪಕ ವೃಂದದವರು, ಬೇರೆ ಬೇರೆ ಸಂಸ್ಥೆಗಳ ಆಡಳಿತ ಮಂಡಳಿಯವರು, ಅವರೆಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಅವರೆಲ್ಲರಿಗೂ ನಮನಗಳು. ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ದೃಷ್ಟಿಯಿಂದ ಮಾಧ್ಯಮ ಮಿತ್ರರು, ಪತ್ರಕರ್ತ ಬಂಧುಗಳೆಲ್ಲ ಬಂದಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ಹಾಗೆ ಎಲ್ಲ ಬಂದಂಥ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಚಂದಗಣಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಮನಸ್ಪೂರ್ವಕ ವಂದನೆಗಳು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಇದಾದ ಮೇಲೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ಮೇಲೆ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಊಟ ಮಾಡಿ ಕಾರ್ಯಕ್ರಮವನ್ನು ಹೋಗಬೇಕು ಅಂತೇಳಿ ವಿನಂತಿ. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು, ಇದೀಗ ಈ ವೇದಿಕೆಯಲ್ಲಿ ರಂಗಪುತ್ತಳಿ ತಂಡ ಬೆಂಗಳೂರು ಇವರಿಂದ ಬೊಂಬೆಯಾಟ ಪ್ರದರ್ಶನ ಸ್ವಾಮಿ ವಿವೇಕಾನಂದ ಇದರ ಪ್ರಸ್ತುತಿ ನಡೆಯಲಿದೆ. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಸಭಾಂಗಣದ ಬಲಭಾಗದಲ್ಲಿ ಇವತ್ತು ಉದ್ಘಾಟನೆಗೊಂಡಂತಹ ಪ್ರದರ್ಶಿನಿ ಇದೆ. ತಾವೆಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕು. ವಿವೇಕಾನಂದ ವಿದ್ಯಾಸಂಸ್ಥೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮದ ಫಲಶ್ರುತಿಯಾಗಿ ಆ ರಾಮಾಯಣದ ಸಂಪೂರ್ಣ ಪ್ರದರ್ಶನವನ್ನು ನೀಡುವಂತಹ ಪ್ರದರ್ಶಿನಿ ಉದ್ಘಾಟನೆಗೊಂಡಿದೆ. ತಾವೆಲ್ಲ ಅದನ್ನು ವೀಕ್ಷಿಸಬೇಕು ಅನ್ನುವಂತಹ ವಿನಂತಿ ನಮ್ಮದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಮನ ಮತ್ತು ರಾಮಾಯಣಕ್ಕೆ ಸಂಬಂಧಿಸಿದಂತೆ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಅದರಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳಿಗೆ ಆಯಾಯ ಸಂಸ್ಥೆಗಳಿಗೆ ಬಹುಮಾನವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದೆ. ಇದೀಗ ಈ ವೇದಿಕೆಯಲ್ಲಿ ರಂಗಪುತ್ತಳಿ ತಂಡ ಬೆಂಗಳೂರು ಇವರಿಂದ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಬೊಂಬೆಯಾಟದ ಪ್ರಸ್ತುತಿ. ರಂಗಪುತ್ತಳಿ ತಂಡದ ರೂವಾರಿಗಳು ಶ್ರೀಯುತ MR ರಂಗನಾಥ್ ರಾವ್ ಇವರು ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿಯ ರಾಷ್ಟ್ರ ಪ್ರಶಸ್ತಿ, ಯಕ್ಷಗಾನ ಪಾರ್ತಿಸುಬ್ಬ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಹಿರಿಯರು. ಪ್ರಸ್ತುತ ಅವರ ಮಕ್ಕಳಾದಂಥ MR ಶ್ರೀನಿವಾಸ್ ಮತ್ತು MR ವಿಜಯ್ ಇವರು ಈ ತಂಡವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 7,000ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇವರು ದೇಶದ ಹಾಗೂ ವಿದೇಶದ ಹಲವಾರು ಕಡೆಗಳಲ್ಲಿ ನೀಡಿದ್ದು, ಇವರು ಜೊತೆಗೆ ನೀಡುವಂತಹ ಈ ಬೊಂಬೆಯಾಟದ ಬೊಂಬೆಗಳು ಮರದಿಂದ ಮಾಡಲ್ಪಟ್ಟದ್ದು. ಪ್ರತಿ ಬೊಂಬೆಗಳ ತೂಕ ಸುಮಾರು 10ರಿಂದ 12 kg ಇದ್ದು 2 ರಿಂದ 3 ಅಡಿ ಎತ್ತರವನ್ನು ಹೊಂದಿದೆ. ಇವರ ಪ್ರದರ್ಶನದ ಪ್ರಕಾರ ವಿಶೇಷವಾದಂತಹ ಮುದ್ರಿಕಾ ಶೈಲಿಯ ಬೊಂಬೆಯಾಟ, ಭಾರತದ ಅಪರೂಪದ ಕಲೆಯಾದಂತಹ ಸೂತ್ರ ಮತ್ತು ಸಲಾಕೆ ಬೊಂಬೆಯಾಟ ಕೇವಲ 2 ತಂಡಗಳು ಭಾರತದಲ್ಲಿ ನಡೆಸಿಕೊಂಡು ಬರುತ್ತಿದ್ದು, ಅದರಲ್ಲಿ ರಂಗಪುತ್ತಳಿ ತಂಡ ಒಂದಾಗಿದೆ.
ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ದೇಶದ ವಿವಿಧ ಕಡೆಗಳಲ್ಲಿ ರಾಷ್ಟ್ರೀಯ ಬೊಂಬೆ ಉತ್ಸವ, ಇಂಡೋನೇಷಿಯಾದ ಬಾಲಿಯಲ್ಲಿ, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಮೈಸೂರಿನ ದಸರಾದ ಸಂದರ್ಭದಲ್ಲಿ, ರಾಮಕೃಷ್ಣ ಮಿಷನ್ನಿನ ಕಾರ್ಯಕ್ರಮ, ಹೀಗೆ ಹಲವಾರು ಕಡೆಗಳಲ್ಲಿ ಪ್ರದರ್ಶನವನ್ನು ನೀಡಿರುವಂತಹ ರಂಗಪುತ್ಥಳಿ ತಂಡ ಸಾಂಪ್ರದಾಯಿಕ ಪೌರಾಣಿಕ ಕಲೆಗಳಾದಂತಹ ಶ್ರೀಕೃಷ್ಣ ಪಾರಿಜಾತ, ನರಕಾಸುರ ವಧೆ, ರಾಮಾಯಣ, ಹೀಗೆ ಪೌರಾಣಿಕ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ ಹೊಸತಾಗಿ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು, ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ವಾಮಿ ವಿವೇಕಾನಂದರ ಜೀವನ ಕಥೆಯನ್ನು ಬೊಂಬೆಯಾಟದ ಮೂಲಕ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇದೀಗ ಈ ವೇದಿಕೆಯಲ್ಲಿ ರಂಗಪುತ್ಥಳಿ ತಂಡ ಇವರಿಂದ ಸ್ವಾಮಿ ವಿವೇಕಾನಂದರ ಜೀವನ ಪ್ರಸ್ತುತಿ. ವೇದಿಕೆ ತಯಾರಾಗುವ ಹಂತದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಶುಭದಾ ಆರ್ ಪ್ರಕಾಶ್ ಇವರು ಇನ್ನೆಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ ಅನ್ನುವಂಥ ಹಾಡನ್ನು ಪ್ರಸ್ತುತಿಪಡಿಸಲಿದ್ದಾರೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ನಿನ್ನಿಷ್ಟದಂತೆನ್ನಗಿಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆಗಿನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ. ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ. ರಾಮ 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 ರಾಮ. ಕೌಸಲ್ಯಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ. ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನನಗೆ ಸೌಮಿತ್ರಿ ರಾಮ. ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ, ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ. ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ, ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ. ರಘುರಾಮ 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 ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ, ಮತಿ ನೀನೆ ಗತಿ ನೀನೆ ಧೃತಿ ನೀನೆ ರಾಮ. ಆರಂಭ ಹಸ್ತಿತ್ವ ನೀ ರಾಮ, ಪೂರ್ಣನೀ ಪ್ರಕಟನೀ ಆನಂದ
ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮ ನೀ ರಾಮ ಗುರಿ ನೀನೆ ಗುರು ನೀನೆ ಅರಿವು ನೀ ರಾಮ ರಘುರಾಮ 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 ರಾಮ ರಘುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಹಿರಿಯರಿಗೆ ಎಲ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಕೊಡ್ತಾ, ಇದೇ ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ನಿಮ್ಮೆಲ್ಲರೂ ರಾಮ ಪ್ರತಿಷ್ಠಾಪನೆಗೊಳ್ಳಿದ್ದಾರೆ. ಆದರೆ ಶುಭಾಶಯನೂ ಕೊಡ್ತಾ, ಇವತ್ತಿಗೆ ನಮ್ಮ ವಿವೇಕಾನಂದರ ಜಯಂತಿ, ಅವಳನ್ನ ಸ್ಮರಿಸ್ತಾ ಈ ಕಾರ್ಯಕ್ರಮನ ಆರಂಭಿಸ್ತೀನಿ. ಬೊಂಬೆ ಆಟನ ನಾನು ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ಈ ಬೊಂಬೆ ಆಟದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೀಡಿ ನಂತರ ನಾನು ಕಾರ್ಯಕ್ರಮ ಶುರು ಮಾಡ್ತೀನಿ. ಭಾರತದಲ್ಲಿ 4 ಬಗೆಯ ಬೊಂಬೆ ಆಟದ ಪ್ರಾಕಾರಗಳನ್ನ ನಾವು ನೋಡ್ತೀವಿ. ಸೂತ್ರದ ಬೊಂಬೆ ಆಟ, ಸಲಾಕಿ ಬೊಂಬೆ ಆಟ, ಕೈಗವಸು ಅಂದರೆ ಅಥವಾ ಎಜುಕೇಷನ್ ಪಪೆಟ್ಸ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಸೂತ್ರ ಸಲಾಕಿ ಬೊಂಬೆ ಆಟ. ಇದರಲ್ಲಿ ನಾವಿಲ್ಲಿ ಬಳಸ್ತಾ ಇರೋದು ಸೂತ್ರ ಮತ್ತು ಸಲಾಕಿ ಬೊಂಬೆ ಆಟ ಅಂತ. ಇದು ಬಹಳ ವಿಶಿಷ್ಟವಾದಂಥ ಪರಿಕಲ್ಪನೆ ಅಂತ ಹೇಳ್ಬೋದು. ಕಾರಣ ಏನು ಅಂದರೆ, ಇಲ್ಲಿ ಬಳಸ್ತಾ ಇರುವಂಥ ಒಂದೊಂದು ಬೊಂಬೆಗಳು ಮರದಿಂದ ಮಾಡಲ್ಪಟ್ಟಿದ್ದು, ಒಂದೊಂದು ಬೊಂಬೆಗಳ ತೂಕ ಸುಮಾರು 10ರಿಂದ 12 kg ಇರುತ್ತೆ. ಭಾರತದಲ್ಲಿ ಈ ಪ್ರಾಕಾರವಾದಂಥ ಸೂತ್ರ ಸಲಾಕಿ ಬೊಂಬೆ ಆಟ ನಡೆಸ್ತಿರೋದು 2 ತಂಡಗಳು, ಅದರಲ್ಲಿ ರಂಗಪುತ್ಥಳಿ ಕೂಡ ಒಂದು. ಇದನ್ನು ನಾವು ಮುದ್ರಿಕಾ ಶೈಲಿಯ ಬೊಂಬೆ ಆಟ ಅಂತಲೂ ಗುರುತಿಸೋದುಂಟು. ಕಾರಣ ಏನು ಅಂದರೆ, ವಿಶೇಷವಾಗಿ ಕೈಗಳನ್ನ ಈ ಪ್ರಾಕಾರವಾಗಿ ನಾವು ಕೆತ್ತಿರ್ತೀವಿ. ಚಿನ್ಮುದ್ರೆ ಅಂತ ಹೇಳ್ತೀವಿ ಇದನ್ನು. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮನ ಬೆಸೆಯುವಂಥದ್ದು, ಪರಮಾತ್ಮ ಮೇಲಿದ್ದಾನೆ ಅನ್ನೋ ಸಂಕೇತಕವಾಗಿ ಇದಕ್ಕೆ ಕಬ್ಬಿಣದ ಸಲಾಕಿಗಳನ್ನ ಅಳವಡಿಸಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಸ್ವರೂಪವಾಗಿರುವಂಥ ಸೂತ್ರಗಳನ್ನ ಬೊಂಬೆಗಳ ತಲೆಗೆ ಅಳವಡಿಸಿ ಕಲಾವಿದರುಗಳು ಧರಿಸ್ಕೋತೀವಿ. ಹೀಗಾಗಿ ಒಟ್ಟು ಬೊಂಬೆಗಳ ತೂಕ ಸುಮಾರು 12ರಿಂದ 14 kg ಇರುತ್ತೆ. ಈ ರಂಗಪುತ್ಥಳಿ ಇದನ್ನು ಶುರು ಮಾಡಿದ್ದು ನಮ್ಮ ತಂದೆಯವರಂತ ಶ್ರೀ ಎಮ್ ಆರ್ ರಂಗನಾಥರವಂತಹ ಮೂಲತಃ ಶಿಕ್ಷಕರಾಗಿದ್ದು ನಮ್ಮ ತಂದೆಯವರು ಈ ಕಲೆಗೋಸ್ಕರ ಸ್ವಯಂ ನಿವೃತ್ತಿ ತಗೋತಾರೆ. 1981ನೇ ವರ್ಷದಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ರಾಷ್ಟ್ರ ಪ್ರಶಸ್ತಿ ಕೂಡ ಇದೇ ಕಲೆಗೋಸ್ಕರ ಸಿಗತ್ತೆ. ನಂತರ ದೇಶ ವಿದೇಶಗಳಲ್ಲಿ ಹಲವಾರು ಕಡೆ ನಾವು ಕಾರ್ಯಕ್ರಮಗಳನ್ನ ನೀಡ್ತಾ ಬರ್ತೀವಿ. 1987ನೇ ವರ್ಷದಲ್ಲಿ ಯಕ್ಷಗಾನ ಬೇಸ್ಡ್ ಪಪೆಟ್ರಿ ಆದಂತಹ ನರಕಾಸುರ ವಧೆ ಅನ್ನೋ ಪೌರಾಣಿಕ ಪ್ರಸಂಗ ನೀಡಿ ಭಾರತದ ಸಾಂಸ್ಕೃತಿಕ ತಂಡ ಅನ್ನೋದಕ್ಕೆ ಹೆಗ್ಗಳಿಕೆಗೂ ರಂಗಪುತ್ಥಳಿ ಭಾಜನರಾಗ್ತೀವಿ. 2014ರ ಯಕ್ಷಗಾನ ಪಾರ್ಥಿಸುಬ್ಬ ಪ್ರಶಸ್ತಿ, 2016ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ತಂದೆಯವ್ರಿಗೆ ಲಭಿಸಿರುತ್ತೆ. ಈಗ ಈ ಕಲಾ ಪ್ರಕಾರನ ನಾನು ಎಮ್ ಆರ್ ಶ್ರೀನಿವಾಸ, ನಾನು ಮತ್ತು ನಮ್ಮ ಅಣ್ಣ ಎಮ್ ಆರ್ ವಿಜಯ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ದೇಶ ವಿದೇಶಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಬೊಂಬೆ ಆಟದ ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿಯಾಗಿದ್ದೀವಿ. ಶ್ರೀಕೃಷ್ಣ ಪಾರಿಜಾತ, ಶ್ರೀಕೃಷ್ಣ ತುಲಾಭಾರ, ಭಕ್ತ ಮಾರ್ಕಂಡೇಯ, ರಾಮಾಯಣದ ಕಥಾ ಪ್ರಸಂಗಗಳು, ಅದರಲ್ಲಿ ಅರಣ್ಯಕಾಂಡ ತೊಗೊಂಡಿದ್ದೀವಿ. ಮತ್ತು ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರ ಸಲಾಕಿ ಸಂಯೋಜನೆಯಲ್ಲಿ ಸ್ವಾಮಿ ವಿವೇಕಾನಂದರು ಬೊಂಬೆ ಆಟ ಶುರು ಮಾಡಿದ್ದು ರಂಗಪುತ್ಥಳಿನೇ. ಇದು ನಮ್ಮ 47ನೇ ಪ್ರದರ್ಶನ ಅಂತ ಹೇಳೋದಕ್ಕೆ ಖುಷಿನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಿರಿಯರಿಗೂ, ಆಡಳಿತ ವರ್ಗಕ್ಕೂ, ಶಿಕ್ಷಕ ವರ್ಗದವ್ರಿಗೂ ನಾನು ತುಂಬ ಆಭಾರಿಯಾಗಿರ್ತೀನಿ. ಮತ್ತು ಇಂಥ ಕಲೆಗಳು ಯಾಕೆ ಇವತ್ತಿಗೆ ನಾವು ಉಳಿಬೇಕು ಅಂತಂದರೆ 3 ಮುಖ್ಯವಾದಂಥ ಕಾರಣಕ್ಕೋಸ್ಕರ. ಸಂಸ್ಕಾರ, ಸಂಸ್ಕೃತಿ, ಅದರಿಂದ ಬೆಲೆ ಕಟ್ಟುವಂಥ ಸಮಾಜ ಉಳಿಯುತ್ತೆ. ಇಂಥ ಕಲೆಗಳನ್ನ, ಸಾಂಸ್ಕೃತಿಕ ಕಲೆಗಳನ್ನ ಬೆಳೆಸಿದಾಗ ಒಂದು ಉತ್ತಮವಾದಂಥ ಸಮಾಜನ ಕೊಡುಗೆಯಾಗಿ ನಾವು ಕೊಡೋದಕ್ಕೆ ಸಾಧ್ಯ.
ಹಾಗಾಗಿ ವಿಶೇಷವಾಗಿ ಸಾಮಾಜಿಕ ಕಳಕಳಿ ಇರುವಂತಹ ವ್ಯಕ್ತಿಗಳ ಚಿತ್ರಣವನ್ನು ನಾವು ಬೊಂಬೆಗಳ ಮೂಲಕ ತರ್ತಾ ಇದ್ದೀವಿ. ಇದು ನಮ್ಮ ವಿವೇಕಾನಂದರದ್ದು ನಮ್ಮ 47ನೇ ಪ್ರಸ್ತುತಿ ಅಂತ ಹೇಳಿದೆ. ಹಾಗೆಯೇ ಭಾರತದಲ್ಲೂ ಸಹ ಪ್ರಪ್ರಥಮ ಬಾರಿಗೆ ಶಿವಾಜಿ ಮಹಾರಾಜ್ ಬೊಂಬಾಟ ಯಾರೂ ಮಾಡಿರಲಿಲ್ಲ. ಅದನ್ನು ಯುಗಾವತಾರ ಅಂದರೆ ಹೋವೇಶೇಷಾದ್ರಿಯವರ ಕೃತಿಯಾದ ಯುಗಾವತಾರದ ಮೇಲೆ ಬರೆದು ಆ ಪ್ರಸ್ತುತಿನೂ ನಡೀತು ಸಂಸ್ಕಾರ ಭಾರತಿ ಕಡೆಯಿಂದ. ಅದನ್ನು ಮೂರು ಕಾರ್ಯಕ್ರಮ ಈಗಾಗಲೇ ಆಗಿದೆ. ದಯವಿಟ್ಟು ಇಂಥ ಕಲೆಗಳಿಗೆ ಉತ್ತೇಜನ ಕೊಡ್ತಿರೋಂತಹ ನಿಮ್ಮ ವಿದ್ಯಾಸಂಸ್ಥೆಗೆ ನಾನು ತುಂಬ ಭಾರಿಯಾಗಿರ್ತೀನಿ. ಯಾಕೆಂದರೆ ಇಂತಹ ಕಲೆಗಳು ಯಾವುದೋ ಒಂದು ಟೈಮ್ನಲ್ಲಿ ಜನಜನಿತವಾಗಿತ್ತು, ಮುಂದೆ ಮ್ಯೂಸಿಯಂ ಪೀಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ವರ್ಷಕ್ಕೊಂದು ಹೊಸ ಕಥೆಗಳನ್ನ ಬೊಂಬೆಗಳ ಮೂಲಕ ಅಳವಡಿಸ್ಕೊಂಡು ನಿಮ್ಮ ಮುಂದೆ ತರುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಇನ್ನು ವಿವೇಕಾನಂದರದ ಯಾಕೆ ಇಲ್ಲಿ ತೊಗೊಂಡೆ ಅಂತ ಆದಾಗ ನಮ್ಗಳಿಗೆಲ್ರಿಗೂ ಕಾಣುವಂಥ ಗೀತಾಚಾರ್ಯ ಅಂದರೆ ವಿವೇಕಾನಂದರೇ. ನಾವ್ಯಾರೂ ರಾಮನೂ ನೋಡಿಲ್ಲ, ಕೃಷ್ಣನೂ ನೋಡಿಲ್ಲ, ಆದರೆ ರಾಮಕೃಷ್ಣ ಪರಮಹಂಸರು ನೋಡಿದವರು ಅವರೇನೆ. ಹಾಗಾಗಿ ಅವರ ತತ್ವಾದರ್ಶಗಳನ್ನ ನಮ್ಮ ಜೀವನದ ಜೊತೆಗೆ ಮೌಲ್ಯಾಧಾರಿತವಾಗಿ ಅಳವಡಿಸ್ಕೊಳ್ಬೇಕು ಅಂತ ಒಂದು ಸಾಂಕೇತಿಕವಾಗಿ ಅದರ ಸಂದೇಶ ಸಾರುವಂತಹ ಈ ಬೊಂಬಾಟನ ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾರ್ಯಕ್ರಮನ ಮೊದಲಿಗೆ ನಾನು ಗಣೇಶನ ಪೂಜೆಯೊಂದಿಗೆ ಆರಂಭಿಸ್ತಾ ಇದ್ದೀನಿ. ಇಲ್ಲಿ ನೀವು ಮುಂದೆ ನೋಡುವಂಥ ಗಣೇಶನ ಮೂರ್ತಿ ಏನಿದೆ ಸುಮಾರು 350 ವರ್ಷದ ಇತಿಹಾಸ ಹೊಂದಿರುವಂಥ ಗಣೇಶ. ನಮ್ಮ ಮುತ್ತಾತನಂಥ ನರಸಿಂಗಪ್ಪನವರು ಕೆತ್ತಿರೋವಂಥ ಗಣೇಶ. ಆ ಗಣೇಶನಿಗೆ ಪೂಜೆ ಸಲ್ಲಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭನ ಕೋರ್ತಾ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀವಿ. ನೋಡಿ ಆನಂದಿಸಿ. ಕಾರ್ಯಕ್ರಮದ ನಂತರ ನಮ್ಮೆಲ್ಲರೂ ನೆಚ್ಚಿನ ರಾಮಾಯಣದಿಂದ ಒಂದು ದೃಶ್ಯಗಳು ಇರುತ್ತೆ. ಆದಮೇಲೆ ಒಂದು ಸಣ್ಣ ಪ್ರಾತ್ಯಕ್ಷಿಕೆನೂ ನಾನು ಇಲ್ಲಿ ತೋರಿಸ್ತೀನಿ. ಈ ಬೊಂಬೆಗಳು ತೆರೆ ಹಿಂದೆ ಹೇಗೆ ಆಡ್ತಿತ್ತು ಅನ್ನೋ ಕುತೂಹಲ ನಿಮ್ಗೆಲ್ರಿಗೂ ಇರುತ್ತೆ. ಅದನ್ನು ಹೇಗೆ ಆಡಿಸ್ತಿದ್ವಿ ಅಂತ ಒಂದು ಸಣ್ಣ ಪ್ರಾತ್ಯಕ್ಷಿಕೆ ಇರುತ್ತೆ. ನೋಡಿ ನಮಗೊಂದು ಆನಂದಿಸಿ, ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಆಭಾರಿಯಾಗಿರ್ತೀನಿ. ಧನ್ಯವಾದಗಳು.
ಭರತ್, ಭರತ್, ಏ ಭರತ್, ಏನಿದು? ನಾನು ಯಾವಾಗ ಕರೆದರೂ ಸ್ಪಂದಿಸುತ್ತಿದ್ದ ಭರತ್ ಇಂದೇಕೆ ಸ್ಪಂದಿಸುತ್ತಿಲ್ಲ? ಓಹೋ, ಯಾವುದೋ ಪುಸ್ತಕವನ್ನು ಬಹಳ ಆಸಕ್ತಿಯಿಂದ ಓದುತ್ತಿದ್ದಾನೆ. ಏ ಭರತ್! ಓ ಭಾರತಿ, ನೀನು ಕೂಗಿದ್ದು ನನಗೆ ಕೇಳಿಸ್ಲಿಲ್ಲ. ಈ ಪುಸ್ತಕವನ್ನು ಓದೋದ್ರಲ್ಲಿ ಮಗ್ನನಾಗಿದ್ದೆ. ಗೊತ್ತಾಯ್ತು. ಯಾವ ಪುಸ್ತಕ ಅದು ಭರತ್ ನೀನು ಓದ್ತಾ ಇರೋದು? ಈ ನಾಡು ಕಂಡ ಶ್ರೇಷ್ಠ ದಾರ್ಶನಿಕ ಕವಿಗಳಲ್ಲೊಬ್ಬರಾದ DVG, ಅಂದರೆ ಡಾಕ್ಟರ್ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ನಿನಗೆ ಗೊತ್ತೇ ಭಾರತಿ, ಇದನ್ನು ಕನ್ನಡದ ಭಗವದ್ಗೀತೆ ಎಂದೂ ಕರೆಯುತ್ತಾರೆ. ಗೊತ್ತು. ಆಮೇಲೆ ನಾನು ಕೂಡ DV ಗುಂಡಪ್ಪನವರ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಬಹಳವಾಗಿ ಕೇಳಿದ್ದೇನೆ. ಭಾರತಿ, DVGಯವರು ಇಲ್ಲೊಂದು ಕಡೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದರರ್ಥ ಮನುಷ್ಯನಾದವನು ತನ್ನೆಲ್ಲ ಹೋರಾಟಗಳ ನಡುವೆ ಎಲ್ಲರ ಜೊತೆ ಹೊಂದಿಕೊಂಡು ಒಂದಾಗಿ ಬಾಳಬೇಕು ಅನ್ನೋದಾಗಿದೆ. ಭಾರತಿ, ಈ ವಿಚಾರ ಒಬ್ಬ ವ್ಯಕ್ತಿಯ ಜೊತೆಗೆ ಹೋಲಿಕೆ ಆಗ್ತಾ ಇದೆ ಅಂತ ನನ್ಗನ್ಸತ್ತೆ. ಯಾರದು ಭರತ್ ಆ ವ್ಯಕ್ತಿ? DVGಯವರ ಈ ಅನಿಸಿಕೆಗಳಿಗೆ ಹೋಲಿಕೆ ಇರುವ ವ್ಯಕ್ತಿ ಎಂದರೆ ನಮ್ಮ ಭಾರತ ದೇಶವೇ ಹೆಮ್ಮೆ ಪಡುವಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಹೌದು ಭರತ್, ನನ್ಗೂ ಹಾಗೆ ಅನ್ನಿಸ್ತಾ ಇದೆ. ಮತ್ತೆ ಇನ್ಯಾಕೆ ತಡ, ನಾವಿಬ್ರು ಸ್ವಾಮಿ ವಿವೇಕಾನಂದರ ಬಗ್ಗೆ ನಮಗೆ ಗೊತ್ತಿರುವ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನೆರೆದಿರುವ ಜನರಿಗೆ ತಿಳಿಸೋಣವೇ? ಓಹೋ, ಖಂಡಿತ ತಿಳಿಸೋಣ. ಕ್ರಿಸ್ತ ಶಕ 1863 ಜನವರಿ 12 ಸೋಮವಾರದಂದು ಕಲ್ಕತ್ತಾ ನಗರದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ದಂಪತಿಗಳಿಗೆ ಗಂಡು ಮಗುವೊಂದು ಜನಿಸಿತು. ವಿಶ್ವನಾಥ ದತ್ತರು ವೃತ್ತಿಯಲ್ಲಿ ವಕೀಲರಾಗಿದ್ದು, ಭುವನೇಶ್ವರಿ ದೇವಿ ಸಾಧ್ವಿಮಣಿಯಾದ ಸತಿಯಾಗಿದ್ದಳು. ವಿಶ್ವೇಶ್ವರನ ಕೃಪೆಯಿಂದ ಜನಿಸಿದ ಆ ಮಗುವನ್ನು ತಾಯಿ ಭುವನೇಶ್ವರಿ ದೇವಿಯು ಅಕ್ಕರೆಯಿಂದ ಬಿಲೇನ್ ಎಂದು ಕರೆಯುತ್ತಿದ್ದರೂ ನಾಮಾಂಕಿತವಾಗಿ ನರೇಂದ್ರ ಇಲ್ಲವೇ ನರೇನ್ ಎಂದು ಸಹ ಕರೆಯುತ್ತಿದ್ದರು. ಚಿಕ್ಕಂದಿನಿಂದಲೂ ನರೇನ್ ಧ್ಯಾನ, ಏಕಾಗ್ರತೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣೀಕರಿಸಿ ನೋಡುವ ಸೂಕ್ಷ್ಮತೆ, ಸೇವಾ ಮನೋಭಾವ, ನಿಷ್ಪಕ್ಷಪಾತದಿಂದ ವಿಚಾರಗಳನ್ನು ಹೇಳುವ ಗುಣಗಳನ್ನು ಮೈಗೂಡಿಸಿಕೊಂಡು ಬಂದಿದ್ದ. ಆತನಿಗೆ ಧ್ಯಾನದ ಮೇಲೆ ಆಸಕ್ತಿ ಎಷ್ಟಿತ್ತೆಂದರೆ ಬಾಹ್ಯ ಪ್ರಪಂಚದ ಅರಿವೇ ಇರುತ್ತಿರಲಿಲ್ಲ. ಅದೊಂದು ದಿನ ಗೆಳೆಯರೊಂದಿಗೆ ಧ್ಯಾನದಲ್ಲಿರುತ್ತಾನೆ. ಆಗ ಅಯ್ಯೋ, ಹಾವು ಹಾವು, ಎಲ್ಲರೂ ಓಡಿ ಓಡಿ. ನರೇನ್, ಮೇಲೆ ಹೇಳು, ಓಡಿ ಹೋಗೋ, ಹಾವು ನಿನ್ನತ್ತಲೇ ಬರುತ್ತಿದೆ. ಅಯ್ಯೋ, ಏನು ಮಾಡುವುದು? ಈ ನರೇನ್ ಧ್ಯಾನದಲ್ಲಿದ್ದಾನೆ, ಎಚ್ಚರಗೊಳ್ಳುತ್ತಿಲ್ಲ. ನರೇನ್, ನರೇನ್.
ನರೇನ್, ಏ ನರೇನ್, ನಿನಗೆ ಗೊತ್ತೇ, ದೊಡ್ಡದೊಂದು ಹಾವು ನಿನ್ನ ಬಳಿಗೆ ಬಂದಿತ್ತು. ನಾವು ಎಷ್ಟೇ ಕೂಗಿಕೊಂಡರೂ ನೀನು ಏಳಲೇ ಇಲ್ಲ. ಆದರೆ ವಿಚಿತ್ರ ಏನು ಗೊತ್ತಾ, ನಾವೆಷ್ಟು ಗದ್ದಲವೆಬ್ಬಿಸಿದರೂ ಆ ಹಾವು ಮಾತ್ರ ನಿನ್ನನ್ನು ಸುತ್ತುವರಿದು ಹೊರಟು ಹೋಯಿತು. ಹಬ್ಬಾ, ಇನ್ನೂ ನನ್ನ ಮೈ ಕಂಪಿಸುತ್ತಿದೆ. ಇಲ್ಲ ಗೆಳೆಯರೇ, ಇಲ್ಲಿ ಹಾವು ಬಂದಿದ್ದಾಗಲಿ ನೀವು ಕೂಗಿದ್ದಾಗಲಿ ನನಗೊಂದೂ ತಿಳಿಯಲಿಲ್ಲ. ಹಾ, ನಿಮಗೆ ಗೊತ್ತೇ, ನಾನೊಂದು ಅಪೂರ್ವವಾದ ಆನಂದಾನುಭೂತಿಯಲ್ಲಿದ್ದೆ. ಅದೇನೇ ಆಗಲಿ ಗೆಳೆಯ, ನಿನ್ನದಂತೂ ಅಸೀಮಗೊಂಡಿಗೆಯಪ್ಪ. ಹ್ಞೂ, ನಡಿ ಹೋಗೋಣ. ನಡೆಯಿರಿ. ಈ ಘಟನೆಯು ನರೇಂದ್ರನಿಗೆ ಧ್ಯಾನದ ಬಗ್ಗೆ ಇದ್ದ ಅಪ್ರತಿಮ ಆಸಕ್ತಿ ಮತ್ತು ಏಕಾಗ್ರತೆಗೆ ಸಾಕ್ಷಿಯಾಗಿದೆ. ಮುಂದೊಂದು ದಿನ ನರೇಂದ್ರನಿಗೆ ದೀನ ದಲಿತರ ಬಗ್ಗೆ ಇದ್ದ ಕಾಳಜಿಯ ಪರಿಯನ್ನು ನೀವು ಈ ರೀತಿ ನೋಡುವಿರಿ. ನರೇನ್ ಕಿಟಕಿಯ ಪಕ್ಕ ನಿಂತಿರುತ್ತಾನೆ. ವೃದ್ಧ ಭಿಕ್ಷುಕನೊಬ್ಬ ಹಾಡುತ್ತಾ ಬರುತ್ತಾನೆ. ರಾಮ 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 ಸೀತಾ, ರಾಮ ರಾಮ ರಾಮ, ರಾಮ 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 ರಾಜ, ರಾಮ ರಾಮ ರಾಮ, ರಾಮ 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 ಸೀತಾ. ಓ ಮಹಾಶಯ, ಇಲ್ಲಿ ಬಾ. ಹೇಳು ಮಗು, ನನ್ನನ್ನೇಕೆ ಕರೆದೆ? ನೀನೇಕೆ ಹೀಗಿದ್ದೀಯಾ? ಯಾಕೆ ಇಂಥ ಬಟ್ಟೆಗಳನ್ನು ಧರಿಸಿದ್ದೀಯಾ? ಏನು ಮಾಡಲಿ ಮಗು, ನಾನೊಬ್ಬ ಭಿಕ್ಷುಕ. ಊರೆಲ್ಲ ಸುತ್ತಿದರೂ ತುತ್ತಿನ ಚೀಲವೇ ತುಂಬದಾಗಿದೆ. ಇನ್ನು ಒಳ್ಳೆಯ ಬಟ್ಟೆಗಳು ಎಲ್ಲಿಂದ ಬರಬೇಕು ನನಗೆ? ಹಾಗೇನು? ಇಲ್ಲಿಯೇ ಇರು, ಬರುತ್ತೇನೆ. ತಗೋ, ಇದನ್ನು ಧರಿಸಿಕೋ. ನಮ್ಮ ಬಳಿ ಬಹಳ ಬಟ್ಟೆಗಳಿವೆ. ಎಷ್ಟು ಚೆನ್ನಾಗಿವೆ! ಇಂತಹ ಬಟ್ಟೆಗಳನ್ನು ನಾನು ಎಲ್ಲಿಯವರೆಗೂ ಕಂಡೇ ಇಲ್ಲ. ನೀನು ಸುಖಿಯಾಗಿರು ಮಗು, ಸುಖಿಯಾಗಿರು, ಸುಖಿಯಾಗಿರು. ರಾಮ 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 ಸೀತಾ, ರಾಮ ರಾಮ ರಾಮ, ರಾಮ 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 ರಾಜ, ರಾಮ ರಾಮ ರಾಮ. ನರೇನ್, ಏ ನರೇನ್, ಏನಮ್ಮ? ನೀನು ಹೀಗೆ ಮಾಡುತ್ತಿದ್ದರೆ ನಿನ್ನನ್ನು ಕೋಣೆಯೊಳಗೆ ಕೂಡಿ ಹಾಕಿ ಬಿಡುತ್ತೇನೆ. ಜೋಕೆ. ಹಾಗಲ್ಲಮ್ಮ, ನಮ್ಮ ಬಳಿ ಅಗತ್ಯಕ್ಕಿಂತ ಹೆಚ್ಚು ಬಟ್ಟೆಗಳಿವೆಯಲ್ಲವೇ? ಆ ಬಟ್ಟೆಗಳನ್ನು ನೀಡಿದ್ದರಿಂದ ಆತನ ಮುಖದಲ್ಲಿ ಅದೆಷ್ಟು ಸಂತಸ ಮೂಡಿತೆಂಬುದನ್ನು ಕಂಡೆಯ? ದೀನ ದಲಿತರ ಸೇವೆಯೇ ಭಗವಂತನ ಸೇವೆಯಲ್ಲವೇ? ಇಂತಹ ವಿಶಿಷ್ಟ ಆದರ್ಶ ಗುಣಗಳನ್ನು ಬಾಲ್ಯದಿಂದಲೇ ನರೇನ್ ಬೆಳೆಸಿಕೊಂಡು ಬಂದಿದ್ದ. ಮುಂದಿನ ದಿನಗಳಲ್ಲಿ ಪ್ರೌಢವಯಸ್ಕನಾದ ನರೇನ್ ಶಿಕ್ಷಣದೊಂದಿಗೆ ತನಗಾಸಕ್ತಿ ಇರುವ ಸಾಹಿತ್ಯ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ, ತರ್ಕ ಮೊದಲಾದ ವಿಷಯಗಳ ಬಗ್ಗೆ ಆಳವಾಗಿ ಅಭ್ಯಸಿಸತೊಡಗುತ್ತಾನೆ. ನುರಿತ ಪರಿಣಿತರೊಡನೆ ಚರ್ಚಿಸುತ್ತಾ
ತನಗಿದ್ದ ಅನುಮಾನಗಳನ್ನೆಲ್ಲ ಪರಿಹರಿಸಿಕೊಳ್ಳುತ್ತಿರುತ್ತಾನೆ. ಅಲ್ಲದೆ ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ ಪ್ರತ್ಯಕ್ಷತೆಯನ್ನು ಹುಡುಕುತ್ತಿರುತ್ತಾನೆ. ಕಾಣಸಿಗುವನೇನೋ ಆ ದೇವನು, ಕಾಣಸಿಗುವನೇನೋ, ಕಾಣಸಿಗುವನೇನೋ ಆ ದೇವನು, ಕಾಣಸಿಗುವನೇನೋ. ಶಾಸ್ತ್ರ ಪುರಾಣದಿ ಇಲ್ಲದವನು, ಭೋಗ ವೈಭೋಗವ ಕೇಳದವನು. ಶಾಸ್ತ್ರ ಪುರಾಣದಿ ಇಲ್ಲದವನು, ಭೋಗ ವೈಭೋಗವ ಕೇಳದವನು. ಮಂದಿರ ಮಸೀದಿ ಗರ್ಜಿಗಳಲ್ಲಿ, ಮಂದಿರ ಮಸೀದಿ ಗರ್ಜಿಗಳಲ್ಲಿ, ಗ್ರಂಥಗಾಥೆಯಲ್ಲಿ ವೇದ ವೇದದಲ್ಲಿ ಕಾಣಸಿಗುವನೇನೋ, ಕಾಣಸಿಗುವನೇನೋ ಆ ದೇವನು, ಕಾಣಸಿಗುವನೇನೋ. ಹೀಗೆ ದೈವತ್ವದ ಹುಡುಕಾಟದಲ್ಲಿದ್ದ ನರೇನ್ಗೆ ರಾಮಚಂದ್ರ ದತ್ತ ಎಂಬ ಪರಿಚಿತರೊಬ್ಬರು ದಕ್ಷಿಣೇಶ್ವರದಲ್ಲಿರುವ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗುವಂತೆ ತಿಳಿಸುತ್ತಾರೆ. ಇತ್ತ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ದಿನಗಳಿಂದ ನರೇನ್ಗಾಗಿಯೇ ಕಾತುರದಿಂದ ಕಾಯುತ್ತಿರುವಂತೆ ತೋರುತ್ತದೆ. ಇವರಿಬ್ಬರ ಭೇಟಿಯಾಗಿ ಅವಿನಾಭಾವ ಸಂಬಂಧ ಬೆಸೆದು ಪರಸ್ಪರ ಆತ್ಮೀಯತೆ ಮೂಡುತ್ತದೆ. ಅದೊಂದು ದಿನ ಬಾ ನರೇನ್, ಯಾಕಿಷ್ಟು ತಡ ಮಾಡಿದೆ ಇಲ್ಲಿಗೆ ಬರಲು? ನಿನ್ನ ಬರುವಿಕೆಯನ್ನು ಕಾಯುತ್ತಿರುವ ನನ್ನ ಮನದಿಂಗಿತವನ್ನು ಅರಿಯದಂತಹ ನಿರ್ದಯಿಯಾದೆಯಾ? ಬಹಳ ದೂರದಿಂದ ಬಂದಿರುವೆ. ಈ ಮಿಠಾಯಿಗಳನ್ನು ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸುತ್ತೇನೆ. ಏಕೆ? ನಿನ್ನ ಮನದಲ್ಲೇನೋ ಕಳವಳ ಮನೆ ಮಾಡಿರುವಂತಿದೆ. ಅದರ ಛಾಯೆ ನಿನ್ನ ಮುಖದಲ್ಲಿ ಕಾಣುತ್ತಿದೆ. ನನ್ನ ಬಳಿ ಹೇಳಲು ಸಂಕೋಚವೇಕೆ ಮಗು? ಗುರುಗಳೇ, ಅದು ನಾನೊಂದು ವಿಚಾರವನ್ನು ನಿಮ್ಮ ಬಳಿ ಕೇಳುವುದಿದೆ. ನನ್ನ ಅಂತರಂಗದ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ ಗುರುವರ್ಯ. ಏನದು? ಕೇಳು, ನಿಸ್ಸಂಶಯದಿಂದ ಕೇಳು. ನಿರ್ವಂಚನೆಯಿಂದ ಹೇಳುತ್ತೇನೆ. ಗುರುಗಳೇ, ಎಲ್ಲರೂ ಹೇಳುತ್ತಿರುವರು ನೀವು ದೇವರನ್ನು ಕಂಡಿಹಿರೆಂದು. ನಿಜಕ್ಕೂ ನೀವು ದೇವರನ್ನು ಕಂಡಿರುವಿರಾ? ಇಷ್ಟೇನಾ? ನಾನೇನೋ ಅಂದುಕೊಂಡಿದ್ದೆ. ಹೌದು, ನಾನು ದೇವರನ್ನು ಕಂಡಿದ್ದೇನೆ. ಕಂಡಿಹೆನು ನಾನವನ ಕಂಡಿಹೆನು, ಕಂಡಿಹೆನು ನಾನವನ ಕಂಡಿಹೆನು. ಅಜರಾಮರನ ಅಪ್ರಮೇಯನ, ಅಜರಾಮರನ ಅಪ್ರಮೇಯನ. ಕಂಡಿಹೆನು ನಾನವನ ಕಂಡಿಹೆನು, ಕಂಡಿಹೆನು ನಾನವನ ಕಂಡಿಹೆನು.
ಯಾರ ಮರ್ಜಿಗೂ ತಾನು ಸಿಗದವನು, ಯಾರ ಮರ್ಜಿಗೂ ತಾನು ಸಿಗದವನು. ನಿನ್ನನ್ನು ನಾ ಕಾಣುವಂತೆ, ನಿನ್ನನ್ನು ನಾ ಕಾಣುವಂತೆ ನಾನಾತನ ಕಂಡಿಹೆನು, ನಾನಾತನ ಕಂಡಿಹೆನು, ನಾನಾತನ ಕಂಡಿಹೆನು, ಕಂಡಿಹೆನು ನಾನವನ ಕಂಡಿಹೆನು, ಕಂಡಿಹೆನು ನಾನವನ ಕಂಡಿಹೆನು. ಗುರುಗಳೇ, ನನಗೂ ಸಹ ದೇವರನ್ನು ಕಾಣಬೇಕೆಂಬ ಉತ್ಕಟಾಭಿಲಾಷೆ ಇದೆ. ನಾನು ನಿಮ್ಮಂತೆ ದೇವರನ್ನು ಕಾಣಬಹುದೇ? ಓಹೋ, ಅಗತ್ಯವಾಗಿ ನಿನಗೂ ಆ ದೇವರ ದರ್ಶನವನ್ನು ಮಾಡಿಸುವೆ. ನೀನಾಗ ಸೋಜಿಗದ ಸೋಪಾನವೇರುವೆ. ಹೋಗು ಮಗು, ಬಹಳ ದೂರದಿಂದ ಕಷ್ಟ ಕಾರ್ಪಣ್ಯಗಳ ಸರಮಾಲೆಯನ್ನೇ ಧರಿಸಿ ಬಂದಿರುವೆ. ನಿನ್ನ ಕಷ್ಟಗಳು ತೀರಲೆಂದು ನನ್ನ ಆರಾಧ್ಯ ದೈವವಾದ ಆ ಜಗನ್ಮಾತೆ ಕಾಳಿಕಾದೇವಿಯನ್ನು ನಾನು ಪ್ರಾರ್ಥಿಸುವುದಕ್ಕಿಂತ ನೀನೇ ಹೋಗಿ ಬೇಡಿಕೋ. ನೀನೇ ಹೋಗಿ ಬೇಡಿಕೋ. ಆಕೆ ಅಕ್ಕರೆಯ ಕಂದಮ್ಮಗಳಿಗೆ ಕಲ್ಲು ಸಕ್ಕರೆಯ ನೀವಂತೆ ನಿನ್ನ ಬೇಡಿಕೆಯನ್ನು ಮನ್ನಿಸಿ ನಿನಗೇನು ಬೇಕೋ ಅದನ್ನು ನೀಡಿ ಮನದುಂಬಿ ಹರಸುತ್ತಾಳೆ. ಹೋಗು ಮಗು, ಹೋಗು. ಆಹಾ, ಧನ್ಯನಾದೆ ಗುರುದೇವ, ಧನ್ಯನಾದೆ. ನೀನು ಆದರೂ ಅಮ್ಮ ಎನ್ನುವೆನು ನಾನು. ಓಂಕಾರಿ ಹ್ರೀಂಕಾರಿ ಶ್ಲೀಂಕಾರಿ ನೀನು ಆದರೂ ಅಮ್ಮ ಎನ್ನುವೆನು ನಾನು. ನೀಡೆನಗೆ ನಿನ್ನ ತಾಯ್ಮಡಿಲಿನ ಸರೆಯ, ನೀಡೆನಗೆ ನಿನ್ನ ತಾಯ್ಮಡಿಲಿನ ಸರೆಯ. ಓಡೋಡಿ ಬಂದೆ ನಮ್ಮ ನಾನಿನ್ನ ತನಯ, ಓಡೋಡಿ ಬಂದೆ ನಮ್ಮ ನಾನಿನ್ನ ತನಯ. ಓಂಕಾರಿ ಹ್ರೀಂಕಾರಿ ಶ್ಲೀಂಕಾರಿ ನೀನು ಆದರೂ ಅಮ್ಮ ಎನ್ನುವೆನು ನಾನು. ತಾಯಿ, ನನಗೆ ವೈರಾಗ್ಯ ಕೊಡು, ತ್ಯಾಗದ ಸುಬುದ್ಧಿಯನ್ನು ದಯಪಾಲಿಸು. ಅನವರತವೂ ನಾನು ನಿನ್ನನ್ನು ನೋಡುತ್ತಿರುವಂತೆ ಅನುಗ್ರಹಿಸು.
ನರೇನ್, ಬಡತನದಿಂದ ಪಾರು ಮಾಡೆಂದು ಕಾಳಿಕಾದೇವಿಯನ್ನು ಕೇಳಿಕೊಂಡೆಯಾ? ಇಲ್ಲ ಗುರುಗಳೇ. ಆ ದೇವಿಯ ಮುಂದೆ ಕುಳಿತಾಗ ಲೌಕಿಕವಾದ ವಿಚಾರಗಳು ಸುಳಿಯಲೇ ಇಲ್ಲ. ಅಷ್ಟೈಶ್ವರ್ಯಗಳನ್ನು ನೀಡೆಂದು ಆ ಜಗನ್ಮಾತೆಯ ಮುಂದೆ ಕೋರಿಕೆಯನ್ನಿಟ್ಟರೆ ನಾನೆಷ್ಟು ಕುಬ್ಜನಾಗುತ್ತೇನೆ. ಅದಕ್ಕಾಗಿ ತ್ಯಾಗ ವೈರಾಗ್ಯಗಳನ್ನಷ್ಟೇ ಕೇಳಿದೆ ಗುರುವರ್ಯ. ನರೇನ್, ನೀನೆಷ್ಟು ವಿಚಾರವಂತ, ವಿವೇಕವಂತ ಎಂಬುದು ನಿನ್ನರಿವಿಗೆ ಬರಲೆಂದೇ ನಾನು ನಿನ್ನನ್ನು ಕಾಳಿಮಾತೆಯ ಬಳಿಗೆ ಕಳುಹಿಸಿದ್ದು. ತಿಳಿಯಿತೆ ನಿನಗೆ? ಈ ವಿವೇಕ ಪ್ರಜ್ಞೆಯಿಂದಲೇ ಮುಂದೊಂದು ದಿನ ನೀನು ವಿವೇಕಾನಂದ ಎಂದು ಪ್ರಸಿದ್ಧನಾಗಿ ಪ್ರವರ್ಧಮಾನಕ್ಕೆ ಬರುವೆ. ಎಲ್ಲ ತಮ್ಮ ಚಿತ್ತ ಗುರುಗಳೇ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. हे प्रेम रूपा श्रीराम कृष्ण करुणामय पालय मां. हे दीनबन्धु श्री शारदेश मम प्राणप्रिय पाहि मां. हे प्रेम रूपा श्रीराम कृष्ण करुणामय पालय मां. हे दीनबन्धु श्री शारदेश मम प्राणप्रिय पाहि मां. ಪರಂಜ್ಯೋತಿ ಸ್ವರೂಪರಾದ ಶ್ರೀರಾಮಕೃಷ್ಣ ಪರಮಹಂಸರು ಪಂಚಭೂತಗಳಲ್ಲಿ ಲೀನರಾದ ಮೇಲೆ ಅವರ ಶಿಷ್ಯರೆಲ್ಲರೂ ಕೆಲವು ದಿನಗಳು ಬಾರಾನಗರದ ಮಠದಲ್ಲಿರುತ್ತಾರೆ. 1887 ಜನವರಿ ತಿಂಗಳ 3ನೆಯ ವಾರದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ದಿವ್ಯ ಪಾದುಕೆಗಳ ಮುಂದೆ ವಿಧಿವತ್ತಾಗಿ ಸನ್ಯಾಸತ್ವ ಸ್ವೀಕರಿಸಿದ ಶಿಷ್ಯರುಗಳು ತಮ್ಮ ಹೆಸರುಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. ನರೇನಾಗಿ ಶ್ರೀರಾಮಕೃಷ್ಣರ ಬಳಿ ಬಂದ ನರೇಂದ್ರನಾಥರು ಮಾತ್ರ ಭಾರತ ಪರಿಕ್ರಮದ ವೇಳೆಯಲ್ಲಿ ವಿವಿಧಿಶಾನಂದ ಎಂಬ ನಾಮಾಂಕಿತದೊಡನೆ ಪ್ರಾರಂಭಿಸಿ ಮುಂದೆ ಅಂದರೆ ವಿದೇಶ ಪ್ರವಾಸಕ್ಕೂ ಮುನ್ನ ವಿವೇಕಾನಂದ ಎಂಬ ಹೆಸರಿನಲ್ಲಿ ಮುಂದುವರಿಯುತ್ತಾರೆ. ಅಡಿಯ ಇಟ್ಟರು ವಿವೇಕಾನಂದ ಭರತ ಖಂಡ ಸಂಚಾರಕ್ಕೆ ಮುನ್ನುಡಿ ಬರೆದರು ದಿವ್ಯ ಸಂತರ ಕನಸುಗಳ ಸಾಕಾರಕ್ಕೆ. ಅಡಿಯ ಇಟ್ಟರು ವಿವೇಕಾನಂದ ಭರತ ಖಂಡ ಸಂಚಾರಕ್ಕೆ ಮುನ್ನುಡಿ ಬರೆದರು ದಿವ್ಯ ಸಂತರ ಕನಸುಗಳ ಸಾಕಾರಕ್ಕೆ. ಕಾಶಿ ನಗರದ ಬೀದಿಗಳಲ್ಲಿ ಕಪಿಗಳ ಹಿಂಡು ಹೆದರಿಸಲು ಧೈರ್ಯದಿಂದಲೇ ಎದುರಿಸಿ ಹಿಂಡನು ಮುಂದೆ ಮುಂದೆ ತಾಸಾಗಲು. ಶರತ್ಚಂದ್ರನಿಗೆ ಭಾರತ ಬದಲಿಸಬೇಕಾದ ಮರ್ಮ ಹೇಳಲು. ಶರತ್ಚಂದ್ರನಿಗೆ ಭಾರತ ಬದಲಿಸಬೇಕಾದ ಮರ್ಮ ಹೇಳಲು ಅಡಿಯ ಇಟ್ಟರು ವಿವೇಕಾನಂದ ಭರತ ಖಂಡ ಸಂಚಾರಕ್ಕೆ ಮುನ್ನುಡಿ ಬರೆದರು ದಿವ್ಯ ಸಂತರ ಕನಸುಗಳ ಸಾಕಾರಕ್ಕೆ.
ಮಣಿಯಾಗಿ ಹಿಮಾಲಯವು ಅಂಬರದಲ್ಲಿ ಸಾಧು ಸಂತರ ನೆಲೆ ಬೀಡಾದ ಋಷಿಕೇಶದಾಪುರದಲ್ಲಿ ಕಾಷಾಯ ಸಂತರ ವಸನವೆಂಬುದನ್ನು ಜಗಕ್ಕೆಲ್ಲ ಸಾರಿ ಹೇಳಲು ಕಾಷಾಯ ಸಂತರ ವಸನವೆಂಬುದನ್ನು ಜಗಕ್ಕೆಲ್ಲ ಸಾರಿ ಹೇಳಲು ಅಡಿಯ ಇಟ್ಟರು ವಿವೇಕಾನಂದ ಭರತ ಖಂಡ ಸಂಚಾರಕ್ಕೆ ಮುನ್ನುಡಿ ಬರೆದರು ದಿವ್ಯ ಸಂತರ ಕನಸುಗಳ ಸಾಕಾರಕ್ಕೆ ಕನಸುಗಳ ಸಾಕಾರಕ್ಕೆ ಕನಸುಗಳ ಸಾಕಾರಕ್ಕೆ. ಸ್ವಾಮಿ ವಿವೇಕಾನಂದರು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದರು. ಮಾತ್ರವಲ್ಲದೆ ಅಷ್ಟೇ ನಿಷ್ಠುರವಾದಿಗಳೂ ಆಗಿದ್ದರು. ಆಳ್ವಾರಿನ ಅರಸ ಮಂಗಳ್ ಸಿಂಗ್ ಅವರ ಆಸ್ಥಾನದಲ್ಲಿ ಒಂದು ಪ್ರಸಂಗ ನಡೆಯಿತು. ಹಾ, ನನಗೂ ತಿಳಿದಿದೆ. ವಿವೇಕಾನಂದರಿಂದ ಮಂಗಳ್ ಸಿಂಗ್ರ ವ್ಯಕ್ತಿತ್ವ ಹೇಗೆ ಪರಿವರ್ತನೆಯಾಯಿತು ಎಂಬುದನ್ನು ನೋಡೋಣ ಬನ್ನಿ. ನೀವು ಯಾವುದಾದರೂ ಹುದ್ದೆಗೆ ಸೇರಿ ಜೀವನೋಪಾಯ ನಡೆಸಬಾರದೇಕೆ? ಭಿಕ್ಷುಕನಂತೆ ಸಂಚರಿಸುವ ಅಗತ್ಯವೇನಿದೆ? ನೀವೇಕೆ ರಾಜೋಚಿತವಾದ ಕರ್ತವ್ಯಗಳನ್ನು ಅಲಕ್ಷಿಸಿ ಐರೋಪ್ಯರೊಡನೆ ಶಿಕಾರಿ, ವಿನೋದ, ಪ್ರಮೋದಗಳಲ್ಲಿ ನಿರತರಾಗಿರುವಿರಿ? ಅದರ ಅನಿವಾರ್ಯತೆ ಏನಿದೆ? ಇದು ನನ್ನ ಅಭಿರುಚಿ ಮತ್ತು ಅಭಿಲಾಷೆ. ಹಾಗೆಯೇ ಕಾವಿಯಲ್ಲಿ ಭಿಕ್ಷುಕನಂತೆ ಅಲೆಯುವುದು ನನ್ನ ಅಭಿರುಚಿ. ಯತ್ ಭಾವಂ ತತ್ ಭವತಿ. ನಿಮ್ಮಂತಹ ಸಾಧು ಸಂತರಿಂದ ಯಾರಿಗೇನೂ ಪ್ರಯೋಜನವಿಲ್ಲ. ಅಲ್ಲದೆ ನಿಮಗಿದು ತಿಳಿದೆಯೋ, ನನಗೆ ವಿಗ್ರಹಾರಾಧನೆಯಲ್ಲಿ ಒಂದಿನಿತೂ ನಂಬಿಕೆ ಇಲ್ಲ. ಕಲ್ಲು, ಮಣ್ಣು, ಮರ, ಲೋಹಗಳನ್ನು ದೇವರೆಂದು ನಾನೆಂದಿಗೂ ಪೂಜಿಸಲಾರೆ. ದಿವಾನರೇ, ಅಲ್ಲಿ ಕಾಣುತ್ತಿರುವುದು ಯಾರ ಚಿತ್ರಪಟ? ಸ್ವಾಮೀಜಿ, ಅದು ನಮ್ಮ ಮಹಾರಾಜರ ಚಿತ್ರಪಟ. ಬಹಳ ಸೊಗಸಾಗಿ ಮೂಡಿ ಬಂದಿದೆ ಅಲ್ಲವೇ? ಹೌದು ಹೌದು, ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಆದರೆ ಅದೊಂದು ಜಡ ವಸ್ತು. ಎಲ್ಲಿ ಅದರ ಮೇಲೆ ಉಗಿಯಿರಿ. ಏನು ಹೇಳುತ್ತಿರುವಿರಿ ಸ್ವಾಮೀಜಿ? ಉಗಿಯುವುದೇ? ಅದು ನಮ್ಮ ಮಹಾರಾಜರ ಚಿತ್ರಪಟದ ಮೇಲೆ. ಏಕೆ ಅನುಮಾನಿಸುತ್ತಿರುವಿರಿ? ಈ ಚಿತ್ರಪಟದಲ್ಲಿ ನಿಮ್ಮ ಮಹಾರಾಜರು ಇಲ್ಲವಲ್ಲ. ಅಲ್ಲಿ ಕಾಣುತ್ತಿರುವುದು ಕೇವಲ ಅವರ ರೂಪ ಅಷ್ಟೇ. ಅದರಲ್ಲಿ ಮಹಾರಾಜರ ರಕ್ತವಾಗಲಿ ಮಾಂಸವಾಗಲಿ ಅಡಕವಾಗಿಲ್ಲ. ಅದೊಂದು ಕೇವಲ ಬಣ್ಣದ ಚಿತ್ರಣವಲ್ಲವೇ? ಆದರೂ ಅದು ನಮ್ಮ ಮಹಾರಾಜರ ನೆನಪನ್ನು ತರುತ್ತದೆ. ಅದರ ಮೇಲೆ ಉಗುಳಿದ್ದೇ ಆದರೆ ಅದು ನಮ್ಮ ಮಹಾರಾಜರನ್ನು ಅವಮಾನಿಸಿದಂತೆ. ಹಾಗೆಂದಿಗೂ ಮಾಡಲಾಗದು. ನೋಡಿದಿರಾ, ಈ ಚಿತ್ರಪಟದ ಮೂಲಕವೂ ನಮ್ಮನ್ನು ಕಾಣುವವರು ಇದ್ದಾರೆ. ಅದರಂತೆಯೇ ಭಕ್ತನಾದವನು ತನಗಿಷ್ಟವಾದ ವಿಗ್ರಹ ಅಥವಾ ಮೂರ್ತಿಯ ರೂಪದಲ್ಲೂ ದೇವರನ್ನು ಕಾಣುತ್ತಾನೆ. ಯಾವೊಬ್ಬ ಭಕ್ತನು ತನ್ನ ಅಭೀಷ್ಟೆ ಕೋರಿಕೆಗಳನ್ನು ಹೇಳಲು ಹೇ ಕಲ್ಲೇ, ಹೇ ಮಣ್ಣೆ, ಹೇ ಮರವೇ, ಹೇ ಲೋಹವೇ ಎಂದು ಕರೆಯುವುದಿಲ್ಲ. ಬದಲಾಗಿ ಅಲ್ಲಿರುವ ರೂಪದ ಮೂಲಕ ದೇವರನ್ನು ಕಾಣುತ್ತಾನೆ. ಸ್ವಾಮೀಜಿ, ಸ್ವಾಮೀಜಿ, ನನ್ನನ್ನು ಕ್ಷಮಿಸಿ. ವಿಗ್ರಹಾರಾಧನೆಯ ರಹಸ್ಯ ಮತ್ತು ಒಳಿತನ್ನು ನನಗೆ ಸವಿವರವಾಗಿ ತಿಳಿಸಿದಿರಿ. ದಯಮಾಡಿ ನನ್ನ ಮೇಲೆ ಕೃಪೆ ತೋರಿ. ಮಹಾರಾಜ್,
ಆ ದೇವನೊಬ್ಬನೇ ದಯಾಮಯ. ನೀವು ಅವನಲ್ಲಿ ಶರಣಾಗಿ, ಅವನು ನಿಮಗೆ ಕೃಪೆ ತೋರುವನು. ನಾನಿನ್ನು ಬರುತ್ತೇನೆ. ವೀರ ಸನ್ಯಾಸಿ ವಿವೇಕಾನಂದರು ಆಳ್ವಾರ್ನಿಂದ ಜಯಪುರಕ್ಕೆ ಆಗಮಿಸಿ ಅಲ್ಲಿ ಸರ್ದಾರ್ ಹರಿಸಿಂಗ್ ಅವರಿಗೆ ಹಿಂದುತ್ವದ ಮಹತ್ತರವಾದ ವಿಷಯಗಳನ್ನು ತಿಳಿಸಿ ಅದರ ಪ್ರಾಮುಖ್ಯತೆಗಳನ್ನು ಪ್ರತಿಪಾದಿಸುತ್ತಾರೆ. ಸೂರಜ್ ನಾರಾಯಣ ಎಂಬ ಪಂಡಿತೋತ್ತಮರಿಗೆ ಅವತಾರವಾದಿ ತತ್ವಾದರ್ಶಗಳನ್ನು ತಿಳಿಸುತ್ತಾರೆ. ಖೇತ್ರಿಯ ಮಹಾರಾಜರ ಉತ್ತರಾಧಿಕಾರಿ ಯಾರೆಂಬ ಆತಂಕವನ್ನೂ ನೀಗಿಸುತ್ತಾರೆ. ಬರೋಡಾದ ಪ್ರಾಂತ್ಯಗಳಲ್ಲಿ ಅವಿರತವಾಗಿ ಸಂಚರಿಸಿ ಬಾಲಗಂಗಾಧರ ತಿಲಕರಿಗೆ ತಮ್ಮ ಉದ್ದೇಶವನ್ನು ವಿಸ್ತೃತವಾಗಿ ತಿಳಿಸುತ್ತಾರೆ. ಅಲ್ಲಿಂದ ಕೊಲ್ಲಾಪುರದ ಮೂಲಕ ಬೆಳಗಾವಿಗೆ ಬರುತ್ತಾರೆ. ಮುಂದೆ ಕರ್ನಾಟಕದಲ್ಲಿ ವಿವೇಕಾನಂದರ ಹೆಜ್ಜೆ ಗುರುತುಗಳನ್ನು ನೀವು ಕಾಣಲಿದ್ದೀರಿ. ಬೆಳಗಾವಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಾಬು ಹರಿಪದ ಮಿತ್ರರ ಆತಂಕವನ್ನು ಹೀಗೆ ದೂರ ಮಾಡುತ್ತಾರೆ ಸ್ವಾಮೀಜಿ. ಬಾಬು ಹರಿಪದ ಮಿತ್ರ, ಇಂದೇಕೋ ನೀನು ಬಹಳ ಚಿಂತೆಗೆ ಒಳಪಟ್ಟಂತಿದೆ. ಹೌದು ಸ್ವಾಮೀಜಿ, ನಾನೇನೋ ಸರಕಾರಿ ಹುದ್ದೆಯಲ್ಲಿದ್ದೇನೆ, ಕೈತುಂಬ ಸಂಬಳವೂ ಬರುತ್ತಿದೆ. ಆದರೂ ಕೆಲವೊಮ್ಮೆ ನನ್ನ ಮೇಲಧಿಕಾರಿಗಳ ಆಡುವ ಮಾತುಗಳು ನನಗೆ ಹಿಂಸೆ ಕೊಡುತ್ತಿವೆ. ನಾನು ಎಂತಹ ಬಂಧನದಲ್ಲಿ ಸಿಲುಕಿರುವೆ ಎಂದು ಅನಿಸುತ್ತದೆ. ಮಿತ್ರ, ನೀನೇ ತಾನೆ ಹಣಕ್ಕಾಗಿ, ಗೌರವ ವರ್ಚಸ್ಸಿಗಾಗಿ ಸರ್ಕಾರಿ ಹುದ್ದೆಗೆ ಸೇರಿದ್ದು? ಈಗ ಬಂಧನದಲ್ಲಿದ್ದೇನೆಂದು ಗೊಣಗುತ್ತಿರುವೆ ಏಕೆ? ನಿನಗಿಚ್ಛೆ ಇಲ್ಲದಿದ್ದರೆ ಈಗಲೂ ಕೆಲಸಕ್ಕೆ ರಾಜೀನಾಮೆ ನೀಡು. ನಿನ್ನ ಮೇಲಧಿಕಾರಿಯನ್ನೇಕೆ ದೂಷಿಸುವೆ? ನೀನು ನಿನ್ನ ಕೆಲಸ ಮತ್ತದರ ಜವಾಬ್ದಾರಿಗಳನ್ನಷ್ಟೇ ಗಮನಿಸು. ನೀನು ಒಳ್ಳೆಯವನಾಗಿದ್ದರೆ ಪ್ರಪಂಚವೆಲ್ಲವೂ ಒಳ್ಳೆಯದಾಗಿರುತ್ತದೆ. ನಿಜ ಸ್ವಾಮಿ. ಆಹಾ, ಎಂತಹ ಆದರ್ಶ ವ್ಯಕ್ತಿತ್ವ ನಿಮ್ಮದು. ಇದುವರೆಗೂ ನನಗೆ ಸನ್ಯಾಸಿಗಳು ಸಂತರನ್ನು ಕಂಡರಾಗುತ್ತಿರಲಿಲ್ಲ. ಅವರೆಲ್ಲ ಅನನುಭವಿಗಳು, ಆಷಾಢಭೂತಿಗಳೆಂದು ಅಸಡ್ಡೆ ತೋರುತ್ತಿದ್ದೆ. ಆದರೆ ನಿಮ್ಮನ್ನು ಕಂಡಾಗ, ನಿಮ್ಮ ಮಾತುಗಳನ್ನು ಕೇಳಿದಾಗ, ಓಹ್, ನಿಮ್ಮಂತಹ ಸುಜ್ಞಾನಿಗಳೊಡನೆ ಇದ್ದೀನಲ್ಲ ಎಂಬುದು ನನ್ನ ಆಂತರ್ಯಕ್ಕೆ ಸಂತೋಷ ನೀಡುತ್ತಿದೆ. ಎಷ್ಟು ಸುಲಭವಾದ ಜೀವನ ಮಾರ್ಗವನ್ನು ತಿಳಿಸಿದಿರಿ. ನಾನೇ ಧನ್ಯ, ನಾನೇ ಧನ್ಯ. ನಿನಗೆ ಶುಭವಾಗಲಿ. ನಾನಿನ್ನು ಮುಂದಿನ ಪ್ರಯಾಣ ಕೈಗೊಳ್ಳುತ್ತೇನೆ. ಇಲ್ಲಿಂದ ನಾನು ಮೈಸೂರು ಸಂಸ್ಥಾನಕ್ಕೆ ಹೋಗಬೇಕಾಗಿದೆ. ದಿವಾನ್ ಶೇಷಾದ್ರಿ ಅಯ್ಯರ್ ಅವರೊಟ್ಟಿಗೆ ಮೈಸೂರಿನ ಚಾಮರಾಜೇಂದ್ರ ಒಡೆಯರ್ ಅವರನ್ನು ಕಾಣಬೇಕಾಗಿದೆ. ಆಗಲಿ ಸ್ವಾಮೀಜಿ, ಹೋಗಿ ಬನ್ನಿ. ಬಾಬು ಹರಿಪದ ಮಿತ್ರರಿಂದ ಬೀಳ್ಕೊಂಡು ಮೈಸೂರಿಗೆ ಆಗಮಿಸಿದ ಸ್ವಾಮಿ ವಿವೇಕಾನಂದರಿಗೆ ಮೈಸೂರಿನ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಮೂಲಕ ಚಾಮರಾಜೇಂದ್ರ ಒಡೆಯರ್ರವರ ಪರಿಚಯವಾಗುತ್ತದೆ. ಮಹಾರಾಜರು ಕೆಲವು ಪ್ರಮುಖವಾದ ವಿಷಯಗಳ ಮೇಲೆ ಸ್ವಾಮೀಜಿಯವರಿಂದ ಸಲಹೆಯನ್ನೂ ಪಡೆಯುತ್ತಾರೆ. ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ
विराजाक्षि शङ्करीश्वरी। ಸ್ವಾಮೀಜಿಯವರೇ, ನೀವು ಇಷ್ಟು ದಿನದಿಂದ ನಮ್ಮೊಟ್ಟಿಗೆ ಇರುವುದು ಸಂತಸದ ವಿಷಯ. ಅಂದ ಹಾಗೆ ನಾವು ನಮ್ಮ ಆಸ್ಥಾನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಯ ಬಯಸುತ್ತೇವೆ. ರಾಜನ್, ನೀವೊಬ್ಬ ಸಜ್ಜನ ಚಾರಿತ್ರರು. ಆದರೆ ನಿಮ್ಮ ಆಸ್ಥಾನಿಕರು ನಿಮ್ಮಷ್ಟು ಒಳ್ಳೆಯತನವನ್ನು ಹೊಂದಿಲ್ಲವೆಂಬುದು ನನ್ನ ಅನಿಸಿಕೆ. ಅಹುದೇ? ಅದು ಹೇಗೆ ಹೇಳುವಿರಿ? ನಿಮ್ಮ ಆಸ್ಥಾನಿಕರು, ರಾಜ ಪರಿವಾರದವರು ಎಂದಿಗೂ ನಿಮ್ಮ ಸ್ತುತಿಪಾಠಕರೇ, ಅಂದರೆ ಹೊಗಳು ಭಟ್ಟರು. ಆದರೆ ನಿಮ್ಮ ದಿವಾನರು ಆ ಸಾಲಿನಲ್ಲಿ ನಿಲ್ಲುವುದಿಲ್ಲ. ಅವರು ಬುದ್ಧಿವಂತರು ಮತ್ತು ಅಷ್ಟೇ ಪ್ರಾಮಾಣಿಕರು. ಸ್ವಾಮೀಜಿಯವರೇ, ನಿಮ್ಮ ಅಭಿಪ್ರಾಯವನ್ನು ನಾವು ಮನ್ನಿಸುತ್ತೇವೆ. ಆದರೆ ನಮ್ಮ ಪರಿವಾರದವರ ಬಗ್ಗೆ ಕಟುವಾಗಿ ಮಾತನಾಡುವುದು, ಮುಚ್ಚು ಮರೆಯಿಲ್ಲದೆ ಹೇಳುವುದು ಯಾವಾಗಲೂ ಹಿತಕರವಲ್ಲ. ಅವರುಗಳು ನಿಮ್ಮನ್ನು ತೊಂದರೆಗೀಡು ಮಾಡಬಹುದೆಂಬುದು ನಮ್ಮ ಆತಂಕ. ಆತಂಕ ಬೇಡ ರಾಜನ್. ನಿಜವಾದ ಸನ್ಯಾಸಿ ತನ್ನ ಪ್ರಾಣಕ್ಕೆ ಸಂಚಕಾರ ಬಂದೀತೆಂದು ಅಂಜಿಕೆಯಲ್ಲಿರಲಾರ. ನಿರ್ಭಿಡೆಯಿಂದ ಮಾತನಾಡುವುದು, ಕಹಿಯಾದ ಸತ್ಯವನ್ನು ಹೊರಹಾಕುವುದು ನನ್ನ ಮನೋಧರ್ಮ. ನಾನು ಸುಳ್ಳಾಡಲಾರೆ. ಆಹಾ ಆಹಾ, ನಿಮ್ಮದು ನಿಜಕ್ಕೂ ಮೇರು ವ್ಯಕ್ತಿತ್ವ. ನೀವು ನಮ್ಮ ಜೊತೆಯಲ್ಲಿರುವುದು ನಮ್ಮ ಸೌಭಾಗ್ಯವೇ ಸರಿ. ಹಾಂ, ಇನ್ನು ನಿಮ್ಮ ಮುಂದಿನ ಗುರಿ ಏನೆಂಬುದನ್ನು ನಾವು ತಿಳಿಯಲಿಚ್ಛಿಸುತ್ತೇವೆ. ಭಾರತದಲ್ಲಿ ತತ್ವ ಮತ್ತು ಧರ್ಮ ಎರಡೂ ಇವೆ. ಆದರೆ ಅದರೊಟ್ಟಿಗೆ ನಾವು ಪಾಶ್ಚಿಮಾತ್ಯ ದೇಶಗಳಿಂದ ವಿಜ್ಞಾನ ಮತ್ತು ಸಂಯೋಜನಾ ಕ್ರಮಗಳನ್ನು ಕಲಿಯಬೇಕು. ಇದರಲ್ಲೇ ನಮ್ಮ ಉದ್ದೇಶ ಮತ್ತು ಉದ್ಧಾರ ಅಡಕವಾಗಿರುವುದು. ಅದಕ್ಕಾಗಿಯೇ ನಮ್ಮ ವೇದಾಂತ ತತ್ವದ ಸಾರವನ್ನು ಜಗತ್ತಿಗೆ ತಿಳಿಸಿ ಹೇಳಲು ಅಮೆರಿಕ ದೇಶಕ್ಕೆ ಪಯಣಿಸಲು ಮನಸ್ಸು ಮಾಡಿರುವೆ. ಬಹಳ ಸಂತೋಷ ಸ್ವಾಮೀಜಿ. ನಿಮ್ಮ ಪ್ರಯಾಣದ ಸಕಲ ವೆಚ್ಚವನ್ನು ನಾವು ಭರಿಸುತ್ತೇವೆ. ಬೇಡ ರಾಜನ್, ಸದ್ಯಕ್ಕೆ ಅದರ ಅಗತ್ಯವಿಲ್ಲ. ಕಾಷಾಯ ಧರಿಸಿದವನಿಗೆ ಕಾಂಚಣವೆಂಬುದು ಕಾದ ಕೆಂಡದಂತೆ. ಸರಿ, ನಿಮ್ಮಿಷ್ಟ. ನಾವು ಸದಾ ನಿಮ್ಮ ಸೇವೆಗೆ ಸಿದ್ಧರಿರುತ್ತೇವೆ. ಆದರೂ ನಿಮ್ಮ ನೇರ ನುಡಿಯ ದಿಟ್ಟತನದ ನೆನಪಿನ ಅರ್ಥವಾಗಿ ನಿಮ್ಮ ಧ್ವನಿಯ ರೆಕಾರ್ಡ್ ಒಂದನ್ನು ನೀಡಿ. ಬಹಳ ಸಂತೋಷ. ಹಾಗೆಯೇ ಆಗಲಿ. ನಾನಿನ್ನು ಬಹಳ ಪ್ರದೇಶಗಳನ್ನು ದರ್ಶಿಸಬೇಕಾಗಿದೆ. ಮಲಬಾರ್ನ ಕೊಚ್ಚಿನ್ ಮೂಲಕ ಕನ್ಯಾಕುಮಾರಿಗೆ ಹೊರಟಿದ್ದೇನೆ. ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು. ನಿಮಗೂ ನಿಮ್ಮ ಕುಟುಂಬದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ. ಕರ್ನಾಟಕದಲ್ಲಿ ಸ್ವಾಮೀಜಿಯವರು ಅವರ ಮಹತ್ವಾಕಾಂಕ್ಷೆಯನ್ನು ತಿಳಿಸಿದ ಮೇಲೆ ತಮಿಳುನಾಡಿನ ಕನ್ಯಾಕುಮಾರಿಗೆ ಬರುತ್ತಾರೆ. ಆ ಧರಣಿಯ ಸ್ಪರ್ಶಾನುಭವದಿಂದ ಮೈ ಪುಳಕಿತಗೊಂಡು ಅವರ ರಾಷ್ಟ್ರ ಪ್ರೇಮವು ನೂರ್ಮಡಿಯಾಗಿ ಹೊರಹೊಮ್ಮುತ್ತದೆ. ಆ ವಿಶಾಲ ಶರದಿಯಿಂದ
ಸಾಕಷ್ಟು ದೂರದಲ್ಲಿದ್ದ ಗಜಗಾತ್ರದ ಹೆಬ್ಬಂಡೆಯ ಬಳಿ ಈಜಿಕೊಂಡು ಹೋಗುತ್ತಾರೆ. ಆಹಾ, ಎಂತಹ ಅಪೂರ್ವವಾದ ಕ್ಷಣವಿದು! ಎಂಥ ಮನೋಲ್ಲಾಸ ತರುವ ಸ್ಥಳವಿದು! ನವಭಾರತದ ರಾಷ್ಟ್ರ ನಿರ್ಮಾಪಕರನ್ನು ಸೃಷ್ಟಿಸಿದ ಓ ಭಾರತಾಂಬೆಯೇ, ನಿನಗೆ ನನ್ನ ಪ್ರಣಾಮಗಳು. ಭಾರತೀಯರ ಧಮನಿಗಳಲ್ಲಿ ಪ್ರತಿಬಿಂಬಿಸುತ್ತಿರುವ ಧರ್ಮ ಜಾಗೃತಿಯ ಸನಾತನ ಪರಂಪರೆಯ ಕುರುಹನ್ನು ವಿಶ್ವಕ್ಕೆ ಪರಿಚಯಿಸಬೇಕಾದ ಜವಾಬ್ದಾರಿಯು ನನ್ನ ಮೇಲಿದೆ. ಬಡವರು ಪಾಠಶಾಲೆಗಳಿಗೆ ಬಾರದಿದ್ದಾಗ ಪಾಠ ಪ್ರವಚನ, ಜ್ಞಾನ ವಿಜ್ಞಾನಗಳು ಬಡವರ ಬಳಿಗೆ ಹೋದಾಗಲೇ ಭಾರತವು ಶ್ರೇಷ್ಠತೆಯನ್ನು ಕಾಣಲು ಸಾಧ್ಯ. ಇಲ್ಲಿರುವ ದೀನ ದಲಿತ ದುರ್ಬಲರ ಏಳಿಗೆಗೆ ಭಾರತದ ಸನಾತನ ಧರ್ಮ ಪ್ರತಿನಿಧಿಯಾಗಿ ವಿದೇಶಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಭಾರತದ ಪುನರುತ್ಥಾನಕ್ಕೆ ಶ್ರಮಿಸುವುದು ಸೂಕ್ತ. ಈಗಲೇ ನಾನು ಕಾರ್ಯಪ್ರವೃತ್ತನಾಗಬೇಕು. ಅದಕ್ಕಾಗಿ ಅಗಾಧ ಶಕ್ತಿಯನ್ನು ನನ್ನಲ್ಲಿ ತುಂಬಿ ಹರಸು ತಾಯಿ. ನಿನಗಿದೋ ನನ್ನ ನಮನ. ಭಾರತಾಂಬೆ ಸ್ವೀಕರಿಸು ನನ್ನಿ ನಮನ, ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಭಾರತಾಂಬೆ ಸ್ವೀಕರಿಸು ನನ್ನಿ ನಮನ, ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಹಿಮಗಿರಿಯೇ ಆಗಿಹುದು ನಿನ್ನ ಶಿರಕ್ಕೆ ಮುಕುಟ, ಜ್ಞಾನ ಗಂಗೆಯಾಗುತ್ತಿರಲಿ ಸದಾ ವಿಶ್ವ ಪ್ರಕಟ. ಭಾರತಾಂಬೆ ಸ್ವೀಕರಿಸು ನನ್ನಿ ನಮನ, ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಗಿರಿತೊರೆಗಳೇ ಆಗಿಹುದು ನಿನಗೆ ದಿವ್ಯದಾಭರಣ, ದಾರಿ ತೋರು ಹಿಡಿದಿರುವೆ ನಾ ನಿನ್ನ ಚರಣ. ಭಾರತಾಂಬೆ ಸ್ವೀಕರಿಸು ನನ್ನಿ ನಮನ, ಸರಿಸಾಟಿ ಯಾರಿಹರು ಎಂದು ಕೂಗಿದೆ ಮನ. ಹೇ ಜಗನ್ಮಾತೆ, ಕಾಳಿಕಾಂಬೆಯ ಇನ್ನೊಂದು ರೂಪವಾದ ನಿನ್ನಲ್ಲಿ ನಾನು ಬೇಡುವುದಿಷ್ಟೇ. ನನಗೆ ಸ್ವರ್ಗ ಬೇಡ, ಮುಕ್ತಿ ಬೇಡ. ನನ್ನ ಭವ್ಯ ಭಾರತದ ಕೋಟಿ ಕೋಟಿ ದೀನರನ್ನು ಮೇಲೆತ್ತುವ ಮಾರ್ಗ ತೋರು. ಆಹಾ, ಇದೆಂತಹ ದಿವ್ಯಾನುಭವವಾಗುತ್ತಿದೆ. ನನ್ನ ಗುರು ದಂಪತಿಗಳಾದ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾ ಮಾತೆಯರ ಆಶೀರ್ವಾದ ದೊರಕಿತೆ ನನಗೆ. ಧನ್ಯನಾನಾದೆ, ಧನ್ಯನಾನಾದೆ.
Delegates to the World's Parliament of Religions, ladies and gentlemen, welcome to the afternoon session of the opening day today, the 11th of September, 1893. We now introduce you to Swami Vivekananda from India and request him to address us. Swami Vivekananda. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of monks in the world. I thank you in the name of the mother of religions, and I thank you in the name of the millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from far-off nations may well claim the honor of bearing to different lands the idea of toleration. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. I am proud to belong to a nation which has sheltered the persecuted and the refugees of all religions and all nations of the earth. I am proud to tell you that we have gathered in our bosom the purest remnant of the Israelites who came to southern India and took refuge with us in the very year in which their holy temple was shattered to pieces by Roman tyranny. I am proud to belong to the religion which has sheltered and is still fostering the remnant of the grand Zoroastrian nation. I will quote to you, brethren, a few lines from a hymn which I remember to have repeated from my earliest boyhood, which is every day repeated by millions of human beings. As the different streams, having their sources in different places, all mingle their water in the sea, so, O Lord, the different paths which men take through different tendencies, various though they appear, crooked or straight, all lead to Thee. The present convention, which is one of the most august assemblies ever held, is in itself a vindication, a declaration to the world of the wonderful doctrine preached in the Gita. Whosoever comes to me, through whatsoever form, I reach him. All men are struggling through paths which in the end lead to me. Sectarianism, bigotry, and its horrible descendant, fanaticism, have long possessed this beautiful earth. They have filled the earth with violence, drenched it often and often with human blood, destroyed civilization, and sent whole nations to despair. Had it not been for these horrible demons, human society would be far more advanced than it is now. But their time is come, and I fervently hope that the bell that tolled this morning in honor of this convention may be the death knell of all fanaticism, of all persecutions with the sword or with the pen, and of all uncharitable feelings between persons wending their way to the same goal.
ಇಲ್ಲಿವರೆಗೂ ರಂಗಪುತ್ತಳಿ ತಂಡದ ಸ್ವಾಮಿ ವಿವೇಕಾನಂದ ಬೊಂಬಾಟವನ್ನು ನೋಡಿದ್ರಿ. ಈಗ ರಾಮಾಯಣದಿಂದ ಒಂದು ದೃಶ್ಯನ ತೋರಿಸಿ ನಂತರ ಇದು ಬೊಂಬೆಗಳ ತೆರೆ ಹಿಂದೆ ಹೇಗೆ ಆಡ್ತಿತ್ತು ಅಂತ ನಿಮಗೆಲ್ಲ ಒಂದು ಕುತೂಹಲ ಇರುತ್ತೆ. ಅದನ್ನು ತೋರಿಸಿ ನಾನು ಕಾರ್ಯಕ್ರಮನ ಮುಕ್ತಾಯ ಮಾಡ್ತೀನಿ. ಈಗ ರಾಮಾಯಣದ ಅರಣ್ಯಕಾಂಡದಿಂದ ಒಂದು ದೃಶ್ಯನ ನಿಮಗೋಸ್ಕರ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಧನ್ಯವಾದಗಳು. ಅಣ್ಣ, ಅಲ್ಲಿ ನೋಡಿ, ನಮ್ಮೆಡೆ ಯಾರೋ ಬರುತ್ತಿದ್ದಾರೆ. ಈ ನಿರ್ಜನವನದಲ್ಲಿ ಈ ಬ್ರಾಹ್ಮಣ ಏನು ಮಾಡುತ್ತಿದ್ದಾನೆ? ಹೌದು ಲಕ್ಷ್ಮಣ, ನಾನು ಅದನ್ನೇ ಯೋಚಿಸುತ್ತಿದ್ದೇನೆ. ಅಯ್ಯೋ, ಅದೆಷ್ಟು ಮಾಯಾವಿಗಳು ಈ ಅರಣ್ಯದಲ್ಲಿ. ಇಲ್ಲ ಲಕ್ಷ್ಮಣ, ಇವನು ನಿಜಕ್ಕೂ ಬ್ರಾಹ್ಮಣನೇ ಆಗಿರಬೇಕು. ಬಹುಶಃ ಇವನಿಂದ ನಮಗೆ ಸಹಾಯವಾಗಬಹುದೆಂದು ನನಗನ್ನಿಸುತ್ತಿದೆ ಲಕ್ಷ್ಮಣ. ಪ್ರಣಾಮಗಳು ವಿಪ್ರವರ್ಯ. ಹೀಗೆ ನಮ್ಮನ್ನು ಸಂಶಯದ ದೃಷ್ಟಿಯಿಂದ ಏಕೆ ನೋಡುತ್ತಿರುವಿರಿ? ತಾವು ಯಾರು? ನಿಮ್ಮನ್ನು ನೋಡಿದರೆ ಯಾರೋ ಮಹಾನ್ ತಪಸ್ವಿ ಇಲ್ಲವೇ ಸಾಧಕರಂತೆ ಕಂಗೊಳಿಸುತ್ತಿದ್ದೀರಿ. ಹೇಳಿ, ಹೇಗೆ ನಿಮಗೆ ನಾವು ನಿಮ್ಮ ಸೇವೆಯನ್ನು ಮಾಡಬಹುದು? ನಮಗೆ ನಿಮ್ಮ ಸೇವೆ ಬೇಡ. ನಿಮ್ಮ ಪರಿಚಯ ಹೇಳಿ. ಯಾಕೆ ನಿಮ್ಮ ಮಾತುಗಳನ್ನು ನಿಲ್ಲಿಸಿದಿರಿ? ಏನೋ ಕೇಳುತ್ತಿದ್ದಿರಲ್ಲ. ನನಗೆ ನಿಮ್ಮಿಬ್ಬರನ್ನು ಎಲ್ಲೋ ನೋಡಿದ ಹಾಗೆ ಅನ್ನಿಸುತ್ತಿದೆ. ಅದಕ್ಕೆ ನನ್ನ ಮಾತುಗಳು ಅರ್ಧಕ್ಕೆ ನಿಂತವು. ನಿಮ್ಮ ಪರಿಚಯ ಮಾಡಿಕೊಡಿ. ಹೌದು ಹೌದು, ನನಗೂ ನಿಮ್ಮನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದೆನಿಸುತ್ತಿದೆ. ಈ ನಿಮ್ಮ ಸಿರಿಕಂಠದಿಂದ ಹೊರಡುತ್ತಿರುವ ಸ್ವರಗಳನ್ನು ಕೇಳಿದರೆ ನಾನು ನಿಮ್ಮನ್ನು ಬಲ್ಲೆ ಎನಿಸುತ್ತಿದೆ. ಆದರೆ ನೀವು ಛದ್ಮವೇಷ ಧರಿಸಿರುವುದಂತೂ ನಿಜ ಅಲ್ಲವೇ? ಯಾಕೆ ಯಾಕೆ ನೀವು ಈ ರೂಪವನ್ನು ಧರಿಸಬೇಕಾಯಿತು? ಹಾಂ, ಗುರುತು ಸಿಕ್ಕಿದೆ, ನೆನಪಾಗಿದೆ ಪ್ರಭು. ಪ್ರಭು ಶ್ರೀರಾಮ. जय हनुमान ज्ञान गुण सागर, जय कपीश तिहु लोक उजागर, महावीर विक्रम बजरंगी, कुमति निवारी सुमति के संगी। ಹನುಮ, ಹನುಮ, ನನ್ನ ಸಖ, ನನ್ನ ಮಿತ್ರ. ಇಲ್ಲ ಪ್ರಭು, ಇಲ್ಲ. ನಾನು ನಿಮ್ಮ ಸೇವಕ ಹನುಮ, ನಾನು ನಿಮ್ಮ ದಾಸ ಹನುಮ. ಇಲ್ಲ ಹನುಮ, ನೀನು ಸಹ ಲಕ್ಷ್ಮಣ, ಭರತ, ಶತ್ರುಘ್ನರ ಹಾಗೆಯೇ ನನ್ನ ತಮ್ಮ, ನನ್ನ ಬಂಧು. ನಿನ್ನನ್ನು ಅದೆಷ್ಟು ದಿನಗಳಿಂದ ನಾನು ನೋಡ ಬಯಸಿದ್ದೆ ಗೊತ್ತೇ? ಅಣ್ಣ, ಇವರ ಪರಿಚಯ ಮೊದಲಿನಿಂದಲೇ ಇದೆಯೇ? ಭ್ರಾತೃ ಲಕ್ಷ್ಮಣ,
ನಾವೆಲ್ಲ ಚಿಕ್ಕವರಿದ್ದಾಗ ವಸಿಷ್ಠರ ಆಶ್ರಮದಲ್ಲಿ ಆಟವಾಡುತ್ತಿದ್ದೆವು. ನೆನಪಾಯಿತೆ? ಇವರು ಹನುಮ. ಹಿಂದೆ ಆಶ್ರಮದಲ್ಲಿ ವೃಕ್ಷಗಳಿಂದ ನಮಗೆ ಫಲಗಳನ್ನು ಕಿತ್ತು ಕೊಡುತ್ತಿದ್ದ ಹನುಮ. ನೆನಪಾಯಿತೆ ನಿನಗೆ? ಹಾ, ಈಗ ಸ್ವಲ್ಪ ಸ್ವಲ್ಪ ನೆನಪಾಗುತ್ತಿದೆ. ಆದರೆ ಪ್ರಭು, ನೀವು ಅಯೋಧ್ಯೆಯನ್ನು ಬಿಟ್ಟು ಇಲ್ಲಿ ಈ ದಟ್ಟಡವಿಯಲ್ಲಿ ಏನು ಮಾಡುತ್ತಿದ್ದೀರಿ? ಏಕೆ? ಏನಾಯಿತು? ನಾವು ರಾವಣನ ವಿರುದ್ಧ ಜನಸಮರ್ಥನೆ ಪಡೆಯಲು ಇಲ್ಲಿಯವರೆಗೆ ಬಂದಿದ್ದೇವೆ ಹನುಮ. ರಾವಣ ಅಂಥದ್ದೇನು ಮಾಡಿದ್ದಾನೆ ಪ್ರಭು? ನಮ್ಮ ಅನುಪಸ್ಥಿತಿಯಲ್ಲಿ ಅವನು ನಮ್ಮ ಪತ್ನಿ ಸೀತೆಯ ಅಪಹರಣ ಮಾಡಿದ್ದಾನೆ. ಹೌದೇ? ಓ, ಹಾಗೇನು? ನೀವು ಚಿಂತಿಸದಿರಿ ಪ್ರಭು. ಮಾತಾ ಜಾನಕಿಗೆ ಏನೂ ಆಗುವುದಿಲ್ಲ. ಬನ್ನಿ, ನಾನು ನಿಮ್ಮನ್ನು ರಾಜ ಸುಗ್ರೀವರ ಬಳಿಗೆ ಕರೆದೊಯ್ಯುತ್ತೇನೆ. ಅವರು ನಿಮಗೆ ಅವಶ್ಯಕವಾಗಿ ಸಹಾಯ ಮಾಡುವರು. ಬನ್ನಿ, ನೀವಿಬ್ಬರೂ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ. ಶ್ರೀರಾಮ ಪಾವನ ಚರಣ ಅಗಹರಣ ಅಗಹರಣ ಕೌಸಲ್ಯಾಭರಣ ಜಗತ್ತಾರಣ. ಶ್ರೀರಾಮ ಪಾವನ ಚರಣ ಅಗಹರಣ ಕೌಸಲ್ಯಾಭರಣ ಜಗತ್ತಾರಣ. ಧರಣಿ ಮಕ್ಕಳು ಪೇಳಿ ಕೇಳಿದ ಧರಣಿ ಮಕ್ಕಳು ಪೇಳಿ ಕೇಳಿದ ಶ್ರೀರಾಮ ರಾಮಾಯಣ ಶ್ರೀರಾಮ ರಾಮಾಯಣ ಮೋಕ್ಷಕ್ಕೆ ಕಾರಣ. ಶ್ರೀರಾಮ ರಾಮಾಯಣ ಮೋಕ್ಷಕ್ಕೆ ಕಾರಣ. ಇಲ್ಲಿವರೆಗೂ ರಂಗಪಥಳಿ ತಂಡದಿಂದ ಸೂತ್ರ ಸಲಾಕೆ ಬೊಂಬೆ ಆಟದಲ್ಲಿ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆ ಮತ್ತು ರಾಮಾಯಣದ ಕಥಾವಸ್ತುನಲ್ಲಿ ಅರಣ್ಯಕಾಂಡದ ಕೊನೆಯ ದೃಶ್ಯ ನೀವು ನೋಡಿದ್ರಿ. ಈಗ ಕಲಾವಿದರುಗಳ ಪರಿಚಯನ ಮಾಡಿಸಿ ನಾನು ಈ ಬೊಂಬೆಗಳ ತೆರೆ ಹಿಂದೆ ಹೇಗೆ ಆಡಿಸ್ತಿತ್ತು, ಅದನ್ನು ಹೇಗೆ ನರ್ತಿಸ್ತಿತ್ತು ಅಂತ ಒಂದು ಪ್ರಾತ್ಯಕ್ಷಿಕೆ ತೋರಿಸ್ತೀನಿ, ನೋಡೋರಂತೆ. ಶ್ರೀ ಎಮ್ ಆರ್ ವಿಜಯ್ ನನ್ನ ಹಿರಿಯ ಅಣ್ಣ, ತಂಡದ ಸಹ ನಿರ್ದೇಶಕರು ಕೂಡ. ಇಲ್ಲಿ ನೀವು ನೋಡಿದಂಥ ಅಷ್ಟು ಬೊಂಬೆಗಳಿಗೂ ಬಣ್ಣಗಳು, ವಸ್ತ್ರ ಸಂಯೋಜನೆ ಎಲ್ಲನೂ ಒಂದೇ ಕೈ ಚಳಕ ಅಂತ ಹೇಳ್ಬೋದು. ಶ್ರೀ ಆನಂದಮೂರ್ತಿಯವರು, ಆನಂದಮೂರ್ತಿ ಸರ್ ಅವರು ನಮ್ಮ ತಂಡದ ಹಿರಿಯ ಕಲಾವಿದರು. ಹಿಂದೆ ಪರ್ವತವಾಣಿ ಮತ್ತು ವಸಂತಕಾವಲಿ ಅವ್ರ ಜೊತೆ ಎಲ್ಲನೂ ಸಾಕಷ್ಟು ನಾಟಕಗಳಲ್ಲಿ ಅವ್ರ ಜೊತೆ ಇದ್ದವರು. ಮತ್ತು ಸಾಕಷ್ಟು ಐತಿಹಾಸಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಯಶಸ್ವಿಯಾಗಿ ನಿರ್ದೇಶಿಸಿದ್ದಾರೆ. ಶ್ರೀ ಎಂ ವಿ ರಾಘವ್ ನನ್ನ ಅಣ್ಣನ ಮಗ, ಈ ಕಲಾ ಪರಂಪರೆಯ 5ನೇ ತಲೆಮಾರು ಅಂತ ಹೇಳ್ಬೋದು, ಕಾಲೇಜು ವಿದ್ಯಾರ್ಥಿ. ಶ್ರೀ ಕೌಶಿಕ್ ನಮ್ಮ ತಂಡದ ಮತ್ತೊಬ್ಬ ಉತ್ತಮ ಕಲಾವಿದರು, IT ಉದ್ಯೋಗಿ ಕೂಡ. ಈ ಕಲೆಗೋಸ್ಕರ ತಮ್ಮನ್ನು ತೊಡಗಿಸ್ಕೊಂಡು ಸಾಕಷ್ಟು ಪರಿಶ್ರಮ ಪಡ್ತೀರ. ಥ್ಯಾಂಕ್ಫುಲ್ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್. ಶ್ರೀ ಕೇಶವ್ ನಮ್ಮ ತಂಡದ ಮತ್ತೊಬ್ಬ ಉತ್ತಮ ಕಲಾವಿದರು, ರಂಗಸಜ್ಜಿಕೆ ಎಲ್ಲ ನೋಡ್ಕೋತಾರೆ. ಥ್ಯಾಂಕ್ಫುಲ್ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್. ಶ್ರೀ ಅಕ್ಷತ್ ನಮ್ಮ ತಂಡದ ಮತ್ತೊಬ್ಬ ಉತ್ತಮ ಕಲಾವಿದರು, IT ಉದ್ಯೋಗಿ ಕೂಡ, ಮತ್ತು ತಂಡದ ನಿರ್ದೇಶಕನಾಗಿ MR ಶ್ರೀನಿವಾಸ್. ಒಂದು ಹ್ಯಾಂಡ್ ಮೈಕ್ ಸಿಗ್ಬೋದು ಅವನು. ಮೊದಲಿಗೆ
ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಇದೊಂದು ಅಪರೂಪವಾದಂಥ ಕಲೆನ ನಿಮ್ಮ ಮುಂದೆ ಒಂದು ಪ್ರಸ್ತುತಪಡಿಸೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರ. ಎಲ್ಲ ಹಿರಿಯರಿಗೂ, ಆಡಳಿತ ವರ್ಗಕ್ಕೂ, ಶಿಕ್ಷಕ ವರ್ಗಕ್ಕೂ, ವಿದ್ಯಾರ್ಥಿ ವೃಂದಕ್ಕೂ ನಾನು ತುಂಬ ಆಭಾರಿಯಾಗಿರ್ತೀನಿ. ನಾನು ಮುಂಚೆನೇ ಹೇಳಿದೆ, ಈ ಬೊಂಬೆಗಳು ಸೂತ್ರ ಸಲಾಕಿ ಬೊಂಬೆ ಆಟ ಅಂತ ಹೇಳ್ತೀವಿ, ಮತ್ತು ವಿಶೇಷವಾಗಿ ಇದನ್ನು ಮರದಿಂದ ಮಾಡಲ್ಪಟ್ಟಿರೋದು ಅಂತ. ಒಂದೊಂದು ಬೊಂಬೆಗಳ ತೂಕ ಸುಮಾರು 12 kg ಇರುತ್ತೆ. 2.5 ಅಡಿಯಿಂದ 3 ಅಡಿ ಎತ್ತರ ಇರುವಂಥ ಬೊಂಬೆಗಳಿದು. ಮತ್ತು ಪ್ರತಿಯೊಂದು ಬೊಂಬೆಗಳನ್ನೂ ಸಹ ಕೈಗಳನ್ನ ವಿಶೇಷವಾಗಿ ಈ ಪ್ರಕಾರವಾಗಿ ಕೆತ್ತಿರ್ತೀವಿ. ಇದನ್ನು ಚಿನ್ಮುದ್ರೆ ಅಂತ ಹೇಳ್ತೀವಿ. ಬಹುತೇಕ ನಾಟ್ಯ ಪ್ರಕಾರಗಳಲ್ಲಿ, ಯೋಗಾಸನಗಳಲ್ಲಿ ಚಿನ್ಮುದ್ರೆ ಅಂತ ಬಳಸ್ತೀವಿ. ಜೀವಾತ್ಮ ಮತ್ತು ಪರಮಾತ್ಮ ಅಂದರೆ ತೋರ್ಬೆರಳು ಮತ್ತು ಹೆಬ್ಬೆರಳುಗಳನ್ನ ಸೇರಿಸಿ ಪರಮಾತ್ಮ ಮೇಲಿದ್ದಾನೆ ಅಂತ ತೋರಿಸುವಂಥ ಸಂಕೇತ ಇದು. ಅಷ್ಟು ಶಾಸ್ತ್ರೀಯವಾಗಿರುವಂಥ ಕಲೆ ಇದು. ಹಿಂದೆ ಒಂದು ಉಲ್ಲೇಖದ ಪ್ರಕಾರ ಭಾರತದಲ್ಲಿ ಸುಮಾರು 4,000 ತಂಡ ಇತ್ತಂತೆ. ಅದರ ಇವತ್ತೇನು ಉಳ್ಕೊಂಡಿರೋದು 283 ತಂಡ. ಅದರಲ್ಲಿ ಸೂತ್ರ ಸಲಾಕಿ ಬೊಂಬಾಟ ಉಳ್ಕೊಂಡಿರೋದು ಭಾರತದಲ್ಲಿ 2 ಮಾತ್ರ. ಅದರಲ್ಲಿ ಒಂದು ರಂಗಪುತ್ಥಳಿದು. ಮತ್ತು 3 ಸೂತ್ರಗಳು ಏನು ಹೇಳಿದೆ, ಇದನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಸ್ವರೂಪವಾಗಿರುವಂಥ ಸೂತ್ರಗಳನ್ನ ಬಿಂದು ಮಾತ್ರವಂಥ ವಿಶ್ವಕ್ಕೆ ಸಂಬಂಧಿಸಿ ಕಲಾವಿದರುಗಳು ತಲೆ ಮೇಲೆ ಧರಿಸ್ಕೋತಾರೆ. ಹೀಗಾಗಿ ಒಟ್ಟು ಬೊಂಬೆಗಳ ತೂಕ ಸುಮಾರು 12 kg ಬರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಯಾವುದೇ ಬೊಂಬೆಗಳಿಗೂ ಕಾಲುಗಳಿರೋದಿಲ್ಲ. ಕಲಾವಿದರುಗಳ ಕಾಲೇ ಬೊಂಬೆಗಳ ಕಾಲಾಗಿರುತ್ತೆ. ಕಾರಣ ಇಷ್ಟೇ, ಮುಂದೆ ಕೂತಂತಹ ಪ್ರೇಕ್ಷಕ ವೃಂದದವರು ನಮಗೆ ದೇವರ ಸಮಾನವಾಗಿರ್ತೀರ, ನಿಮ್ಗಳಿಗೆ ನಮ್ಮ ಪಾದ ತೋರಿಸ್ಬಾರ್ದು ಅನ್ನೋ ನಿಷ್ಠೆಯಿಂದ ಯಾವುದೇ ಬೊಂಬೆಗಳಿಗೂ ಸಹ ಕಾಲುಗಳು ಹಾಕಿರೋದಿಲ್ಲ. ಆದರೆ ಆಂಜನೇಯಂಗೆ ಮಾತ್ರ ಬೇಕೇ ಬೇಕಿತ್ತು, ಅದಕ್ಕೋಸ್ಕರ ಹಾಕಿದ್ವಿ ನಾವು ಅದೊಂದು ಅಂತ. ಮಾನವಾಕೃತಿ ಯಾವುದೇ ಬೊಂಬೆಗಳಿಗೂ ಸಹ ಕಾಲುಗಳಿರೋದಿಲ್ಲ. ಹಾಗಾಗಿ ಕಲಾವಿದರುಗಳ ಕಾಲೇ ಬೊಂಬೆಗಳ ಕಾಲಾಗಿರುತ್ತೆ. ಬೊಂಬೆ ಮತ್ತು ಕಲಾವಿದರ ನಡುವೆ ಏನು ಕಪ್ಪು ಪರದೆ ಒಂದಿತ್ತು, ಅಲ್ಲಿ ನಿಮಗೆ ಬೊಂಬೆಗಳು ಮಾತ್ರ ಕಾಣ್ತಾ ಇರುತ್ತೆ. ಹಿಂದೆ ನಿಂತಂಥ ಕಲಾವಿದ ಯಾವತ್ತೂ ಕಾಣೋದೇ ಇಲ್ಲ. ಅಂದರೆ ಬೊಂಬೆ ಅಂದರೆ ದೈವತ್ವ ಇರೋವಂಥ ಬೊಂಬೆಗಳು ಯಾವತ್ತೂ ಶಾಶ್ವತ ಅನ್ನೋ ಉಲ್ಲೇಖ ಕೊಡುವಂಥ ಶಾಸ್ತ್ರೀಯ ಕಲೆ ಇದು. ಹೀಗಾಗಿ ಇದು ತುಂಬ ಅಪರೂಪವಾದ ಕಲೆ. ನಾನು ಮಗದೊಮ್ಮೆ ನಾನು ಈ ಶಾಲೆಗೆ ತುಂಬ ಆಭಾರಿಯಾಗಿರ್ತೀನಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಜೋಡಿಸ್ಕೊಂಡಿದ್ದೀವಿ. ಶ್ರೀಕೃಷ್ಣ ಪಾರಿಜಾತ, ಭಕ್ತ ಮಾರ್ಕಂಡೇಯ, ರಾಮಾಯಣದ ಕಥಾ ಪ್ರಸಂಗಗಳು, ಮತ್ತು ಮುಂದಿನ ತಿಂಗಳು ಇದೇ ರಾಮಾಯಣನ ಅಯೋಧ್ಯೆಯಲ್ಲಿ ಕೂಡ ನೀಡ್ತಾ ಇದ್ದೀವಿ. ಕರೆ ಬಂದಿದೆ ಸಂಸ್ಥಾನದಿಂದ, ರಾಮನ ಸೇವೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ವರ್ಷಕ್ಕೊಂದು ಹೊಸ ಕಥೆಗಳನ್ನ ತಂದು ಅಳವಡಿಸ್ಕೊಂಡು ಇದನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಶ್ರಮ ಪಡ್ತಾ ಇರೋದು. ಈಗಾಗಲೇ ವಿವೇಕಾನಂದರದ್ದು ಏನು ಕಾರ್ಯಕ್ರಮ ನೋಡಿದ್ರೆ ಅದು ನಮ್ಮ ಇವತ್ತಿನ ನೀಡಿದ್ದು ನಮ್ಮ 47ನೇ ಪ್ರಸ್ತುತಿ. ಹೀಗೇ ಹೂವೆ ಶೇಷಾದ್ರಿ ಅವರ ಯುಗಾವತಾರ ಆಧಾರಿತ ಶಿವಾಜಿ ಮಹಾರಾಜ್ ಸುಹ ನಮ್ಮಿಂದ ಲಾಂಚ್ ಆಗಿದೆ. ಅದು 3-4 ಕಾರ್ಯಕ್ರಮ ಆಗಿದೆ ಇದುವರೆಗಿನ ತನಕ. ಹೀಗೆ ತಮ್ಮ ಸಹಕಾರ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ವಿವೇಕಾನಂದ ಜಯಂತಿಯ ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಅನಾವರಣಗೊಳಿಸಿದಂತಹ ರಂಗಪುತ್ಥಳಿ ತಂಡ ಬೆಂಗಳೂರು, ಇದರ ಎಲ್ಲ ಸದಸ್ಯರಿಗೂ ಕೂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬೆಳಗ್ಗಿನಿಂದ ಪ್ರಾರಂಭಗೊಂಡಂಥ ವಿವೇಕಾನಂದ ಜಯಂತಿಯ ಈ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ. ಭಾಗವಹಿಸಿದಂಥ ಎಲ್ಲರನ್ನ ಮಗದೊಮ್ಮೆ ಕೃತಜ್ಞತಾಪೂರ್ವಕವಾಗಿ ವಂದಿಸ್ತಾ, ವಿಶೇಷವಾಗಿ ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗೆ ಸಹಕರಿಸಿದಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ, ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಬೇಕು. ಅದೇ ರೀತಿ ನಾಳೆಯಿಂದ ತೊಡಗಿದಂತೆ ಜನವರಿ 22ರವರೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಡೆಯಲಿರುವಂತಹ ರಾಮೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಜನವರಿ 14ರಂದು ತೆಂಕಿಲದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲೂ ಕೂಡ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ, ಸ್ವಾಮಿ ವಿವೇಕಾನಂದರ ಆದರ್ಶಗಳು ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನಿಯಾಗಲಿ. ಸ್ವಾಮೀಜಿ ಹೇಳುವಂತೆಯೇ
ಭಾರತೀಯ ಸಂಸ್ಕೃತಿಯನ್ನು ಒಪ್ಪಿಕೋ, ಪ್ರಶ್ನಿಸಬೇಡ. ಆ ಸಂಸ್ಕೃತಿ, ಆ ಸಂಸ್ಕಾರ ನಮ್ಮೆಲ್ಲರ ಮಕ್ಕಳಿಗೆ, ನಮಗೆಲ್ಲರಿಗೂ ಮಾರ್ಗದರ್ಶಿಯಾಗಲಿ ಅಂತ ಹೇಳ್ತಾ ವಿವೇಕಾನಂದ ಜಯಂತಿಯ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು.